ಇವತ್ತು ನಾನು ಮಂಗಳೂರಿಂದ ಬಂದಿದ್ದೇನೆ. ನನ್ನ ಹೆಸರು ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ ಅಂತ. ನಾನೊಬ್ಬ ಸಾಮಾಜಿಕ ಕಾರ್ಯಕರ್ತ. ಬಹುಶಃ ಈ ಸೃಷ್ಟಿಶಕ್ತಿ ಸಂಸ್ಥೆಯಲ್ಲಿ ನನಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಅಬ್ದುಲ್ ಕಲಾಂ ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೂಡ ನಾನು ಈ ಸಂಸ್ಥೆಯಿಂದ ಪಡೆದಿರುತ್ತೇನೆ. ಬಹುಶಃ ನಾನು ಪಡೆದ ಮೇಲೆ ಈ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರಾದಂಥ ನನ್ನ ಆತ್ಮ ಸ್ನೇಹಿತರು ಇಸಾಕ್ ದೊಡ್ಡೇರಿಯವರು ನಾನು ಮಂಗಳೂರಿನಲ್ಲಿರುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಕೂಡ ಈ ಸಂಸ್ಥೆಯಲ್ಲಿ ಅವರಿಗೆ ಪ್ರಶಸ್ತಿಗಳನ್ನು ಕೊಡಲಿಕ್ಕೆ ಕೇಳಿಕೊಂಡಾಗ ಅವರು ಒಂದೇ ಮಾತಲ್ಲಿ ಓಕೆ ಅಂದರು. ಅದು ಅಲ್ಲದೆ ನಮ್ಮ ಮಂಗಳೂರಿನ ವಿದ್ಯಾರ್ಥಿಗಳನ್ನು ಈ ಕಾರ್ಯಕ್ರಮದಲ್ಲಿ ಒಂದು ಕಾರ್ಯಕ್ರಮವನ್ನು ಕೊಡಲಿಕ್ಕೆ ಕೂಡ ಕೇಳಿದಾಗ ಒಪ್ಪಿಕೊಂಡಾಗ ತುಂಬ ಸಂತೋಷವಾಯಿತು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಂಗಳೂರಿನ ಮಕ್ಕಳು ಭರತನಾಟ್ಯ ಕಾರ್ಯಕ್ರಮವೂ ಕೂಡ ಇದೆ ಮತ್ತು ಅವರಿಗೆ ಪ್ರತಿಭಾ ಪುರಸ್ಕಾರವನ್ನು ಕೂಡ ಈ ಸಂಸ್ಥೆ ಮಾಡಲಿಕ್ಕಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಈ ಸಂಸ್ಥೆಯು ರಾಜ್ಯದಲ್ಲಿ ಮಾತ್ರ ಅಲ್ಲ, ದೇಶದ ಉದ್ದಗಲಕ್ಕೂ ಬೆಳಗಲಿ ಮತ್ತು ಈ ಸಂಸ್ಥೆಯ ಯಾರೆಲ್ಲ ಪದಾಧಿಕಾರಿಗಳಿದ್ದಾರೆ ಎಲ್ಲರಿಗೂ, ಇದರ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ, ಇದರಲ್ಲಿ ದುಡಿಯುವ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಆ ಭಗವಂತನು ಆರೋಗ್ಯ ದೀರ್ಘಾಯುಷ್ಯವನ್ನು ನೀಡಲಿ ಎಂದು ನಾನು ಆ ಭಗವಂತನಲ್ಲಿ ದುವಾ ಮಾಡುತ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಇಂಥ ಪ್ರತಿಭೆಗಳನ್ನು ಗುರುತಿಸಿ ಇನ್ನೂ ಕೂಡ ಪ್ರಶಸ್ತಿ ಕೊಡಲು ಈ ಸಂಸ್ಥೆ ಮುಂದೆ ಬರಲಿ ಎಂದು ನಾನು ಆಶಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಾಗರ್ ಹುಸೇನ್ ಅಂತೇಳಿ. ನಾನು ಕಾಸರಗೋಡು ಜಿಲ್ಲೆ, ಕೇರಳ. ನಾನು ಕೆಲವು ಕಲಾ ಸಂಸ್ಕೃತಿಗಳಲ್ಲಿ ಮತ್ತು ಸಮಾಜ ಸೇವೆಗಳಲ್ಲಿ ನಾನು ಉತ್ತಮ ರೀತಿಯ ಕೆಲಸವನ್ನು ಮಾಡಿದ್ದೇನೆ. ಜೊತೆಗೆ ನನ್ನ ಸಂಸ್ಥೆ ಇದೆ, ಅದು ಶ್ರೀರಾಮ ಯುವಕ ಕಲಾ ಸಂಘ ಕುಬನೂರು ಅಂತೇಳಿ. ಜೊತೆಗೆ ನಾನು ಕೆಲಸವನ್ನು ನಿರ್ವಹಿಸುವಂಥ ನನ್ನ ಹಿರಾ ಸಂಸ್ಥೆ ತೊಕ್ಕೋಟು ಮ್ಯಾಂಗ್ಳೂರು ಅಲ್ಲಿ ನಾನು ಕೆಲಸವನ್ನು ಸಹ ನಿರ್ವಹಿಸುತ್ತಾ ಇದ್ದೇನೆ. ಜೊತೆಗೆ ಪ್ರತಿ ವರ್ಷವೂ ನಡೆಯುವಂಥ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ತಿನ ಸೃಷ್ಟಿಶಕ್ತಿ ಸಂಸ್ಥೆಯ ಈ ಕಾರ್ಯಕ್ರಮವನ್ನು ಈ ವರ್ಷ ಸಹ ಇವರು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ನನ್ನನ್ನು ಆಯ್ಕೆ ಮಾಡಿಕೊಟ್ಟಂಥ ಶಾಫಿ ಬಬ್ಬುಕಟ್ಟೆ ನನ್ನ ಆತ್ಮೀಯರು, ನನ್ನ ಸಹೋದರರು, ಅವರಿಗೆ ಸಹ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ತು, ಸೃಷ್ಟಿ ಶಕ್ತಿ ಸಂಸ್ಥೆ ರಿಜಿಸ್ಟರ್ಡ್ ಇವರ ಸಂಯುಕ್ತ ಆಶ್ರಯದಲ್ಲಿ ಕರ್ನಾಟಕ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ, ವಿವಿಧ ಕ್ಷೇತ್ರದ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ. ಈ ಸಮಾರಂಭದಲ್ಲಿ ನನಗೆ ಪಾಲ್ಗೊಳ್ಳಲು ತುಂಬ ಸಂತೋಷ ಪಡುತ್ತೇನೆ. ನಾನು ವಿದುಷಿ ನಯನ ಕೆ, ನಿತ್ಯದರ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಇಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಅದೇ ರೀತಿ ಆದಿತ್ಯ ನೃತ್ಯ ಕೇಂದ್ರದ ನಿರ್ದೇಶನವನ್ನು ಕೂಡ ಮಾಡ್ತಾ ಇದ್ದೇನೆ. ಈ ಸಂಸ್ಥೆಗೆ ನಾನು ಆಭಾರಿಯಾಗಿದ್ದೇನೆ. ಯಾಕೆಂತೇಳಿದರೆ ಈ ನೃತ್ಯ ಕ್ಷೇತ್ರದಲ್ಲಿ ನನಗೆ ನನ್ನ ಸಾಧನೆಯನ್ನು ಗುರುತಿಸಿ ಕರ್ನಾಟಕ ಕಲಾಶ್ರೀ ಎನ್ನುವಂತಹ ಪ್ರಶಸ್ತಿಯನ್ನು ನೀಡಲಿದ್ದಾರೆ. ಈ ಪ್ರಶಸ್ತಿಗೆ ಇನ್ನೋರ್ವನನ್ನು ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾರೆಂದರೆ ಅವರು ಶಾಫಿ ಬಬ್ಬುಕಟ್ಟೆ ಇವರು. ಈ ಸಂಸ್ಥೆಗೆ ಇನ್ನೂ ಕೂಡ ಅಂತೇಳಿದರೆ ರಾಜ್ಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಇನ್ನೂ ಕೂಡ ಹೆಚ್ಚಿನ ಕಾರ್ಯಕ್ರಮವನ್ನು ನೀಡಲಿ ಎಂದು ಆ ದೇವರಲ್ಲಿ ಆಶಿಸುತ್ತಾ ನನ್ನ 2 ಅನಿಸಿಕೆಯನ್ನು ಮುಕ್ತಾಯಗೊಳಿಸುತ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ಶುಭ ಮುಂಜಾನೆ. ನಾನು ಅರುಣ್ ಡಿಸೋಜ, ಮಂಗಳೂರು ಇಂದ ಸಮಾಜ ಸೇವೆಯನ್ನು ಗುರುತಿಸಿ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ತು ಹಾಗೂ ಶಕ್ತಿ ಸಂಸ್ಥೆಯ ಎಲ್ಲ ಅಧ್ಯಕ್ಷರಿಗೂ, ಇನ್ನು ಎಲ್ಲ ಅದು ಸಂಸ್ಥೆಯ ಪದಾಧಿಕಾರಿಗಳಿಗೂ, ನಮ್ಮ ಶಾಫಿ ಬಬ್ಬುಕಟ್ಟೆ ಅವರಿಗೂ, ನಮಗೆ ಈ ಪ್ರಶಸ್ತಿಯನ್ನು ಆಯ್ಕೆ ಮಾಡಿದವರಿಗೆ ಎಲ್ಲ ಧನ್ಯವಾದಗಳು. ಶ್ರೀ ಶ್ರೀ ಸಾಧ್ವಿ ಯೋಗಿನಿ ಮಾತಾ ಬಸವನಗುಡಿ ಶ್ರೀ ವಿದ್ಯಾ ಮಹಾಸಂಸ್ಥಾನಂ ಬೆಂಗಳೂರು. ಇವತ್ತಿನ ದಿವಸ ಸೃಷ್ಟಿ ಶಕ್ತಿ ಸಂಸ್ಥೆ, ಈ ಸಂಸ್ಥೆಯ ಅಧ್ಯಕ್ಷರು, ರೂವಾರಿಗಳು ಆದಂಥ ಇಸಾಕ್ ದೊಡ್ಡೇರಿಯವರು ಇವತ್ತಿನ ದಿವಸ ಸಾಧಕರಿಗೆ ಸನ್ಮಾನವನ್ನು ಇಟ್ಕೊಂಡಿದ್ದಾರೆ. ಸಾಧಕರನ್ನು ಸುಮ್ಮನೆ ಕರೆದಿಲ್ಲ, ನಿಜವಾದ ಯಾರಿಗೆ ಯೋಗ್ಯತೆ ಇದೆಯೋ, ಅರ್ಹತೆ ಇದೆಯೋ ಅವರ ಸಾಧನೆ
ಅವರು ಆ ನಿಟ್ಟಿನಲ್ಲಿ ಸಾಧಿಸಿದ್ರು ಅಂಥವ್ರಿಗೆ ಮಾತ್ರ ಅವರು ಗುರುತಿಸಿ ಅವರಿಗೆ ಇನ್ನಷ್ಟು ಪ್ರೋತ್ಸಾಹ ನೀಡಲಿಕ್ಕೆ, ಸಮಾಜದಲ್ಲಿ ಇನ್ನಷ್ಟು ಕೆಲಸ ಮಾಡಲಿಕ್ಕೆ ಅಂಥವ್ರನ್ನ ಗುರುತಿಸಿ ಇವತ್ತು ಸನ್ಮಾನ ಕೊಡೋಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಇವರು ಇವತ್ತಿನ ದಿವಸ ಈ ಕೆಲಸ ಮಾಡ್ತಾಯಿಲ್ಲ, ಕಳೆದ ಅನೇಕ ವರ್ಷಗಳಿಂದ ಈ ದಾರಿನಲ್ಲಿ ಸಾಗಿ ಬಂದಿದ್ದಾರೆ. ಯಾರು? ಇಸಾಕ್ ದೊಡ್ಡೇರಿಯವರು. ಅವರು ಲಿಂಗ ಭೇದ ಇಲ್ಲದೆ, ಜಾತಿ ಭೇದ ಇಲ್ಲದೆ, ಪಕ್ಷ ಭೇದ ಇಲ್ಲದೆ, ಧರ್ಮ ಭೇದ ಇಲ್ಲದೆ ಎಲ್ಲವನ್ನು ಮೀರಿ ನಿಂತು ಈ ಸಮಾಜದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅವರ ಒಂದು ವ್ಯಕ್ತಿತ್ವ, ಅವರ ಒಂದು ಸಾಧನೆ, ಅವರ ನಡೆ ನುಡಿ, ಸಮಾಜ ಜೊತೆ ಮಾಡ್ತಾ ಇರ್ತಕ್ಕಂಥ ಕಾರ್ಯಗಳು ಎಲ್ಲವೂ ಕೂಡ ಅತ್ಯದ್ಭುತವಾದದ್ದು. ಇವತ್ತಿನ ದಿವಸ ಅಂಥವರಿಗೆ ನಾವು ನಿಜವಾಗೂ ಆಶೀರ್ವಾದ ಮಾಡಬೇಕು. ಅವ್ರ ಸಂಸ್ಥೆ ಏಳಿಗೆ ಆಗಬೇಕು, ಅಭಿವೃದ್ಧಿ ಆಗಬೇಕು. ಅವರು ಇನ್ನಷ್ಟು ಸಮಾಜದಲ್ಲಿ ಇನ್ನಷ್ಟು ಎತ್ತರದಲ್ಲಿ ಬೆಳಿಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಅವರಿಗೆ ಆಶೀರ್ವಾದ ಮಾಡ್ತೇನೆ. ಹಾಗೂ ನಾನು ಪೂಜೆ ಮಾಡ್ತಕ್ಕಂಥ ಆ ತಾಯಿ ಜಗನ್ಮಾತೆಯಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಳ್ತೀನಿ. ಇದು ಇವತ್ತಿನ ದಿವಸ ಸಂಸ್ಥೆಗೆ ಒಳ್ಳೆಯದಾಗಲಿ, ಹಾಗೂ ಇಸಾಕ್ ದೊಡ್ಡೇರಿಯವ್ರಿಗೂ ಕೂಡ ಒಳ್ಳೆಯದಾಗಲಿ. ಅವರ ಸಂಸ್ಥೆ ಎಲ್ಲ ಕಾರ್ಯಕರ್ತರಿದ್ದಾರೆ, ಕಾರ್ಯದರ್ಶಿಗಳಿದ್ದಾರೆ, ಯಾರ್ಯಾರಿದ್ದಾರೆ, ಸದಸ್ಯರಿದ್ದಾರೆ, ಪ್ರತಿಯೊಬ್ಬರಿಗೂ ಅವರ ಜೀವನದಲ್ಲಿ ಏಳಿಗೆ ಆಗಲಿ, ಸಂಸ್ಥೆ ಏಳಿಗೆ ಆಗಲಿ, ಅಭಿವೃದ್ಧಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಮನಸಾರೆ ಆಶೀರ್ವಾದ ಮಾಡ್ತೀನಿ. ಸರ್ವಂ ಜಗದಂಬಾರ್ಪಣಮಸ್ತು. ಸ್ಮರಿಸುವಂತಹ ದೈವಿ ಗುಣ ವಿಶೇಷಗಳ ಆಧಾರದ ಮೇಲೆ ಭಗವಂತನನ್ನು ಸ್ಮರಿಸುವಂತಹ, ಜಾನಪದ ಸೊಗಡನ್ನು ಮೆರೆಯುವಂತಹ, ಚಲನಚಿತ್ರ ಗೀತೆಗಳಲ್ಲಿ ಕನ್ನಡದ ಸೊಬಗನ್ನು ಮೇರು ವ್ಯಕ್ತಿತ್ವದ ಮೂಲಕ, ಒಂದೊಳ್ಳೆಯ ಸಾಹಿತ್ಯದ ಮೂಲಕ ಎತ್ತಿಡಿದಂತಹ, ಹಾಗೆ ತುಳುನಾಡ ಗೀತೆಯ ಮೂಲಕ ಇದರ ಜೊತೆಗೆ ಎಲ್ಲರನ್ನೂ ಕೂಡ ಸ್ವಾಗತವನ್ನು ಮಾಡುವುದರ ಮೂಲಕ ಶಾಸ್ತ್ರೀಯವಾಗಿ ನೃತ್ಯ ಪ್ರದರ್ಶನ ಮಾಡಿದಂತಹ ಕರ್ನಾಟಕದ ಹೆಮ್ಮೆಯ ಜನಪ್ರಿಯ ಶ್ರೀಮತಿ ವಿದುಷಿ ನಯನ ಕೆ ರವರ ಗರಡಿಯಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಆದಿತ್ಯ ನೃತ್ಯ ಕೇಂದ್ರ ಮಂಗಳೂರು ಇವರು ರಾಜ್ಯದ 100 ಮುಖ್ಯ ವೇದಿಕೆಗಳಲ್ಲಿ ನೃತ್ಯ ಪ್ರದರ್ಶನ ನೀಡುತ್ತಾ ಈ ಒಂದು ವೇದಿಕೆಯಲ್ಲಿ ನೃತ್ಯವನ್ನು ಮಾಡುವುದರ ಮೂಲಕ ಈ ಒಂದು ವೇದಿಕೆಗೆ ಮೆರುಗನ್ನು ತಂದಂತಹ ಆದಿತ್ಯ ನೃತ್ಯ ಕೇಂದ್ರಕ್ಕೆ ಒಂದು ಜೋರಾದ ಚಪ್ಪಾಳೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಸತ್ಯಂ ಶಿವಂ ಸುಂದರಂ. ಸತ್ಯ ಎಲ್ಲಿರುತ್ತೋ ಶಿವಂ, ಭಗವಂತ ಇದ್ದೇ ಇರ್ತಾನೆ. ಆ ಭಗವಂತ ಇರೋ ಜಾಗದಲ್ಲಿ ಸುಂದರತೆ ಇದ್ದೇ ಇರುತ್ತೆ. ಇಂಥ ಒಂದು ಸುಂದರವಾದ ವೇದಿಕೆಗೆ ಮೆರುಗನ್ನು, ಒಂದೊಳ್ಳೆಯ ಆಶೀರ್ವಾದವನ್ನು, ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗೋದಕ್ಕೆ ಬಂದಿರುವಂತಹ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿಕ್ಕೆ ಬಂದಿರತಕ್ಕಂತಹ ಶ್ರೀ ವಿದ್ಯಾ ಮಹಾಸಂಸ್ಥಾನದ ಶ್ರೀ ಸಾತ್ವಿ ಯೋಗಿನಿ ಮಾತಾರವರು, ಬಸವನಗುಡಿ, ಬೆಂಗಳೂರು, ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಭಕ್ತಿಪೂರ್ವಕವಾಗಿ ನಿಮಗೆ ಸ್ವಾಗತವನ್ನು ನಮ್ಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಇಸಾಕ್ ದೊಡ್ಡೇರಿಯವರು, ಶಿಕ್ಷಣ ತಜ್ಞರು, ಪತ್ರಕರ್ತರು, ಸಾಮಾಜಿಕ ಕಾರ್ಯಕರ್ತರು ಹಾಗೂ ಸಂಸ್ಕೃತಿ ಚಿಂತಕರು, ಹಾಗೆ ಪರಿಷತ್ನ ಎಲ್ಲ ಸರ್ವ ಸದಸ್ಯರು ತಮ್ಮನ್ನು ಗೌರವಪೂರ್ವಕವಾಗಿ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದಾರೆ. ಒಂದು ಹೆಮ್ಮೆಯ ಭಕ್ತಿಪೂರ್ವಕ ಚಪ್ಪಾಳೆಯನ್ನು ನೀಡುವುದರ ಮೂಲಕ ಅವರಿಗೆ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಹಾಗೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ SM ನೇತ್ರಾನಂದ, ಅಖಿಲ ಕರ್ನಾಟಕ ನಾಮಫಲಕಗಳ ಕಲಾವಿದರ ಸಂಘ ಬೆಂಗಳೂರು ಹಾಗೂ ಮಾಲೀಕರು ಯಶಸ್ ಆರ್ಟ್ಸ್ ಡಿಜಿಟಲ್ ಬಿಗ್ ಪ್ರಿಂಟ್ ಟಿ ದಾಸರಳ್ಳಿ ಬೆಂಗಳೂರು, ಅವ್ರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆಯನ್ನು ನೀಡುವುದರ ಮೂಲಕ ಗೌರವಪೂರ್ವಕ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಹಾಗೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕೆ ಬರ್ತಾ ಇರತಕ್ಕಂತಹ ಸನ್ಮಾನ್ಯ ಶ್ರೀ ಪ್ರಕಾಶ್ ಅವರು, ಸನ್ಮಾನ್ಯ ಸಹಾಯಕ ಪ್ರಧಾನ ವ್ಯವಸ್ಥಾಪಕರು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಗ್ಳೂರು, ಬ್ಯಾಂಕಿಂಗ್ ಸೇವಾ ಕ್ಷೇತ್ರ ಚಿತ್ರದುರ್ಗ ಜಿಲ್ಲೆ, ಇವರು ಕೂಡ ರಾಷ್ಟ್ರಮಟ್ಟದ ಜೀವಮಾನ ಸಾಧನ ಪ್ರಶಸ್ತಿ ಲಭಿಸಿದೆ. ನಮ್ಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು, ದಯವಿಟ್ಟು ಅವರಿಗೆ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ಸನ್ಮಾನ್ಯ ಶ್ರೀ ಇಸ್ಮಾಯಿಲ್ ಶಫಿ ಬಬ್ಬುಕಟ್ಟೆ, ಗೌರವ ಡಾಕ್ಟರೇಟ್ ಪುರಸ್ಕೃತರು ಹಾಗೂ ಸಮಾಜ ಸೇವಕರು, ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ, ದಯವಿಟ್ಟು ವೇದಿಕೆ ಮೇಲೆ ಬರಮಾಡ್ಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಡಾಕ್ಟರ್ ಶ್ರೀ ತುಕಾರಾಮ್ PS ವೈದ್ಯರು,
ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಹಾಗೂ ಸಂಸ್ಥಾಪಕರು LR ಶಿರಡಿ ಸಾಯಿ ಹಾಸ್ಪಿಟಲ್, ಹೆಸರಘಟ್ಟ, ಬೆಂಗಳೂರು. ಇವ್ರಿಗೂ ಕೂಡ ವೈದ್ಯಕೀಯ ಕ್ಷೇತ್ರಕ್ಕೆ ರಾಷ್ಟ್ರಮಟ್ಟದ ಮದರ್ ತೆರೇಸಾ ಪ್ರಶಸ್ತಿ ಲಭಿಸಿದೆ. ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ವೇದಿಕೆ ಮೇಲೆ ಬರಮಾಡ್ಕೊಳ್ಳೋದ್ರ ಮೂಲಕ ಅಧ್ಯಕ್ಷರು ಅವರಿಗೆ ಬರಮಾಡ್ಕೊಳ್ಬೇಕು. ಹಾಗೆ ಮತ್ತೋರ್ವ ಹಿರಿಯರು ಸನ್ಮಾನ್ಯ ಶ್ರೀ ಲಕ್ಷ್ಮೀಶ್ ರಾಜುರವರು, ಸಂಸ್ಥಾಪಕರು ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ನಿರ್ದೇಶಕರು, ಭಾರದ್ವಾಜ್ ಕುಟೀರ ನಿಸ್ವಾರ್ಥ ಸೇವಾಶ್ರಮ, ಬೆಂಗಳೂರು ನಗರ ಜಿಲ್ಲೆ, ಸಮಾಜ ಸೇವಾ ಕ್ಷೇತ್ರಕ್ಕೆ. ಅವ್ರಿಗೂ ಕೂಡ ರಾಜ್ಯ ಮಟ್ಟದ ಕರ್ನಾಟಕ ಪದ್ಮಶ್ರೀ ಪ್ರಶಸ್ತಿ ಲಭಿಸ್ತಾ ಇದೆ. ಅವ್ರಿಗೂ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಒಂದು ಜೋರಾದ ಚಪ್ಪಾಳೆಯನ್ನು ನೀಡುವುದರ ಮೂಲಕ ನಾವೆಲ್ಲರಿಗೂ ಬರಮಾಡ್ಕೊಳ್ಬೇಕು. ಎಷ್ಟು ಚಪ್ಪಾಳೆ ತಡ್ತಾರೆ ನಿಮ್ಮ ಹಾರ್ಟ್ ಬೀಟ್ ಅಷ್ಟೇ ಚೆನ್ನಾಗಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವೀಕ್ ಇದ್ದರೆ ಏನು ಮಾಡೋಕ್ಕಾಗಲ್ಲಪ್ಪ. ಹಾಗೆ ಈ ಒಂದು ಕಾರ್ಯಕ್ರಮದ ರೂವಾರಿಗಳು, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಮೂಲ ಕಾರಣಕರ್ತರಾಗಿರ್ತಕ್ಕಂತಹ ಡಾಕ್ಟರ್ ಇಸಾಕ್ ದೊಡ್ಡೇರಿರವರು, ಶಿಕ್ಷಣ ತಜ್ಞರು, ಪತ್ರಕರ್ತರು, ಸಾಮಾಜಿಕ ಕಾರ್ಯಕರ್ತರು ಹಾಗೂ ಸಂಸ್ಕೃತಿ ಚಿಂತಕರು, ಹಾಗೆ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ಹಾಗೂ ಸೃಷ್ಟಿ ಶಕ್ತಿ ಸಂಸ್ಥೆಯ ಅಧ್ಯಕ್ಷರು, ಅವರು ಕೂಡ ಈ ಒಂದು ವೇದಿಕೆ ಮೇಲೆ ಉಪಸ್ಥಿತರಿರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ಒಂದು ಜೋರಾದ ಚಪ್ಪಾಳೆಯನ್ನು ನೀಡುವುದರ ಮೂಲಕ ಅವರಿಗೆ ನಾವು ಗೌರವಪೂರ್ವಕವಾಗಿ ಸ್ವಾಗತವನ್ನು ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ವೇದಿಕೆಗೆ ಆಗಮಿಸಿದಂತಹ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಶ್ರೀ 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 ಸಾತ್ವಿ ಯೋಗಿನಿ ಮಾತಾರವರಿಗೆ ನಮ್ಮ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ಹಾಗೂ ಸೃಷ್ಟಿ ಶಕ್ತಿ ಸಂಸ್ಥೆಯ ಮೂಲಕ ಅವರಿಗೆ ಗೌರವಪೂರ್ವಕ ಸ್ವಾಗತವನ್ನು, ಶಾಲನ್ನು ಹೊದಿಸುವುದರ ಮೂಲಕ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೆ ಅವರ ಜೊತೆಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರಿಗೂ ಕೂಡ ಶಾಲನ್ನು ಹಾಕುವುದರ ಮೂಲಕ ಗೌರವಪೂರ್ವಕವಾಗಿ ಸ್ವಾಗತವನ್ನು ಸಾಂಕೇತಿಕವಾಗಿ ಮಾಡ್ತಾ ಇದ್ದಾರೆ. ನಮ್ಮ ಇಸಾಕ್ ದೊಡ್ಡೇರಿ ಸರ್ ಅವರಿಗೆ ಅಂಗನೇರು ಒಲಿಯುವುದು, ಬಂಗಾರ ದೊರೆಯುವುದು, ಸಂಗ್ರಾಮದಲ್ಲಿ ಗೆಲ್ಲುವುದು, ಈ ಮೂರು ಒಲಿಬೇಕು. ಬಂಗಾರ ಅಂದು ಯುದ್ಧರಂಗದಲ್ಲಿ ಗೆಲ್ಲೋದು ಅಷ್ಟು ಸುಲಭ ಅಲ್ಲ. ಈ ಮೂರು ಕೂಡ ಭಗವಂತನ ಅನುಗ್ರಹ ಇರಬೇಕು ಅಂತ ಇಂತಹ ವೇದಿಕೆಯಲ್ಲಿ ಎಲೆಮರೆಕಾಯಾಗಿರ್ತಕ್ಕಂತಹ ಅನೇಕ ಪ್ರತಿಭಾವಂತರು, ಸಾಧಕರು, ಸಾಧನೆ ಸಾಧಕರಿಗೆ ಈ ಸಂಸ್ಥೆ ಗುರುತಿಸುವುದರ ಮೂಲಕ ಈ ಒಂದು ಒಳ್ಳೆಯ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದೆ. ಇದು ಕೂಡ ನಿಮ್ಮ ಅದೃಷ್ಟ ಅಂತ ಹೇಳಿ ತಪ್ಪಾಗಲಾರದು. ಹಾಗಾಗಿ ವೇದಿಕೆಗೆ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಪ್ರತಿಯೊಬ್ಬ ಗಣ್ಯರಿಗೆ ಒಂದು ಹೆಮ್ಮೆಯ ಚಪ್ಪಾಳೆಯನ್ನು ನೀಡೋದ್ರ ಮೂಲಕ ನಾವು ಮತ್ತೊಮ್ಮೆ ಅವರಿಗೆ ಗೌರವಪೂರ್ವಕವಾಗಿ, ಹಾಗೆ ನಮ್ಮ ಇಸಾಕ್ ಸರ್ ಅವರಿಗೆ, ಇಸಾಕ್ ದೊಡ್ಡೇರಿ ಸರ್ ಅವರಿಗೆ ಅಭಿನಂದನಾ ಪೂರ್ವಕವಾಗಿ ಅವರಿಗೆ ಸ್ವಾಗತವನ್ನು ಬಯಸೋಣ. ಕಾರ್ಯಕ್ರಮ ಶುರುವಾಗೋದಕ್ಕಿಂತ ಮುಂಚೆ ವಿಘ್ನ ನಿವಾರಕ ಗಣಪನನ್ನು ಸ್ಮರಿಸುವುದರ ಮೂಲಕ, ಶಾಸ್ತ್ರೀಯವಾಗಿ ನೃತ್ಯ ಮಾಡುವುದರ ಮೂಲಕ ವೇದಿಕೆಗೆ ಒಂದು ಅರ್ಥದಲ್ಲಿ ಪ್ರತಿಯೊಬ್ಬರನ್ನು ಸ್ವಾಗತಿಸ್ತಾ ಇತ್ತು. ಹಾಗೆ ಈಗ ಶಾಸ್ತ್ರೀಯವಾಗಿ ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಾಗಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಶ್ರೀ 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 ಸಾತ್ವಿ ಯೋಗಿನಿ ಮಾತಾಜಿಯವರು, ಅವರ ಜೊತೆಗೆ ಎಲ್ಲ ಅತಿಥಿ ಮಹೋದಯರು ಕೈ ಜೋಡಿಸುವುದರ ಮೂಲಕ, ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಪ್ರಾರ್ಥನೆ ಮೂಲಕ ಆ ಭಗವಂತನನ್ನು ಸ್ತುತಿಸುವುದರ ಮೂಲಕ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬರ್ತಾ ಇದ್ದಾರೆ ಕುಮಾರಿ ನವ್ಯ ಅವರಿಗೆ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ. ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ. ನಾನೇಕೆ ಅಂಜಲಿ ನನ್ನ ಹಂಬಲಿ, ನೀಡು ಶಿವ ನೀಡದಿರು ಶಿವ,
ಪರಿವಾರವೇಕೆ ನೀನಿದ್ದ ಕಾಯ ನೀನಿದ್ದ ಕಾಯ ನಿನ ಕೈಲೆ ಮಾಯ ಆಗೋದು ಹೋಗೋದು ನಾ ಕಾಣೆನೆ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ನಾನೇಕೆ ಅಂಜಲಿ ನೀ ನನ್ನ ಹಂಬಲಿ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ಮಾಳಿಗೆ ಕೊಟ್ಟರು ಮರದಡಿಲೆ ಇಟ್ಟರು ನಾನಂತೂ ನಿನ್ನನ್ನಲಾರೆ ಮಾಳಿಗೆ ಕೊಟ್ಟರು ಮರದಡಿಲೆ ಇಟ್ಟರು ನಾನಂತೂ ನಿನ್ನನ್ನಲಾರೆ ಸಾರಂಗಮನಕ್ಕೆ ಸಾರಂಗಮನಕ್ಕೆ ನೂರಾರು ಬಯಕೆ ಮುಂದಿಟ್ಟು ರಮಿಸೋದನ ಕಾಣೆನೆ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ನಾನೇಕೆ ಅಂಜಲಿ ನೀ ನನ್ನ ಹಂಬಲಿ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ಬಾಗುವುದು ಎನ್ನ ಕಾಯ ಬಾಗುವುದು ಎನ್ನ ಕಾಯ ಭಕ್ತಿಯನ್ನು ಮೆರೀಲಿಕ್ಕೆ ಬಂದಿರುವಂತಹ ಜನಪ್ರಿಯ ಗಾಯಕರಾಗಿರ್ತಕ್ಕಂಥ ಕೋಟೆ ಶಶಿಧರ್ ಅವರು ನಾಡಗೀತೆಯನ್ನು ಹಾಡಬೇಕಾಗಿ ಕೇಳ್ಕೊಂಡು ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿವನಗಳ ನಾಡೆ ಜಯ ಹೇ ರಸಋಷಿಗಳ ಬೀಡೆ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನು ಜಾತೆ ಜಯ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ ಪಂಪಲ ಕುಮಿಪತಿ ಜನ್ನ ಕಬ್ಬಿಗರುದಿಸಿದ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ತೈಲಪ ಹೊಯ್ಸಳರಾಳಿದ ನಾಡಿ ಡಂಕಣ ಜಗಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ
ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಯೇ ಹೇ 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 ಲಾ 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 ಲಾ. ಧನ್ಯವಾದ. ಸಿರಿಗನ್ನಡಂ ಗೆಲ್ಗೆ ಬಾಳ್ಗೆ. ಕೇಂದ್ರ ಬಿಂದುಗಳಾಗಿರುವಂತಹ ಶ್ರೀ ಶ್ರೀ ಸಾಧ್ವಿನಿ ಯೋಗಿನಿ ಮಾತಾಜಿಯವರು ಮಹಾಸಂಸ್ಥಾನ ಬಸವನಗುಡಿ ಅವರ ಒಂದು ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ಹೇಳಿಬಿಟ್ಟು ನನ್ನ ಪ್ರತಿ ದಿನದ ಯಾವುದೇ ಕಾರ್ಯಕ್ರಮ ಇದ್ದರೂ ಅವರ ಆಶೀರ್ವಾದ ನಮ್ಮ ಜೊತೆಲಿರುತ್ತೆ. ಸೊ ಅವರನ್ನು ಭೇಟಿ ಮಾಡಿ ನಾನು ಕೇಳಿದಾಗ ತುಂಬ ಹೃದಯದಿಂದ ಅವರು ಒಪ್ಕೊಂಡ್ರು. ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆಯೇ ನನ್ನ ಮಾರ್ಗದರ್ಶಕರು, ಹಿತೈಷಿಗಳು, ಸ್ನೇಹಿತರು ಆದಂತಹ ಡಾಕ್ಟರ್ ಎಸ್.ಎಂ. ನೇತ್ರಾನಂದರವರು, ಇವರು ಅಖಿಲ ಕರ್ನಾಟಕ ನಾಮಫಲಕ ಕಲಾವಿದರ ಸಂಘದ ಕಾರ್ಯ ಅಧ್ಯಕ್ಷರು. ಅದು ತೀರಾ ವಿರಳವಾದಂಥ ಸಂಸ್ಥೆ. ಯಾಕೆಂದರೆ ಒಂದು ಕಾಲ ಇತ್ತು, ಕಲಾವಿದರಿಗೆ ತುಂಬ ಬೇಡಿಕೆ ಇತ್ತು. ಇವತ್ತು ಫ್ಲೆಕ್ಸುಗಳ ಭರಾಟೆ ನೀವು ನೋಡಿದಿರ, ಕಂಪ್ಯೂಟರ್ ಯುಗ. ಅಂತಹ ಒಂದು ಕಾರ್ಯಕ್ರಮ, ಒಂದು ಸಂದರ್ಭದಲ್ಲೂ ಸಹ ಎಲ್ಲ ಕಲಾವಿದರನ್ನು ಒಟ್ಟುಗೂಡಿಸಿ ಒಂದು ರಾಜ್ಯ ಮಟ್ಟದ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಅದರ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಿರುವಂಥ ನೇತ್ರಾನಂದವರಿಗೆ ನಾನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಳೋದಕ್ಕೆ ವಿನಂತಿಸಿದಾಗ ಅವರು ತುಂಬ ಆತ್ಮೀಯವಾಗಿ ನನ್ನಲ್ಲಿ ಬೇಡ, ನಾನು ಮಾಡೋದಿಲ್ಲ ಅಂತ ಹೇಳಿದ್ರು. ಏನಕ್ಕೆ ಅಂತ ಕೇಳಿದೆ. ನಾನೇನಿಲ್ಲ, ಚಿಕ್ಕವನು, ನಾನೇನಕ್ಕೆ, ಬೇರೆ ತುಂಬ ದೊಡ್ಡ ಸಾಧಕರು ಇರ್ತಾರಲ್ವ ಅಂದರು. ಸಾಧನೆ ಯಾವುದೇ ಇರಲಿ, ಅದು ದೊಡ್ಡದು ಚಿಕ್ಕದು ಅನ್ನೋದು ಇಲ್ಲ. ಅವರವರಿಗೆ ಕಲ್ಪನೆಗೆ, ಅವರವರ ಚಿಂತನೆಗೆ ಒಳಪಟ್ಟಿರುತ್ತೆ. ಯಾವುದೇ ಒಂದು ಕೆಲಸ ಆಗಿರಲಿ, ಅದು ಅವರು ಶ್ರದ್ಧೆಯಿಂದ ಮಾಡಿದರೆ ಅದೇ ದೊಡ್ಡದು. ನೀವು ಮಾಡ್ತಿರುವಂತಹ ಕಲೆಯ ಸೇವೆ ಇನ್ಯಾರೂ ಬೇರೆಯವರು ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀವೇ ನಮಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಗೋಬೇಕು ಅಂತ ನಾನು ಅವ್ರಿಗೆ ವಿನಂತಿಸ್ಕೊಂಡೆ. ಒಂದು ದಿನದ ಸಮಯವನ್ನು ತಗೊಂಡ್ರು. ಆಮೇಲೆ ಕೊನೆಗೆ ನಾನು ಒಪ್ಸತಂಗ ಬಿಡಲಿಲ್ಲ. ಅವರು ಸಹ ಇವತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಗೊಂಡಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಪ್ರಕಾಶ್ ಅನ್ನೋರು ವ್ಯಕ್ತಿಗಳು ಬಂದಿದ್ದಾರೆ. ಅವರು ವ್ಯಕ್ತಿ ಅನ್ನೋದಕ್ಕಿಂತ ನಮ್ಮ ಅಣ್ಣ, ಒಬ್ಬ ಆತ್ಮೀಯರು. ನಾನು ಅವರನ್ನು ನೋಡಿಕೊಂಡು ಬೆಳೆದಿರೋಂಥನು. ಚಿತ್ರದುರ್ಗ ಜಿಲ್ಲೆ ಮೂಲತಃ ನಮ್ಮದು ಹಿರಿಯೂರಿನಲ್ಲಿ ಅವರು ದೊಡ್ಡ ಒಂದು ಆಟದ ಮೈದಾನ ಇದೆ, ನೆಹರು ಮೈದಾನ ಅಂತ. ನಿಮಗೆ ನೋಡೋದಕ್ಕೆ ಅವರು ಒಬ್ಬ ಸಾಧಾರಣ ವ್ಯಕ್ತಿ ಥರ ಕಾಣ್ತಾರೆ. ಆದರೆ SBIನ ಪ್ರಧಾನ ಸಹಾಯಕ ವ್ಯವಸ್ಥಾಪಕರವರು, ರಾಜ್ಯದ ಎಲ್ಲ SBI ಸಂಸ್ಥೆಯ ಎಲ್ಲ ಪ್ರಧಾನ ವ್ಯವಸ್ಥಾಪಕರಾಗಿದ್ದಾರೆ. ಜೊತೆಯಲ್ಲಿ ಅತ್ಯುತ್ತಮವಾದ ಲೇಖಕರು. ನನಗೆ ಒಂದು ವಿಶೇಷತೆ ಅಂತ ಕಣ್ತು ಅವರಲ್ಲಿ. ಬರೀ ಪ್ಲಸ್ ಮೈನಸ್ ನೋಡಿರುವಂತಹ ವ್ಯಕ್ತಿಗಳು ಸಹ ಇಂತಹ ಒಂದು ಮನಮುಟ್ಟುವಂಥ ಲೇಖನಗಳನ್ನು ಬರೀತಾರ ಅಂತ ನನಗೆ. ಯಾಕೆಂದರೆ ಅವರು ಹುದ್ದೆ ತುಂಬ ದೊಡ್ಡದು.
ಅವರಿಗೆ ಸಮಯ ಸಿಗುತ್ತೋ ಇಲ್ಲೋ ಅಂತ ನನಗೆ ಕೆಲವೊಮ್ಮೆ ಅನಿಸುತ್ತೆ. ಅಂತಹ ಒಂದು ತೀರಾ ಸಮಯನೇ ಸಿಗಲಿಲ್ಲದಂಥವ್ರು ಅವರ ಒಂದೊಂದು ಲೇಖನಗಳು ಸಹ ರಾಜ್ಯದ ಮೂಲೆ, ಹಿರಿಯೂರು ಪ್ರಕಾಶ್ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ. ನಿನ್ನೆ ಒಂದು ಲೇಖನ ಬಂದಿದೆ, ನಂದಿನಿ ಮತ್ತು ಬಮುಲ್ ಏನು ಒಂದು ಸಂಘರ್ಷ ನಡೀತಾ ಇದೆ ಅದ್ರ ಬಗ್ಗೆ ಒಂದು ಮನಮುಟ್ಟುವಂಥ ಲೇಖನ ಬರೆದಿದ್ದಾರೆ. ಈ ರಾಜ್ಯದ ದೊಡ್ಡ ಪತ್ರಿಕೆ ಪೂರ್ತಿ ಮುಖಪುಟದಲ್ಲಿ ಆ ಲೇಖನವನ್ನು ಮುದ್ರಿಸಿದೆ. ಅಂತಹ ದೊಡ್ಡ ದೈತ್ಯ ಪ್ರತಿಭೆ. ನಾನು ಪ್ರಕಾಶ್ ಅಣ್ಣ ಅಂತಲೇ ಕರೆಯೋದು, ಯಾವಾಗಲೂ ಸಹ ಸರ್ ಅನ್ನೋದಿಲ್ಲ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮ ಆತ್ಮೀಯ ಗೆಳೆಯರಾದಂತಹ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿಂದ ಬಂದಿದ್ದಾರೆ ಇಸ್ಮಾಯಿಲ್ ಶಾಫಿ ಬಬುಕಟ್ಟೆ ಅವರು ಗೌರವ ಡಾಕ್ಟರೇಟ್ ಪುರಸ್ಕೃತರು. ಸಮಾಜ ಸೇವೆ, ಹಿತಚಿಂತನೆ ಎಲ್ಲರನ್ನ ಜೊತೆಯಲ್ಲಿ ಹಾಕ್ಕೊಂಡು ಮುನ್ನಡಿಬೇಕು ಅನ್ನೋಂಥ ದಕ್ಷಿಣ ಕನ್ನಡ ಜಿಲ್ಲೆಗೆ ಅವ್ರಿಗೆ ನಾನು ನಿಮ್ಮ ಜಿಲ್ಲೆಯಲ್ಲಿ ಯಾರು ಸಾಧಕರಿದ್ದಾರೆ ಅವ್ರನ್ನ ಗುರುತಿಸಿ ಈ ಜವಾಬ್ದಾರಿ ನಿಮ್ಮದು ಅಂತ ಹೇಳಿದಾಗ ಒಳ್ಳೊಳ್ಳೆ ಪ್ರತಿಭೆಗಳನ್ನು ತಂದಿದ್ರು. ನೀವೇ ನೋಡಿದಿರ, ಈಗ ಈ ವೇದಿಕೆಯನ್ನು ಅಲಂಕರಿಸಿ ಬಹಳ ಅತ್ಯುತ್ತಮವಾದಂತಹ ಒಂದು ನೃತ್ಯ ಕಾರ್ಯಕ್ರಮವನ್ನು ಕೊಟ್ಟರು. ಅಂತಹ ದೈತ್ಯ ಪ್ರತಿಭೆಗಳನ್ನು ತಂದು ನಮ್ಮ ಕಣ್ಮುಂದೆ ನಿಲ್ಲಿಸಿದ್ರು. 1 ಗಂಟೆ ನನಗೆ ಸಮಯ ಬೇಕು ಅಂತ ನನ್ನ ರಿಕ್ವೆಸ್ಟ್ ಮಾಡಿಕೊಂಡ್ರು. ಏಕೆಂದರೆ ಅವರು ಎಲ್ಲ ತುಂಬ ದೂರದಿಂದ 400-500 ಕಿಲೋಮೀಟ್ರಿಂದ ಬಂದಿರ್ತಾರೆ. ಮಕ್ಕಳು ರಾತ್ರಿಯೆಲ್ಲ ಜರ್ನಿ ಮಾಡಿರ್ತಾರೆ. ಅವರಿಗೆ ಒಂದು ಒಳ್ಳೆಯ ಕಾರ್ಯಕ್ರಮ ನೀಡೋದಕ್ಕೆ ಅವಕಾಶ ಕೊಡಿ, ನೀವು 10 ನಿಮಿಷ 5 ನಿಮಿಷ ಕೊಡಬೇಡಿ ಅಂತ ಹೇಳಿದಾಗ, ಪೂರ್ತಿ ಕಾರ್ಯಕ್ರಮ ನಿಮ್ಮದೇ ಇರುತ್ತೆ ಅಂತ ಹೇಳಿಬಿಟ್ಟು ನಾನು ಅವ್ರಿಗೆ ಕಾರ್ಯಕ್ರಮ ಕೊಟ್ಟೆ. ಜೊತೆಗೆ ಅವರ ಜಿಲ್ಲೆಯಿಂದ ಹಲವಾರು ಪ್ರತಿಭೆಗಳನ್ನು ಸಹ ಕರೆತಂದಿದ್ದಾರೆ. ಅವ್ರಿಗೂ ಸಹ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಈ ಹೆಸರುಘಟ್ಟದ ಹೆಸರುವಾಸಿ ಡಾಕ್ಟ್ರು ಅವರನ್ನು ತುಕಾರಾಮ್ ಡಾಕ್ಟರ್ ಅಂತ ಕರೀತಾರೆ. ಅವರನ್ನ ಯಾವುದೇ ನಮ್ಮ 100 ಹಳ್ಳಿಗಳಲ್ಲಿ, ಈ ಹೆಸರುಘಟ್ಟ ಹೋಬಳಿಯಲ್ಲಿ 100 ಹಳ್ಳಿಗಳಲ್ಲಿ ಎಲ್ಲೂ ವಾಸಿ ಆಗಲಿಲ್ಲ ಅಂದರೆ ತುಕಾರಾಮ್ ಹತ್ರ ಹೋಗಿ ಅಂತ ಹೇಳ್ತಾರೆ. ಅಂತಹ ಅವರ ಕೈಗುಣ ತುಂಬ ಶ್ರದ್ಧೆಯಿಂದ, ಭಕ್ತಿಯಿಂದ, ಕಡಿಮೆ ವೆಚ್ಚದಲ್ಲಿ ಅವರು ಎಲ್ಲ ಬಡಬಗ್ಗರಿಗೆ ಅವರಿಗೆ ಸೇವೆ ಕೊಡ್ತಾ ಇದ್ದಾರೆ. ಪೂರ್ತಿ ಒಂದು ಬೆಂಗಳೂರು ರೂರಲ್ ಮತ್ತು ಅರ್ಬನಲ್ಲಿ ಎಲ್ಲ ಕಡೆನೂ ಸಹ ಅವರು ತುಂಬ ಹೆಸರನ್ನು ಪಡೆದಿದ್ದಾರೆ. ತುಂಬ ಈ ಕೊರೋನಾ ಸಮಯದಲ್ಲಂತೂ ತುಂಬ ಸೇವೆಯನ್ನು ಮಾಡಿರುವಂತಹ ಒಬ್ಬ ದೊಡ್ಡ ವೈದ್ಯರು ಸಹ ಆಗಿರೋದ್ರಿಂದ ಅವ್ರಿಗೂ ಸಹ ನಮ್ಮ ವೇದಿಕೆ ಅಲಂಕರಿಸಬೇಕಂತ ವಿನಂತಿಸ್ಕೊಂಡಾಗ ಅವರು ಸಹ ತುಂಬ ಹೃದಯದಿಂದ ಒಪ್ಕೊಂಡ್ರು. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಿಮಗೆ ಗೊತ್ತಿರ್ಬೋದು, ಈ ಭಾರತ್ ಧ್ವಜ ಕುಟೀರ ಅನ್ನೋ ಒಂದು ವಿಶೇಷವಾದ ಸೇವೆ ಮಾಡ್ತಿರೋಂಥ ಸಂಸ್ಥೆ ಇದೆ. ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ. ಅದು ಅವರ ಟೈಟಲ್, ಟ್ಯಾಗ್ ಲೈನ್ ಇದೆ, ನಿಸ್ವಾರ್ಥ ಸೇವಾಶ್ರಮ ಅಂತ. ಅಂದರೆ ಸೇವೆಯನ್ನು ನಿಸ್ವಾರ್ಥವಾಗಿ ಮಾಡುವಂತಹ ಒಂದು ಧ್ಯೇಯವನ್ನು ಇಟ್ಕೊಂಡು ನಮ್ಮನ್ನು ಸಹ ಹುರಿದುಂಬಿಸ್ತಾ ಇರ್ತಾರೆ. ನೀವು ಇದನ್ನು ಮಾಡಿ, ಈ ಥರ ಮಾಡಿ, ನನಗೆ ಪ್ರತಿಯೊಂದಕ್ಕೂ ಸಜೆಷನ್ ಕೊಡ್ತಿರ್ತೀನಿ. ಜೊತೆಗೆ ನಾನು ಸಹ ಅವರಿಗೆ ಉಚಿತ ಸಲಹೆಗಳನ್ನು ಕೊಡ್ತಾನೆ ಇರ್ತೀನಿ. ಉಚಿತ ಸಲಹೆ ಕೊಡೋರು ತುಂಬ ಜನ ಸಿಗ್ತಾರಲ್ಲ, ಅದೇ ರೀತಿ ಆ ಪಟ್ಟಿಯಲ್ಲಿ ನಾನು ಸೇರ್ಕೊತೀನಿ ಅವ್ರಿಗೆ. ಸೊ ಅವ್ರು ಸೇವೆ ಮಾಡ್ತಿರೋದು ದೊಡ್ಡದು, ಬಟ್ ನಾವು ಉಚಿತವಾಗಿ ಈ ಸಲಹೆಗಳನ್ನು ಕೊಡ್ತಾನೆ ಇರ್ತೀನಿ. ಅವ್ರಿಗೆ ಬೇಜಾರಾಗಿರುತ್ತೋ ಏನೋ ಗೊತ್ತಿಲ್ಲ. ಆದರೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರೆ ಅವ್ರಿಗೂ ನಾನು ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮ ಈ ಕಾರ್ಯಕ್ರಮದ ಬರಗೂರು ರಾಮಚಂದ್ರಪ್ಪ ಅವರ ಪಟ್ಟ ಶಿಷ್ಯ ಶೇಖ್ ಮೊಹಮ್ಮದ್ ಅಲಿ ಅವರು ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಬೇಕು ಅಂತ ಕೇಳಿಕೊಂಡೆ. ಅವರು ತುಂಬ ಹೃದಯದಿಂದ ಒಪ್ಕೊಂಡ್ರು. ಅವರು ಸಹ ಬಂದಿದ್ದಾರೆ. ಆದರೆ ಒಂದು ವಿಷಾದ ನಂದೇನೆಂದರೆ, ನಾನು ಶಶಿಧರ್ ಕೋಟೆ ಸರ್ ಅವರಿಗೆ ಸರಿಯಾಗಿ ಅಪ್ರೋಚ್ ಮಾಡಲಿಲ್ಲ. ಸರ್ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಹೇಳಿಬಿಟ್ಟು ಫೋನ್ ಮುಖಾಂತರನೇ ಕರೆದೆ. ಅದು ಹಲವಾರು ಸಲ ಅದೇ ಥರ ಆಗಿತ್ತು. ಬಟ್ ಒಂದು ದೊಡ್ಡಬಳ್ಳಾಪುರದಲ್ಲಿ ಒಂದು ಕಾರ್ಯಕ್ರಮ, ಹೊಸಕೋಟೆಯಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಅದನ್ನು ನಾನು ಡೇಟ್ ನೋಡಿಬಿಟ್ಟು ನಾನು ಹೇಳ್ತೀನಿ ಅಂದಿದ್ರು. ಸೊ ನಿನ್ನೆ ರಾತ್ರಿ ನನಗೆ ಕರೆ ಮಾಡಿಬಿಟ್ಟು ನಿಮ್ಮ ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇದ್ದೀನಿ ಅಂದರು. ನನಗೆ ತುಂಬ ಸಂತೋಷ ಆಯಿತು. ಸಡನ್ನಾಗಿ ಅದೊಂದು, ಯಾಕೆಂದರೆ ಎಲ್ಲ ಪ್ರಿಂಟ್ ಆಗಿಬಿಟ್ಟಿದೆ ಕಂಪ್ಲೀಟಾಗಿ.
ದೊಡ್ಡ ವ್ಯಕ್ತಿತ್ವ ನಾವು ಹೇಗೆ ಬರಮಾಡ್ಕೋಬೇಕು ಅನ್ನೋದು ನಮಗೆ ಒಂದು ಕನಿಷ್ಠ ಸೌಜನ್ಯ ಇರಬೇಕು. ಆದರೆ ನನಗೆ ಆಭಾಸ ಆಯಿತು. ದಯವಿಟ್ಟು ತಮ್ಮಲ್ಲಿ ಕ್ಷಮೆಯನ್ನು ಬಿಡ್ತೀನಿ. ಶಶಿಧರ್ ಕೋಟೆ ಸರ್ ಅವರು ನನಗೆ ತುಂಬ ಆತ್ಮೀಯರು, ಬ್ರದರ್ ಅಂತಾರೆ, ಅಂದರೆ ನನ್ನ ಸಹೋದರರ ರೀತಿಯಲ್ಲಿ ಕಾಣ್ತಾರೆ. ನನಗೆ ಅವರು ಅತಿಥಿ ಅಥವಾ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥವ್ರು ಅಂತ ಅನ್ಸೋದಿಲ್ಲ. ನನ್ನ ಸಹೋದರನೇ, ನಮ್ಮ ಹಿರಿಯ ಸಹೋದರರು ನನಗೆ ಆಶೀರ್ವಾದ ಮಾಡ್ತಾರೆ. ಅವ್ರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೂ ಈ ವೇದಿಕೆಯಲ್ಲಿ ಪ್ರಶಸ್ತಿ ಪುರಸ್ಕೃತರ ಜೊತೆಯಲ್ಲಿ ಅವರ ಸಾಧನೆಯನ್ನು ಬೆಂಬಲಿಸ್ತಾ ಬಂದಿರುವಂತಹ ಕುಟುಂಬ, ಹಿತೈಷಿಗಳು, ಬಂಧು ಬಳಗ, ಸ್ನೇಹಿತರು ಎಲ್ಲರೂ ಸಹ ಇದ್ದೀರಾ. ಅವರೆಲ್ಲ ಇದ್ದಾಗಲೇ ನೀವು ಪುರಸ್ಕೃತರು ಅಂಥ ದೊಡ್ಡ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ. ಅವ್ರಿಗೂ ಸಹ ನಾನು ಸ್ವಾಗತ ಬಯಸ್ತಾ, ಕಟ್ಟ ಕಡೆಯದಾಗಿ ಯಾರು ಈ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದು ಆಗಿದ್ದಾರೆ, ಇವತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಅಂದರೆ ಪುರಸ್ಕೃತರು, ವಿಶೇಷವಾದ ಹಲವಾರು ಪ್ರಶಸ್ತಿಗಳನ್ನು ಏನು ಪಡೆದಿದ್ದಾರೆ, ಅವರಿಗೆ ಸಮಾಜದಲ್ಲಿ ದೊಡ್ಡ ಜವಾಬ್ದಾರಿಯನ್ನು ಕೊಡ್ತಾ ಇದ್ದೀವಿ. ಅದು ಜವಾಬ್ದಾರಿ. ತಮಗೆ ಒಂದು ಪ್ರಶಸ್ತಿ ಬಂದಿದೆ ಅಂದರೆ ಇನ್ನೂ ಜಾಸ್ತಿ ಕೆಲಸ ಮಾಡಬೇಕು, ಸಮಾಜಮುಖಿ ಆಗಬೇಕು, ಇನ್ನೂ ಚಿಂತನೆಗಳನ್ನು, ಚೈತನ್ಯವನ್ನು ನಮ್ಮ ಸಮಾಜದ ಮುಖಾಂತರ ಸಮಾಜಕ್ಕೆ ಒಳ್ಳೆಯ ಮಾರ್ಗದರ್ಶನ ನೀಡಬೇಕು ಅನ್ನೋಂತಹ ಪ್ರೋತ್ಸಾಹ ನೀಡಬೇಕು ಅನ್ನೋದೊಂದು ಒಂದೇ ಒಂದು ಧ್ಯೇಯವನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಇಡ್ತಾ ಇದ್ದೀವಿ. ಸುಮಾರು 2001ರಿಂದ ಅಂದರೆ 20 ವರ್ಷಗಳ ಈ ಕಾರ್ಯಕ್ರಮವನ್ನು ಸತತವಾಗಿ ನಡೆಸ್ತಾ ಬರ್ತಾ ಇದ್ದೀವಿ. ಸೃಷ್ಟಿಶಕ್ತಿ ಸಂಸ್ಥೆ, ಈ ಒಂದು ಸಂಸ್ಥೆ 2001 ನಮ್ಮ ವೆಬ್ಸೈಟ್ ಇದೆ, ನಿಮ್ಮ ನೋಡಿರ್ಬೋದು. ಹಲವಾರು ಜನಕ್ಕೆ ನಾನು ವೆಬ್ಸೈಟ್ ಕಳಿಸ್ತೇನೆ, ನಿಮ್ಮ ಸಂಸ್ಥೆ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಿದ್ರೆ ಫಸ್ಟು ನೀವು ವೆಬ್ಸೈಟ್ ನೋಡಿ, ನಮ್ಮ ವೆಬ್ಸೈಟಲ್ಲಿ ಎಲ್ಲ ಮಾಹಿತಿ ಇದೆ ಅಂತ. ಸುಮಾರು 20 ವರ್ಷಗಳಿಂದ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ, ಅಂದರೆ ಒಂದು ಹಲವಾರು ಕಾರ್ಯಕ್ರಮಗಳಲ್ಲಿ ಎಂಥ ಅನುಭವವಾಗಿದೆ ಅಂದರೆ, ಇಂಥವ್ರಿಗೂ ನೀವು ಕರೆದಿದ್ದೀರಾ ಕಾರ್ಯಕ್ರಮಕ್ಕೆ ಅಂತ ನಮ್ಮ ವೇದಿಕೆಯಲ್ಲಿರೋರು ಸಹ ವಿಶೇಷವಾಗಿ ನನ್ನನ್ನು ಈ ಪ್ರಶಂಸೆ ಮಾಡಿರುವಂಥದ್ದು ಇದೆ. ಅಂದರೆ ಆ ಕೆಲಸ ಮುಖ್ಯ ಅಲ್ಲ, ಮಾಡ್ತಿರೋ ಕೆಲಸದ ವ್ಯಕ್ತಿಯ ಶ್ರದ್ಧೆ ಮುಖ್ಯ ಅನ್ನೋದು ಈ ವೇದಿಕೆ ತೋರಿಸ್ಕೊಡುತ್ತೆ. ಇವತ್ತು ಈ ಕಾರ್ಯಕ್ರಮ ಅತಿ ಜಾಸ್ತಿ ಸಮಯ ತಗೊಂಡೆ ಅನಿಸುತ್ತೆ. ನಾನು ಆ್ಯಕ್ಚುಲಿ ಯಾಕೆಂದರೆ ರಾಜ್ಯದ ಮೂಲೆ ಮೂಲೆಗಳಿಂದ ನೀವು ಬಂದಿರ್ತೀರ, ನಾನು ಬೇಗ ವಾಪಸ್ ಕಳಿಸ್ಬೇಕು. ಯಾಕೆಂದರೆ ಮತ್ತೆ ವಾಪಸ್ ಅವರು ದೂರದ ಜಿಲ್ಲೆ ಬೀದರ್, ಗುಲ್ಬರ್ಗ, ಮಂಗಳೂರು, ದಕ್ಷಿಣ ಎಲ್ಲ ಕಡೆ, ಕಾಸರಗೋಡು, ಕೇರಳದಿಂದ ಸಹ ಇದ್ದಾರೆ. ಕೇರಳ ಅಂತಹ ನೆರೆಯ ರಾಜ್ಯಗಳಿಂದ, ಆಂಧ್ರ, ತಮಿಳುನಾಡು, ಕೇರಳದಿಂದನೂ ಸಹ ಬಂದಿರುವಂತಿದ್ದಾರೆ. ಜಾಸ್ತಿ ಸಮಯ ತಗೊಳ್ಳೋದಿಲ್ಲ. ಸೊ ಇದು ಎಲ್ಲ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಈ ಒಂದು ವೇದಿಕೆಯ ಮುಖಾಂತರ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತನ್ನ ತಾನರಿತಂಗೆ ತನ್ನರಿವೇ ತನಗೆ ಗುರು ಅಂತಾರೆ. ನಮ್ಮ ಅರಿವೇ ನಮಗೆ ಗುರು. ಅರಿವೇ ಕಳ್ಕೊಂಡಾಗ, ನಮ್ಗೆ ಅರಿವಿಲ್ಲ ಅಂದಾಗ, ನನಗೆ ಇನ್ಯಾರು ಗತಿ ಅಂದಾಗ ಮತ್ತೊಬ್ಬ ಗುರು ಸಿಗ್ತಾನೆ. ಯಾವಾಗಲೂ ಕೂಡ ನಾವು ಲೌಕಿಕವಾದಂತಹ ಜ್ಞಾನದ ಒಂದು ಬುತ್ತಿಯಲ್ಲಿ ಕಳೆಯುವಂಥ ಸಮಯದಲ್ಲಿ ನಮಗೊಂದು ದಿನ ಈ ಹುಟ್ಟು ಎಲ್ರಿಗೂ ಇರುತ್ತೆ, ಎಲ್ಲೋ ಒಂದು ಅದೃಷ್ಟ, ಸಾವು ಮಾತ್ರ ಕಟ್ಟಿಟ್ಟ ಬುತ್ತಿ. ಇದರ ನಡುವೆ ಒಂದು ಜೀವನ ಇದೆ. ಆ ಜೀವನವನ್ನು ಅರ್ಥ ಮಾಡಿಸುವಂತಹ ಲೌಕಿಕವಾದಂತಹ ಈ ಒಂದು ಜಗತ್ತಿನಲ್ಲಿ ಇಟ್ಕೊಂಡು ನಾವು ಅಲೌಕಿಕವಾದಂತಹ ಚಿಂತನೆಗಳನ್ನು ತಿಳಿಸೋದಿದೆಯಲ್ಲ, ಅಷ್ಟು ಸುಲಭ ಅಲ್ಲ. ಅದಕ್ಕೆ ಒಂದು ಭಜನೆಯಲ್ಲಿ ಹೇಳ್ತಾರೆ, ಸಾಯದ ಮುಂದೆ ಸತ್ತ ಸಂಗಾತ್ಯ ಸಾಧನೆಯಲ್ಲಣ್ಣ, ಸತ್ತು ಹೋದವನ ಗೊತ್ತು ಹೇಳಿದವ ಸತ್ತಿರುತಿಹನಣ್ಣ. ನಮ್ಮಲ್ಲೊಬ್ಬ ಸಾಯಬೇಕು, ನಮ್ಮಲ್ಲೊಬ್ಬ ಸಾಯಬೇಕು. ಆ ಸತ್ತಿರೋನು ಯಾರು ಅಂತ ಹೇಳೋನಿದ್ದಾನಲ್ಲ, ಅವನೇ ನಿಜವಾದ ಗುರು. ಆ ಗುರು ಭಗವಂತನನ್ನು ಕೂಡ ಪರಿಚಯಿಸ್ತಾನೆ. ಹಾಗಾಗಿ ಒಬ್ಬ ಗುರು, ಶಿಕ್ಷಕ ತ್ರಿಮೂರ್ತಿಗಳಿಗೆ ಸಮಾನ. ಗುರುದೇವಿ ಒಬ್ಬವ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ. ಬ್ರಹ್ಮನಲ್ಲೂ ಯಾಕಂದರೆ ಗಾಡ್ ಅಂದರೆ ಜನರೇಟರ್, ಆರ್ಗನೈಸರ್, ಡೆಸ್ಟ್ರಾಯರ್. ಅಲ್ಲಿ ಜನರೇಟರಲ್ಲೂ ಕೂಡ ಗುರು ಇದ್ದಾನೆ, ಆರ್ಗನೈಸಿಂಗಲ್ಲೂ ಕೂಡ ಗುರು ಇದ್ದಾನೆ, ಡೆಸ್ಟ್ರಾಯಲ್ಲೂ ಕೂಡ ಗುರು ಇದ್ದಾನೆ. ಗುರುವಿಲ್ಲದೆ ಯಾವ ಜಗತ್ತಿನ ಯಾವ ಕೆಲಸಗಳು ನಡೆಯೋದೇ ಇಲ್ಲ.
ನಾನು ಬೆಳಿಗ್ಗೆ ಎದ್ದು ನಾನು ಏನು ಮಾಡಬೇಕು ಅನ್ನೋದಿದೆಯಲ್ಲ ಅರಿವು, ಆ ಅರಿವಿನ ಸೂಕ್ಷ್ಮತೆಗಳನ್ನು ಬಿಚ್ಚಿಡುವಂತಹ ಕೆಲಸವನ್ನು ಅಲೌಕಿಕವಾದಂತಹ ಶಕ್ತಿಯನ್ನು ಇಟ್ಕೊಂಡು ಈ ಜಡ ದೇಹದ ಕಡೆ ಗಮನವನ್ನು ಕಡಿಮೆ ಮಾಡ್ತಾ ನಮಗೆ ಅರಿವಿಲ್ಲದೆ ಭಗವಂತ ನಮಗೇನೇನೋ ಕೊಟ್ಟಿದ್ದಾನೆ, ಅವುಗಳನ್ನು ನಾವು ಅರಿವಿನ ಅಂತರಾಳಕ್ಕೆ ಇಳಿದು ಅವನನ್ನು ನೋಡುವಂಥ ಒಂದು ವ್ಯವಸ್ಥೆಯನ್ನು ನಾವು ನೋಡಬೇಕು, ಕಾಣಬೇಕು ಅನ್ನುವಂತಹ ಒಂದು ವ್ಯವಸ್ಥೆಯನ್ನು ಹೊಂದಿರತಕ್ಕಂತಹ ಶ್ರೀ ವಿದ್ಯಾ ಮಹಾಸಂಸ್ಥಾನಂನ ಶ್ರೀ 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 ಸಾತ್ವಿ ಯೋಗಿನಿ ಮಾತಾರವರು ಕಾರ್ಯಕ್ರಮದ ಉದ್ಘಾಟನಾ ನುಡಿಗಳನ್ನು ದಯವಿಟ್ಟು ಆಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಿಕೆ ದೇವಿ ದೇವಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ. ಇವತ್ತಿನ ಈ ಶುಭ ಸಂದರ್ಭದಲ್ಲಿ ಸೃಷ್ಟಿ ಶಕ್ತಿ ಸಂಸ್ಥೆ ರೂವಾರಿಗಳಾದಂಥ ಇಸಾಕ್ ದೊಡ್ಡೇರಿಯವರು ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಆಗಮಿಸಿರುವ ತಮ್ಮೆಲ್ಲರಿಗೂ ತಾಯಿ ಜಗನ್ಮಾತೆ ಅನುಗ್ರಹ ಮಾಡಲಿ ಅಂತ ಕೇಳ್ಕೊತಾ ನನ್ನೆರಡು ಮಾತುಗಳನ್ನು ತಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಹಿಂದೆಂದಿಗಿಂತಲೂ ಸಮಾಜದ ಕಾಳಜಿಯಿಂದ ನನ್ನ ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಏನು ಕಾಳಜಿ? ಈ ಸಮಾಜದಲ್ಲಿ ಮುಖ್ಯವಾಗಿ ನಾನು ಗುರುತಿಸಿದಾಗೆ ನಾನು ಯಾವುದೋ ಒಂದು ಜಾತಿನ, ಪಕ್ಷನ, ಲಿಂಗನ ಅಥವಾ ಇನ್ನೊಂದು ಧರ್ಮನೋ ಆ ರೀತಿ ನಾನು ವಿಶೇಷವಾಗಿ ವಿಂಗಡಣೆ ಮಾಡಿಕೊಂಡಿಲ್ಲ ಮನಸ್ಸಲ್ಲಿ ಅಥವಾ ಎದುರಿಗೆ. ಸಕಲ ಜೀವರಾಶಿಗಳು, ಎಲ್ಲರಿಗೂ ಜೀವ ಇದೆ, ಜೀವರಾಶಿಗಳು ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಅಭಿವೃದ್ಧಿಯನ್ನು ಕಾಣಲಿ, ಜೀವನದಲ್ಲಿ ಏಳ್ಗೆಯನ್ನು ಕಾಣಲಿ, ಈ ನಿಟ್ಟಿನಲ್ಲಿ ಬಯಸಿ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥ ಇರೋರೊಬ್ಬರು ವಿಶೇಷವಾದ ವ್ಯಕ್ತಿ ಇಸಾಕ್ ದೊಡ್ಡೇರಿಯವರು. ಅದು ಈ ಸಮಾಜದಲ್ಲಿ ಕೆಲವರಿಗೆ ತಾವು ಸಾಧನೆ ಮಾಡಬೇಕು ಅಂತ ಇರುತ್ತೆ, ಆದರೆ ಎಲ್ಲರಿಗೂ ಒಂದೇ ಒಂದು ವಿಷಯ ಅಡ್ಡ ಬರೋದೇನೆಂದರೆ ಸಮಯ ಸಾಕಾಗಲ್ಲ ಅಂತ. ಅರಿವು ಇರುತ್ತೆ, ಯಾವುದೇ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಜ್ಞಾನ ಇರುತ್ತೆ, ಆದರೆ ಆ ಜ್ಞಾನವನ್ನು ಹೇಗೆ ಉಪಯೋಗಿಸ್ಕೋಬೇಕು, ಎತ್ತರಕ್ಕೆ ಬೆಳಿಬೇಕು, ಸಮಯವನ್ನು ಹೇಗೆ ಕೊಡಬೇಕು ಅಂತ ಯೋಚನೆ ಮಾಡೋಷ್ಟೊತ್ತಿಗೆ ವಿವಿಧ ರೀತಿಯ ಪ್ರೊಫೆಷನಲ್ಸ್, ಬೇರೆ ಬೇರೆ ರೀತಿಯಲ್ಲಿ ಚಿಂತಕರು, ಬೇರೆ ಬೇರೆ ರೀತಿಯಲ್ಲಿ ಅವರವರ ಸಾಧನೆಯನ್ನು ಕಂಡುಕೊಳ್ಳೋದಂಥವ್ರು ಬೇರೆ ಬೇರೆಯವರೆಲ್ಲ ಇರ್ತಾರಲ್ಲ, ಇವರ ಸಮಯವನ್ನು ಅವರು ಅಭಿವೃದ್ಧಿ ಕಾಣಲಿಕ್ಕೆ ಇವ್ರ ಸಮಯನ ತಗೊಳಕ್ಕೆ ಹೋಗ್ತಾರೆ. ಇವರಿಗೆ ಗೊತ್ತೇ ಆಗೋದಿಲ್ಲ. ಪ್ರತಿಯೊಬ್ಬರು ತಮ್ಮ ಜ್ಞಾನ ಇದೆ, ತಮ್ಮ ವಯಸ್ಸೇನಿದೆ, ತಮ್ಮ ಜವಾಬ್ದಾರಿ ಏನಿದೆ, ಇದಿಷ್ಟನ್ನು ಅರ್ಥಕೋಬೇಕು. ಆ ಜವಾಬ್ದಾರಿ ತನ್ನ ಆಯಸ್ಸು ಏನಿದೆ, ಅಂದರೆ ಆಯಸ್ಸು ಪರ್ಟಿಕ್ಯುಲರಾಗಿ ಯಾರಿಗೂ ಗೊತ್ತಿರಲ್ಲ, ಆದರೂ ವಯಸ್ಸು ಎಷ್ಟಾಗಿದೆ ಅನ್ನೋದು ಗೊತ್ತಿರುತ್ತೆ. ಮನುಷ್ಯನಿಗೆ ತನ್ನ ಆರೋಗ್ಯ ಏನು, ತನ್ನ ವಯಸ್ಸೇನು ಅಂತ ಗೊತ್ತಿರುತ್ತೆ, ತನ್ನ ಜ್ಞಾನ ಏನು ಅಂತ ಗೊತ್ತಿರುತ್ತೆ. ತಮ್ಮ ಬಿಡುವಿನ ಸಮಯದಲ್ಲಿ ತಮ್ಮ ಜ್ಞಾನದ ಕುರಿತಾಗಿ ಸ್ವಲ್ಪ ಯೋಚನೆ ಮಾಡಿ, ಆ ಜ್ಞಾನವನ್ನು, ಬೆಳಕನ್ನು ಹೇಗೆ ಸಮಾಜದಲ್ಲಿ ಚೆಲ್ಲಬಹುದು ಅಂತ, ಆ ಬೆಳಕು ಚೆಲ್ಲಿದ್ರೆ ಎಲ್ಲೆಲ್ಲಿ ಪಸರಿಸಬಹುದು ಅಂತ ಯೋಚನೆ ಮಾಡಿ. ನಿಮ್ಮ ವಯಸ್ಸಿನ ಕಲ್ಪನೆ ನಿಮಗಿರಲಿ, ಅರಿವು ಇರಲಿ. ಸಮಯ ನಿಮ್ಮ ಬೇರೆ ಬೇರೆ ಮಾತಾಡಿದವರಿಗೆಲ್ಲ ನಿಮ್ಮ ಜೀವನದ ಪೂರ್ಣ ಸಮಯ ಕೊಡಕ್ಕೆ ಹೋಗಬೇಡಿ, ಖಂಡಿತ ಕೊಡಬೇಡಿ. ನಿಮ್ಮ ಜ್ಞಾನದಲ್ಲಿ ಎತ್ತರದಲ್ಲಿ ಬೆಳೆಯೋಕ್ಕೋಸ್ಕರ, ಆ ಬೆಳಕನ್ನು ಚೆಲ್ಲೋಕ್ಕೋಸ್ಕರ, ನಿಮ್ಮ ಈ ಜನ್ಮವನ್ನು ಸಾರ್ಥಕ ಪಡಿಸುವುದಕ್ಕೆ ನೀವೇನು ಮಾಡ್ಬೋದು, ಎಷ್ಟು ಮಟ್ಟಿಗೆ ಬೇಡದ ವಿಚಾರಗಳಿಗೆ ನಿಮ್ಮ ಸಮಯ ಕೊಡ್ತಾ ಇದ್ದೀರಾ, ನಿಮ್ಮ ಜ್ಞಾನದ ಅಭಿವೃದ್ಧಿಗೆ ಎಷ್ಟು ಸಮಯ ಕೊಡ್ತಾ ಇದ್ದೀರಾ, ನಿಮ್ಮ ಕುಟುಂಬದಲ್ಲಿ ಎಲ್ಲೆಲ್ಲಿ ಏನೇನು ಜವಾಬ್ದಾರಿ, ಮುಖ್ಯವಾದ ನಿಮ್ಮ ಜವಾಬ್ದಾರಿ ನಿಭಾಯಿಸೋಕ್ಕೆ ಏನು ಸಮಯ ಕೊಡ್ತಾ ಇದ್ದೀರಾ, ಯಾಕೆ ಕೆಲವೊಂದು ವಿಷಯಗಳಲ್ಲಿ ನೀವು ಫೇಲ್ಯೂರ್ ಆಗ್ತಾ ಇದ್ದೀರಾ, ಮುಖ್ಯವಾದ ವಿಷಯ ಸಾಧನೆ ಮಾಡ್ಕೊಂಡು ಹೋಗ್ಬೇಕು ಅಂತ ಅಂದಾಗ ಫೇಲ್ಯೂರ್ ಆಗ್ತಿದ್ದೀರಾ.
ಎಷ್ಟೋ ಜನ ಹಾಗೆ ಹೇಳ್ತಾ ಇದ್ದಾರೆ, ನನ್ನ ಹತ್ರ ಹೇಳ್ತಾರೆ. ಆದರೆ ಯಾವುದೇ ಆಗಲಿ ನಮ್ಮ ಜ್ಞಾನ ಜೊತೆಗೆ ಸಮಯದ ವಿಚಾರನೂ ಯೋಚನೆ ಮಾಡಬೇಕಾಗತ್ತೆ. ಹಾಗಾಗಿ ಈ ಸಮಯ ಹೇಗಾಗುತ್ತೆ ಅಂದರೆ, ಮೊನ್ನೆ ನನಗೆ 15 ವರ್ಷ ಆಗಿತ್ತು, 20 ವರ್ಷ ಆಗಿತ್ತು, ಸಡನ್ನಾಗಿ ಈಗ 50 ವರ್ಷ ಆಯಿತು, 60 ವರ್ಷ ಆಯಿತು, ಕಳೆದೇ ಹೋಯ್ತಲ್ಲ ಜನ್ಮ ಅಂತ ಯೋಚನೆ ಮಾಡೋ ಪರಿಸ್ಥಿತಿ ಅನೇಕರಲ್ಲಿ ಬರುತ್ತೆ. 30-40 ವರ್ಷ ಆದವರೆಗೂ ಹಿಂಗೆ ಅನ್ಕೋತಿದ್ದೆ, ಆಗಲೇ 40 ವರ್ಷ ಆಗೋಯ್ತು ಅಂತ ಅನ್ಕೋತಾರೆ. ಸಮಯ ತುಂಬ ಮಿಂಚಿನ ವೇಗದಲ್ಲಿ ಓಡ್ತಾ ಇರುತ್ತೆ. ಅದಕ್ಕಾಗಿ ಪುಟ್ಟ ಮಕ್ಕಳಿಗೂ ನೀವು ನಿಮ್ಮ ಕುಟುಂಬದಲ್ಲಿ ಅವರಿಗೆ ಆ ಜ್ಞಾನಕ್ಕೆ ಹೆಚ್ಚು ಹೇಗೆ ಒತ್ತನ್ನು ಕೊಡಬೇಕು, ಸಮಯವನ್ನು ಕೊಡಬೇಕು. ಅವರು ತುಂಬಾ ಶಕ್ತಿಗಳಾಗಿ ಬರೀ ಸಾಮಾನ್ಯ ವ್ಯಕ್ತಿಗಳ ಹಾಗೆಲ್ಲ ವಿಶೇಷ ಶಕ್ತಿಗಳಲ್ಲಿ ಸಮಾಜದಲ್ಲಿ ಬೆಳಿಬೇಕು. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಕುಟುಂಬದಲ್ಲಿ ಹಿರಿಯರು ಅದನ್ನು ಚಿಂತನೆ ಮಾಡಿ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ನೀವು ಕೂಡ ನಿಮ್ಮ ಜನ್ಮನ ಸಾರ್ಥಕಪಡಿಸ್ಕೊಳ್ಳಿ, ಸಮಯಕ್ಕೆ ಹೆಚ್ಚು ಒತ್ತನ್ನು ಕೊಡಿ. ಜ್ಞಾನ ನಿಮ್ಮಲ್ಲಿ ಏನಿದೆ, ಏನು ಕೊರತೆ ಇದೆ ಅದನ್ನು ಯೋಚನೆ ಮಾಡಿ ಆ ನಿಟ್ಟಿನಲ್ಲಿ ನಿಮ್ಮ ಸಮಯವನ್ನು ಕಳ್ಕೊತಾ ಕೆಲಸ ಮಾಡ್ತಾ ನಿಮ್ಮ ಆಯಸ್ಸನ್ನು ಒಳ್ಳೆ ರೀತಿಯಲ್ಲಿ ಸಾರ್ಥಕವಾಗಿ ಕಳೀರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಸರ್ವಂ ಜಗದಂಬಾರ್ಪಣಮಸ್ತು. ಇವತ್ತಿನ ಈ ಒಂದು ಭವ್ಯವಾದ ಒಂದು ಕಾರ್ಯಕ್ರಮ ಬಹುಶಃ ನನಗೆ ತುಂಬ ಸಂತೋಷವನ್ನು ತಂದಂಥ ಕಾರ್ಯಕ್ರಮ. ಯಾಕೆಂದರೆ ಈ ಕಾರ್ಯಕ್ರಮದಲ್ಲಿ ನನ್ನ ಎಷ್ಟು ಯಾವ ರೀತಿ ಹೇಳಬೇಕಂತ ನನಗೆ ಅರ್ಥ ಆಗಲ್ಲ. ಬಹುಶಃ ಸ್ವಾತಿ ಯೋಗಿನಿ ಮಾತಾ ಶ್ರೀ ಇವರು ಈ ಕಾರ್ಯಕ್ರಮದಲ್ಲಿ 2ನೇ ಕಾರ್ಯಕ್ರಮದಲ್ಲಿ ನಾನು ಇವರನ್ನು ಭೇಟಿಯಾಗಿ ಇವರ ಒಂದು ಸಮ್ಮುಖದಲ್ಲಿ ಒಂದು ಮುಖ್ಯ ಅತಿಥಿಯಾಗಿ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದೆಂದರೆ ನನಗೆ ತುಂಬ ಸಂತೋಷವಾಗ್ತದೆ. ಅದು ಅಲ್ಲದೆ ಮತ್ತೊಬ್ಬ ನಮ್ಮ ಈ ರಾಜ್ಯದ ಈ ರಾಷ್ಟ್ರ ಮಟ್ಟದ ಒಂದು ಗಾಯಕರು ಶಶಿಧರ್ ಕೋಟೆ, ನನ್ನ 2 ಕಾರ್ಯಕ್ರಮದಲ್ಲಿ ನಾನು ಅವರೊಟ್ಟಿಗೆ ಭಾಗಿಯಾಗಿ ಅವರ ಆ ಆಶೀರ್ವಾದವನ್ನು ಪಡ್ಕೊಂಡು ಮುಂದೆ ನನ್ನ ಜೀವನದಲ್ಲಿ ಯಾವ ರೀತಿ ನನ್ನ ಸಾಮಾಜಿಕ ಕಾರ್ಯಕ್ರಮ ಮಾಡಬೇಕೆಂಬ ಒಂದು ಚಿಂತನೆಯನ್ನು ಇವರಿಬ್ಬರು ನನಗೆ ಹೇಳಿಕೊಟ್ಟಿದ್ದಾರೆ. ಬಹುಶಃ ಇವತ್ತು ಸ್ವಾಮೀಜಿಯವರು ನನಗೆ ಅಲ್ಲಿ ಕೂತ್ಕೊಂಡಾಗ ತುಂಬ ಹಿತವಚನಗಳನ್ನು ಹೇಳಿದರು. ಯಾವ ರೀತಿ ಮುಂದೆ ಬರಬೇಕು, ಯಾವ ರೀತಿ ಕೆಲಸ ಮಾಡಬೇಕು ಎಂಬ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ನಾನಂತೂ ಈ ಕಾರ್ಯಕ್ರಮವನ್ನು ಯಾವತ್ತೂ ಮರೆಯಲಿಕ್ಕಿಲ್ಲ. ಇದಾದ ನಂತರ ಈ ಕಾರ್ಯಕ್ರಮದ ರೂವಾರಿ ನಿಮ್ಮೆಲ್ಲರ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆಲ್ಲರನ್ನು ಉರಿದುಂಬಿಸಿ ನಮ್ಮ ಪ್ರತಿಭೆಗಳನ್ನು ಒಟ್ಟುಗೂಡಿಸಿ ನೀವು ಮುಂದಕ್ಕೆ ಬನ್ನಿ ಅಂತ ಒಂದು ಉರಿದುಂಬಿಸುವಂಥ ಒಂದು ಕರ್ನಾಟಕದಲ್ಲಿ ಒಂದು ಏಕೈಕ ವ್ಯಕ್ತಿ ಅಂತ ಹೇಳ್ಬೋದು ಇಸಾಕ್ ದೊಡ್ಡೇರಿಯವರು. ಬಹುಶಃ ಇದೊಂದು ಸಂಸ್ಥೆಯನ್ನು 21 ವರ್ಷಗಳ ತನಕ ಮಾಡಿ ಈ ದೇಶದ ಈ ರಾಜ್ಯದ ನಾನಾ ವಿಧಗಳ ಸೇವೆಗಳನ್ನು ಮಾಡಿದ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ನಿಮ್ಮೊಟ್ಟಿಗೆ ನಾನಿದ್ದೇನೆಂಬ ಒಂದು ಮಾತನ್ನು ಕೊಟ್ಟು ನಿಮ್ಮೆಲ್ಲರನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಗುರುತಿಸಿ ನಿಮಗೆ ಪ್ರಶಸ್ತಿಯನ್ನು ಕೊಡಲಿಕ್ಕಿದ್ದಾರೆ. ಇವರನ್ನು ನಾನು ಯಾವ ರೀತಿಯಲ್ಲಿ ಹೊಗಳಬೇಕೆಂದು ನನಗೆ ಮಾತುಗಳು ಬರುವುದಿಲ್ಲ. ಬಹುಶಃ ಇವರಂಥ ಮನುಷ್ಯರು ಇನ್ನೂ ಕೂಡ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಹುಟ್ಟಿ ಬರಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಮತ್ತು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷಸ್ಥಾನವನ್ನು ವಹಿಸಿದಂಥ ನಮ್ಮ ಇನ್ನೋರ್ವ ಆತ್ಮೀಯರಾದಂಥ ಡಾಕ್ಟರ್ ನೇತ್ರಾನಂದ ಸರ್ ಅವರಿದ್ದಾರೆ. ಬಹುಶಃ ಇವರೆಲ್ಲರೂ ಈ ವೇದಿಕೆಯಲ್ಲಿ ಇರುವುದೇ ಒಂದು ಚಂದ ಅಂತ ನನ್ನ ಭಾವನೆ. ಇವರೊಟ್ಟಿಗೆ ನಾವು ಏನೋ ಸಾಧನೆ ಮಾಡದ ವ್ಯಕ್ತಿಗಳನ್ನು ಕೂತ್ಕೊಂಡಿಸಿದಾರಲ್ಲ ಇಸಾಕ್ ಸರ್ ಅವರು, ಬಹುಶಃ ನಿಮ್ಮ ಈ ದೊಡ್ಡ ಗುಣ ಯಾವತ್ತೂ ನಾವು ಮರೆಯಲಿಕ್ಕಿಲ್ಲ. ಅದೇ ರೀತಿ ನಮ್ಮ ಇನ್ನೋರ್ವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿದ್ದಂಥ ಸನ್ಮಾನ್ಯ ಪ್ರಕಾಶ್ ಸರ್ ಅವರ ಬಗ್ಗೆ ನಮ್ಮ ಇಸಾಕ್ ಸರ್ ಅವರು ತುಂಬ ಹೊಗಳಿ ಹೇಳಿದರು. ಬಹುಶಃ ಅವರಂಥ ಒಂದು ಬರೆಯುವಲ್ಲಿ
ತಾನು ಯಾವ ರೀತಿ ಬರೆಯುತ್ತೇನೆಂದು ಅದನ್ನು ಇಸಾಕ್ ಸರ್ ಅವರಿಗೆ ನಮಗೆ ಹೇಳಿಕೊಟ್ಟರು. ಈ ರಾಜ್ಯದ ಎಲ್ಲ ಪತ್ರಿಕೆಗಳ ಪ್ರಮುಖ ಮುಖಪುಟದಲ್ಲಿ ಅವರು ಬರೆದಂಥ ಎಲ್ಲ ಆರ್ಟಿಕಲ್ ಬಂದಿದೆ ಅಂತ ಈಗ ಹೇಳಿದರು. ಬಹುಶಃ ನಾನು ಕೂಡ ಇನ್ನು ಅವರ ಹತ್ರ ಫೋನ್ ನಂಬರ್ ತೆಗೆದಿದ್ದೇನೆ. ನನಗೂ ಕೂಡ ಬರೆಯುವ ಹವ್ಯಾಸ ಇದೆ. ಇನ್ನು ಅವರಿಂದ ಸ್ವಲ್ಪ ಕಲಿಬೇಕಂತ ಇದ್ದೇನೆ. ಬಹುಶಃ ಅವರು ಕೂಡ ನಮ್ಮ ವೇದಿಕೆಯಲ್ಲಿ ಇದ್ದಾರೆ. ಮತ್ತು ಇನ್ನೋರ್ವ ಮುಖ್ಯ ಅತಿಥಿ ತುಕಾರಾಮ್ ಸರ್ ಡಾಕ್ಟರ್, ಇವರು ಈಗ ಇವರ ಪರಿಚಯವನ್ನು ನಮ್ಮೆಲ್ಲರಿಗೆ ಹೇಳಿದ್ದಾರೆ. ಬಹುಶಃ ಒಂದು ಡಾಕ್ಟ್ರು ನಮ್ಮೊಟ್ಟಿಗೆ ಇದ್ದಾರೆ. ಯಾವುದೇ ಒಂದು ರೋಗ ಬಂದರೂ ಈ ಸಂಸ್ಥೆಯಲ್ಲಿ ಎಲ್ಲ ಗಾಯಕರು, ಸ್ವಾಮೀಜಿಯವರು, ಅದೇ ರೀತಿ ನಮ್ಮ ಬ್ಯಾಂಕಲ್ಲಿ ಕೆಲಸ ಮಾಡುವವರು, ಡಾಕ್ಟ್ರುಗಳು, ಸಮಾಜ ಸೇವಕರನ್ನು ಎಲ್ಲರನ್ನು ಒಟ್ಟುಗೂಡಿಸಿ ಈ ವೇದಿಕೆಯಲ್ಲಿ ನಮ್ಮನ್ನು ಒಟ್ಟುಗೂಡಿಸಿದ ಈ ವೇದಿಕೆಯಾಗಿದೆ. ಮತ್ತು ಇನ್ನೋರ್ವ ನಮ್ಮ ಸನ್ಮಾನ್ಯ ಲಕ್ಷ್ಮೀ ರಾಜೀವ್ ಅವರು, ಇವರು ನಮ್ಮೊಟ್ಟಿಗೆ ಇದ್ದಾರೆ. ಬಹುಶಃ ಇವರ ಬಗ್ಗೆನೂ ನಮ್ಮ ಇಸಾಕ್ ಸರ್ ಅವರು ಹೇಳಿದ್ದಾರೆ. ಇಂಥೆಲ್ಲರವರೊಟ್ಟಿಗೆ ನಾವು ಕೂಡ ಇದ್ದೇವೆ ಎಂಬ ಅದೇ ಒಂದು ನನಗೆ ಸಂತೋಷವಾಗ್ತಾ ಇದೆ. ಮತ್ತು ಇನ್ನೋರ್ವ ನನ್ನ ಬ್ರದರ್ ಡಾಕ್ಟರ್ ಎಸ್ ಶೇಖ್ ಮೊಹಮ್ಮದ್ ಅಲಿ, ನಾನು ತುಂಬ ಕಾರ್ಯಕ್ರಮದಲ್ಲಿ ಹೋಗಿದ್ದೆ. ಈ ಕಾರ್ಯಕ್ರಮದಲ್ಲಿ ನಾನು ಮತ್ತು ಸ್ವಾಮೀಜಿಯವರಲ್ಲಿ ಕೂತ್ಕೊಂಡಾಗ ಇವರ ಬಗ್ಗೆ ಸ್ವಾಮೀಜಿಯವರು ನನ್ನಲ್ಲಿ ಹೇಳಿದರು, ಆ ಹುಡುಗ ಒಳ್ಳೆಯ ನಿರೂಪಣೆ ಮಾಡುತ್ತಾ ಇದ್ದಾನೆ. ಅವರು ಯಾರು ಅಂತ ನಾನು ಹೇಳಿದ್ದೆ. ಸರ್, ನನಗೆ ಸ್ವಾಮೀಜಿಯವರ ಹತ್ರ ಹೇಳಿದೆ, ನನಗೆ ಗೊತ್ತಿಲ್ಲ. ಇಸಾಕ್ ಸರ್ ಅವರು ಹೇಳಿದರು, ತುಂಬ ಒಳ್ಳೆಯ ನಿರೂಪಣೆ ಮಾಡುತ್ತಾರೆ. ಆದ್ದರಿಂದ ಇವರ ನಿರೂಪಣೆ ಇನ್ನೂ ನಾವು ನೋಡಬೇಕು. ಬಹುಶಃ ಇವರು ಮಾಡುವ ನಿರೂಪಣೆ ಇದು ಈ ರಾಜ್ಯಕ್ಕೆ ಒಂದು ಹೆಮ್ಮೆ ತಂದಿದೆ ಅಂತ ನಾನು ಹೇಳಬಲ್ಲೆ. ಇಂಥ ನಿರೂಪಣೆಕಾರರು ಕೂಡ ಅವರೊಟ್ಟಿಗೆ ನಾವು ಇದ್ದೇವೆಲ್ಲ ಎಂಬುದು ಇನ್ನೂ ಕೂಡ ಸಂತೋಷವನ್ನು ತಂದಿದೆ. ಮತ್ತು ವೇದಿಕೆಯ ಮುಂಭಾಗದಲ್ಲಿದ್ದಂಥ ಎಲ್ಲ ಇವತ್ತಿನ ಕಾರ್ಯಕ್ರಮದ ಅವಾರ್ಡ್ ತಗೊಳ್ಳಿಕ್ಕೆ ಬಂದಂಥ ಎಲ್ಲ ಪ್ರತಿಭೆಗಳನ್ನು ಕೂಡ ನಾನು ಒಂದೇ ಮಾತಲ್ಲಿ ಇದು ಮಾಡುತ್ತಾ, ಮತ್ತು ಅವರೊಟ್ಟಿಗೆ ಬಂದಂಥ ಅವರ ಮನೆಯವರು ಮತ್ತು ಹಿತೈಷಿಗಳು ಕೂಡ ಇದ್ದಾರೆ. ಮತ್ತು ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಒಂದು ದೊಡ್ಡ ಮೆರುಗನ್ನು ತಂದುಕೊಟ್ಟಿದ್ದಾರೆ. ನಮ್ಮ ಇವತ್ತಿನ ಈ ಕಾರ್ಯಕ್ರಮಕ್ಕೆ ವಿದುಷಿ ನಯನ ನಿರ್ದೇಶಕರು, ಅವರು ಸ್ಟೂಡೆಂಟ್ಗಳಾದ 10 ಜನ ಎಲ್ಲ ನನ್ನ ಊರಿನವರು, ನನ್ನ ಮನೆ ಹತ್ತಿರದ ಮಕ್ಕಳು. ಅದೇ ರೀತಿ ನಯನ ಟೀಚರನ್ನು ಎಷ್ಟು ಹೊಗಳಿದರೂ ಸಾಲದು. ಬಹುಶಃ ನನ್ನ ಮನೆ ಹತ್ತಿರದಲ್ಲಿರುವ ನಿತ್ಯಾದರ ಒಂದು ಶಾಲೆಯಲ್ಲಿ ಟೀಚಿಂಗ್ ಮಾಡುತ್ತಾ ಉಳಿದ ಸಮಯದಲ್ಲಿ ಮಕ್ಕಳಿಗೆ ಭರತನಾಟ್ಯ, ಅದೇ ರೀತಿ ವಿವಿಧ ನೃತ್ಯಗಳನ್ನು ಹೇಳಿಕೊಡುವಂಥ ಒಂದು ಮಹಾ ಪ್ರತಿಭೆ ಅಂತ ಹೇಳ್ಬೋದು. ಬಹುಶಃ ಇವರನ್ನು ನಾನು ಗುರುತಿಸಲಿಕ್ಕೆ ಸ್ವಲ್ಪ ತಡವಾಯಿತು. ಆಗ ನಾನು ಇಸಕ್ ದೊಡ್ಡವರ ಹತ್ರ ಕೇಳಿದೆ, ನಮ್ಮ ಊರಲ್ಲಿ ಇಂಥ ಒಂದು ಪ್ರತಿಭೆ ಇದ್ದಾರೆ, ನೀವು ಒಂದು ಅವಕಾಶ ಮಾಡಿ ಕೊಡಬೇಕು ಮತ್ತು ಅವರ ಮಕ್ಕಳಿಗೂ ಕೂಡ ಒಂದು ಅವಕಾಶವನ್ನು ಕೊಡಬೇಕಂತ ಹೇಳಿದಾಗ ಅವರು ಒಂದೇ ಮಾತಲ್ಲಿ ಹೋಗೊಟ್ಟು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಊರಿನ ನಮ್ಮ ಶಶಿಧರ್ ಕೋಟೆಯವರಿಗೆ ತುಂಬ ಸಂತೋಷ ಆಗಬಹುದಿತ್ತು. ಅವರು ಆ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಬರುವಾಗ ಸ್ವಲ್ಪ ಲೇಟ್ ಆಯಿತು. ಅದರ ಬಗ್ಗೆ ನನಗೆ ತುಂಬ ನೋವಾಗ್ತಾ ಇದೆ. ಯಾಕೆಂದರೆ ಇನ್ನೊಂದ್ಸಲ ಇದೇ ವೇದಿಕೆಯಲ್ಲಿ ಆ ಮಕ್ಕಳನ್ನು ಕರೆದು ಶಶಿಧರ್ ಕೋಟೆಯವರ ಎದುರುಗಡೆ ಅವರ ಆ ಕಲೆಯನ್ನು ಪ್ರದರ್ಶಿಸಲಿಕ್ಕೆ ಇಸಾಕ್ ಸರ್ ಅವರು ಇನ್ನೊಂದು ಅವಕಾಶ ನಮಗೆ ಕೊಡಬೇಕಂತ ಈ ವೇದಿಕೆಯ ಮೂಲಕ ನಾನು ನಿಮ್ಮಲ್ಲಿ ವಿನಂತಿ ಮಾಡುತ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ತುಂಬ ಅಚ್ಚುಮೆಚ್ಚಿನ ಮೆರುಗನ್ನು ಕೊಟ್ಟಿದ್ದಾರೆ. ನಮ್ಮ ಸ್ವಾಮೀಜಿಯವರಿಗೆ ಎಷ್ಟು ಸಂತೋಷವಾಯಿತಂದರೆ, ತುಂಬ ಸಂತೋಷದಲ್ಲಿ ಆ ಮಕ್ಕಳ ಬಗ್ಗೆ ಆ ಟೀಚರನ್ನು ಕರೆದು ಅವರಿಂದ ಇರುವ ಸ್ವಲ್ಪ ನ್ಯೂನತೆಯನ್ನು ಕೂಡ ಇನ್ನು ಮುಂದೆ ತಿದ್ದಿಕೊಳ್ಳಿ ಅಂತ ಹೇಳಿದ್ದಾರೆ. ತುಂಬ ಸಂತೋಷವಾಯಿತು. ಇಂಥ ಒಂದು ಸ್ವಾಮೀಜಿಯವರು ನಮ್ಮೊಟ್ಟಿಗೆ ಇದ್ದು ಈ ಮಕ್ಕಳಿಗೆ ಒಂದು ಒಳ್ಳೆಯ ಹಿತವಚನಗಳನ್ನು ಹೇಳಿದ್ದಾರೆ. ಅದೇ ರೀತಿ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗುವುದಿಲ್ಲ, ಸಮಯದ ಅಭಾವ ಇದೆ. ನಾವು ಇಸಾಕ್ ಸರ್ರ ಬಗ್ಗೆ ಏನಾದರೂ ಒಂದು ಸ್ವಲ್ಪ ಹೇಳಲೇಬೇಕಾಗ್ತದೆ, ಇಲ್ಲದಿದ್ದರೆ ಮನೆಗೆ ಹೋದರೆ ನಮಗೆ ನಿದ್ದೆ ಬರಲಿಕ್ಕೆ ಇಲ್ಲ. ಬಹುಶಃ ಇಷ್ಟು ಮಂದಿಯ ನಮ್ಮೆಲ್ಲರನ್ನು ಸೇರಿಸಿ ನಮಗೆ ಸಂತೋಷವನ್ನು ಕೊಟ್ಟ
ಇಸಾಕ್ ಸಾರು, ನಾನು ದೂರದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಸಾಮಾಜಿಕ ಕೆಲಸ ಮಾಡುತ್ತಿದ್ದಂಥ ಒಬ್ಬ ವ್ಯಕ್ತಿಯನ್ನು ಕರೆದು ಈ ವೇದಿಕೆಯಲ್ಲಿ ನನಗೆ ಪ್ರಶಸ್ತಿಗಳನ್ನು ಕೂಡ ನಾನು ತೆಗೆದವ. ಆಮೇಲೆ ನನ್ನ ಪ್ರತಿಭೆಗಳನ್ನು ನೋಡಿ ಈ ವೇದಿಕೆಯಲ್ಲಿ ಒಂದು ಮುಖ್ಯ ಅತಿಥಿಯಾಗಿ ನನ್ನನ್ನು ಇಲ್ಲಿಗೆ ದೂರದ ಊರಿಂದ ಇಲ್ಲಿಗೆ ಕರೆಸಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದಕ್ಕಿಂತ ಮುಂಚೆ ನಮ್ಮ ಊರಿನ ನಮ್ಮ ಮಕ್ಕಳ ಪ್ರತಿಭೆಯನ್ನು ಇಲ್ಲಿ ಪ್ರದರ್ಶಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ಇಸಾಕ್ ಸರ್ನು ಎಷ್ಟು ಹಾಡಿ ಹೊಗಳಿದರೂ ಸಾಲದು. ಕಾರಣ ಇವತ್ತು ಈ ತಿಂಗಳು ಪವಿತ್ರವಾದ ರಂಜಾನ್ ಮಾಸದ ತಿಂಗಳಾಗಿರುತ್ತದೆ. ಈ ತಿಂಗಳಲ್ಲಿ ಉಪವಾಸ ಇಟ್ಕೊಂಡು ಇಲ್ಲಿಗೆ ಬರುವುದು ತುಂಬಾ ಕಷ್ಟದ ಕೆಲಸ ಆಗಿದೆ. ಆದರೂ ಇಸಾಕ್ ಸರ್ ಈ ಕಾರ್ಯಕ್ರಮವನ್ನು ನಾನು ಬರಲೇಬೇಕು ಅಂತ ನನ್ನ ಮನೆಯಲ್ಲಿ ಹೇಳಿದರು. ಈಗ ಹೋಗೋದು ಬೇಡ, ಈ ತಿಂಗಳಲ್ಲಿ ನೀವು ಇಲ್ಲಿ ಉಪವಾಸ ಮಾಡಿಕೊಂಡು ಮನೆಯಲ್ಲಿ ಕೂತ್ಕೊಳ್ಳಿ. ಇಲ್ಲ, ಏನಿದ್ದರೂ ಈ ಕಾರ್ಯಕ್ರಮಕ್ಕೆ ನಾನು ಹೋಗಲೇಬೇಕು. ಯಾವ ಕಷ್ಟ ಇದ್ದರೂ ಸಾಕು, ದೇವರು ಉಪವಾಸ ಹಿಡಿದು ಈ ಕಾರ್ಯಕ್ರಮಕ್ಕೆ ಬಂದು ನಾನೊಂದು ಈ ಕಾರ್ಯಕ್ರಮದಲ್ಲಿ ಒಂದೆರಡು ಹಿತವಚನವನ್ನು ಹೇಳಿದರೆ ದೇವರು ಇದಕ್ಕಿಂತ ಜಾಸ್ತಿ ನಮಗೆ ಪ್ರತಿಫಲ ಕೊಡ್ತಾನೆ ಅಂತ ಹೇಳಿದ್ದೇನೆ ಅವರ ಹತ್ರ. ಅದೇ ರೀತಿ ತಾವು 20 ವರ್ಷದಿಂದ ಮಾಡಿದಂಥ ಮಹಾನ್ ಕೆಲಸ ಆಗಿದೆ. ಈ ಪ್ರತಿಭೆಗಳನ್ನು ಗುರುತಿಸಿ ಅವರ ಈ ಕಾರ್ಯಕ್ರಮದಲ್ಲಿ ನೀವು ಮಾಡುವುದು ಇನ್ನು ಮುಂದಕ್ಕೆ ಈ ರಾಜ್ಯದಲ್ಲಿ ಅಲ್ಲ, ದೇಶದಲ್ಲಿ ವಿದೇಶಗಳಲ್ಲಿ ನಿಮ್ಮ ಹೆಸರು ಮುಂದೆ ಬರಲಿ. ಈ ಸಂಸ್ಥೆಯು ಇನ್ನೂ ಆದಷ್ಟು ಮುಂದೆ ಬಂದು ಈ ಸಂಸ್ಥೆಗೆ ಸರ್ಕಾರದ ವತಿಯಿಂದ ಈ ಸಂಸ್ಥೆ ಗುರುತಿಸುವಂತಾಗಲಿ. ಯಾವುದೇ ಸುಳ್ಳು ಭರವಸೆಯನ್ನು ಕೊಡದೆ, ಯಾವುದೇ ಒಬ್ಬ ವ್ಯಕ್ತಿಯನ್ನು ಅವ ಮಾಡಿದ ಹಣವನ್ನು ತೆಕ್ಕೊಂಡು ಪ್ರಶಸ್ತಿಗಳನ್ನು ಕೊಡುತ್ತೇ ಇಲ್ಲ. ಅವ ಮಾಡಿದ ಸೇವೆಗಳನ್ನು ಗುರುತಿಸಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ 4 ಜನರನ್ನು ನಾನು ಇಲ್ಲಿಗೆ ಇವತ್ತು ಕರ್ಕೊಂಡು ಬಂದಿದ್ದೇನೆ. ನಾನು ಅವರು ಮಾಡಿದ ಪ್ರತಿಭೆಗಳ ವಿನಃ ಅವರನ್ನು ನಾವು ಬೇರೆ ಇದರಲ್ಲಿ ಕರ್ಕೊಂಡು ಬರಲಿಲ್ಲ. ಸಮಾಜದಲ್ಲಿ ಸಮಾಜ ಸೇವಕರಾಗಿ ಆಂಬ್ಯುಲೆನ್ಸ್ ಡ್ರೈವರ್ ಆಗಿ ನಮ್ಮ ಅರುಣ್ ಡಿಸೋಜರವರು ಹಲವಾರು ವರ್ಷಗಳಿಂದ ಸಾಮಾಜಿಕ ಕೆಲಸದಲ್ಲಿ ಕೆಲಸ ಮಾಡುತ್ತಾ ಇದ್ದವರನ್ನು ಅವರನ್ನು ನಾವು ಮದರ್ ತೆರೇಸಾ ಪ್ರಶಸ್ತಿಗೆ ಆಯ್ಕೆ ಮಾಡಿ ಅವರನ್ನು ನಾವು ಇಲ್ಲಿಗೆ ಕರ್ಕೊಂಡು ಬಂದಿದ್ದೇವೆ. ಮತ್ತು ಇನ್ನೋರ್ವ ಚಿಕ್ಕಮಗಳೂರಿನ ನನ್ನ ಆತ್ಮೀಯ ಗೆಳೆಯರು ನಾಸೀರ್ ಅಹಮದ್ ಅವರು, ಬಹುಶಃ ಅವರು ರಾಜ್ಯದಲ್ಲಿ ಪ್ರತಿ ಸ್ಥಳಗಳಲ್ಲೂ ಕೂಡ ಬಡವರ ಪಾಳಿಗೆ ಅವರ ಕಣ್ಣೀರನ್ನು ಒರೆಸುವಂತ ಒಂದು ಮಹಾನ್ ವ್ಯಕ್ತಿ. ನಾಸೀರ್ ಸರ್ ಸ್ವಲ್ಪ ಎದ್ದು ನಿಂತ್ಕೊಳ್ಳಿ, ನಿಮ್ಮನ್ನೆಲ್ಲರೂ ನೋಡಲಿ. ಇವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವರು ಮಾಡುವ ಕೆಲಸ ನಿಜವಾಗಿಯೂ ಮೆಚ್ಚತಕ್ಕದ್ದು. ಅವರಿಗೆ ಅಬ್ದುಲ್ ಕಲಾಂ ಪ್ರಶಸ್ತಿಯನ್ನು ಕೂಡ ಈ ವೇದಿಕೆ ನಮ್ಮ ಇಸಾಕ್ ಸರ್ ಅವರು ಕಲ್ಪಿಸಿಕೊಟ್ಟಿದ್ದಾರೆ. ಮತ್ತೆ ಇನ್ನೋರ್ವ ನಮ್ಮ ನಯನಾ ಟೀಚರ್, ನಾನು ಹೀಗೆ ತಾನೇ ಹೇಳಿದೆ, ಅವರ ಕಲೆ, ಅವರು ಮಕ್ಕಳಿಗೆ ಕೊಡುವ ಕೋಚಿಂಗ್, ಮಕ್ಕಳಿಗೆ ಕಳಿಸುವ ವಿದ್ಯೆ, ಇದನ್ನೆಲ್ಲ ನೋಡಿದಾಗ ಅವರು ಎಂಥ ಅದ್ಭುತ ಒಂದು ನೃತ್ಯ ಟೀಚರ್ ಆಗಿದ್ದಾರೆ. ಅವರು ಇತರ ಬೇರೆ ಮಕ್ಕಳಿಗೂ ಕೂಡ ಅವರ ಆ ಕಲೆಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಅವರಿಗೆ ನಾವು ಕರ್ನಾಟಕ ರಾಜ್ಯ ಚಿತ್ರಕಲಾ ಪ್ರಶಸ್ತಿಯನ್ನು ಕೂಡ ಈ ಸಂಸ್ಥೆಯಿಂದ ಇಸಾಕ್ ಸರ್ ಅವರು ನಾವು ಕೇಳಿದಾಗ ಒಪ್ಪಿಕೊಂಡಿದ್ದಾರೆ. ಅದೇ ರೀತಿ ನಮ್ಮ ಇನ್ನೋರ್ವ ಗಾಯಕರು ಮತ್ತು ಕೇರಳ ಭಾಗದ ಗಡಿನಾಡಿನ ಕೇರಳ ಮಂಜೇಶ್ವರದವರಾದಂಥ ಹುಸೇನ್, ಇವರು ನಮ್ಮ ಶ್ರೀನಾಥ್ ಸರ್ ಅವ್ರಿಗೆ ಹೇಳ್ಬೇಕಂದ್ರೆ ಗಾಯಕರು ಇವರು ಹಾಡುತ್ತಾರೆ, ತುಂಬ ಒಳ್ಳೆಯ ಹಾಡುಗಳನ್ನು ಹಾಡುತ್ತಾರೆ, ಸಮಾಜ ಸೇವಕರು, ತುಂಬ ಸೇವೆಗಳನ್ನು ಮಾಡಿದಂಥ ವ್ಯಕ್ತಿ. ಇವರನ್ನು ನಾವು ಅಬ್ದುಲ್ ಕಲಾಂ ಪ್ರಶಸ್ತಿಗೆ ಇಸಾಕ್ ಸರ್ ಅವರು ಕೇಳಿದಾಗ ಆಯ್ಕೆ ಮಾಡಿದ್ದಾರೆ. ದಯವಿಟ್ಟು ಈ ವೇದಿಕೆ ತುಂಬ ಅಂದವಾದ ಚಂದವಾದ ವೇದಿಕೆ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿಯೊಂದು ಮಾಧ್ಯಮದ ರಂಗದಲ್ಲಿ ನಾವು ಮಾಧ್ಯಮದವರನ್ನು ಕರ್ಕೊಂಡು ಬಂದಿದ್ದೇವೆ. ಹೊಸಕುರಳು ನಮ್ಮ ತುಳು ಚಾನಲ್ ಆಸೀಫ್ ಅವರಿದ್ದಾರೆ, ಅವರನ್ನು ಕೂಡ ಮತ್ತು ಇಲ್ಲಿ ಇದ್ದಂಥ ಎಲ್ಲ ಮಾಧ್ಯಮದವರನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಸಂಸ್ಥೆಯ ಪ್ರತಿಯೊಂದು ಪತ್ರಿಕಾ ಮಾಧ್ಯಮ ಹಾಗೂ ಟಿವಿ ಚಾನಲ್ ಅಲ್ಲಿ ಬರುತ್ತದೆ ಎಂದು ಈ ಮೂಲಕ ಹೇಳ್ತಾ ಇದ್ದೇನೆ. ಇದು ನಮಗೆ ದೊಡ್ಡ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ನಾವು ಯಾವತ್ತೂ ಇಸಾಕ್ ಸರ್ ಈ ಸಂಸ್ಥೆಯನ್ನು ಮರಲಿಕ್ಕೆ ಇಲ್ಲ. ಅದೇ ರೀತಿ ನಮ್ಮ ಸ್ವಾಮೀಜಿ ಮತ್ತು ನಮ್ಮ ಸರ್ ಇವರನ್ನು ನಾನು ಯಾವ ರೀತಿ ಇವರಿಗೆ ನನ್ನ ಮಾತುಗಳು ಹೇಳಬೇಕಂತ ಆಗೋದಿಲ್ಲ. ಇನ್ನು ಮುಂದೆ ಇಸಾಕ್ ಸರ್ ಅವರು ನಮಗೆ ಅವಕಾಶ ಮಾಡಿಕೊಟ್ಟರೆ ಈ ವೇದಿಕೆಯಲ್ಲಿ ಅವರನ್ನು ಕಾಣಲಿಕ್ಕೆ ಒಂದು ಅವಕಾಶ ದೇವರು ಮಾಡಿಕೊಡ್ತಾನೆ ಅಂತ ಹೇಳುತ್ತಾ ಮುಂದಿನ ದಿನಗಳಲ್ಲಿ ನಾವು ಈ ಅವಾರ್ಡುಗಳನ್ನು
ತಗೊಂಡು ಮನೆಯಲ್ಲಿ ಇಟ್ಟು ನಾವು ಎವರ್ಡ್ ತೆಗೆದಂಥ ವ್ಯಕ್ತಿಗಳಾಗಬಾರದು. ಸಮಾಜದಲ್ಲಿ ಮುಂದೆ ಬಂದು ಸಮಾಜದ ಸಾಮಾಜಿಕ ರಂಗದಲ್ಲಿ ದುಡಿದು ಈ ದೇಶದ ಈ ಪ್ರತಿಯೊಂದು ಜನರ ಕಷ್ಟ ಸುಖಗಳಿಗೆ ನೀವು ಸ್ಪಂದನೆ ಕೊಡಬೇಕು. ನಾವು ಅವಾರ್ಡ್ ತಗೊಂಡ್ರೆ ದೊಡ್ಡವರಾಗುವುದಿಲ್ಲ, ಆ ಅವಾರ್ಡನ್ನು ತಗೊಂಡ ಮೇಲೆ ಜವಾಬ್ದಾರಿ ಜಾಸ್ತಿ ಆಗ್ತದಂತ ಇಸಾಕ್ ಸರ್ ಅವರು ಹೇಳಿದ್ದಾರೆ. ಆ ಜವಾಬ್ದಾರಿಯನ್ನು ನೀವು ಇನ್ನು ಮುಂದೆ ನಿಮ್ಮ ಮೇಲೆ ಇಸಾಕ್ ಸರ್ ಅವರು ಕೊಟ್ಟಿದ್ದಾರೆ. ದಯವಿಟ್ಟು ನಿಮ್ಮ ಮುಂದಿನ ಕೆಲಸಗಳನ್ನು ಮಾಡುತ್ತಾ ನೀವು ವಿಜಯಶಾಲಿಯಾಗಿ ಎಂದು ನಿಮ್ಮಲ್ಲಿ ಹೇಳುತ್ತಾ ಈ ಅವಕಾಶಕ್ಕೆ ಆಗಿ ನಾನು ಇಸಾಕ್ ಸರ್ ಅವರಿಗೆ ಅಭಿನಂದನೆ ಸಲ್ಲುತ್ತಾ ಜೈ ಕರ್ನಾಟಕ. ಸಮಯದ ಅಭಾವ ಇರೋದ್ರಿಂದ ಒಂದೊಂದು ನಿಮಿಷದಲ್ಲಿ ಮುಖ್ಯ ಅತಿಥಿಗಳು ಮಾತಾಡಬೇಕಾಗಿ ಕೇಳ್ಕೊಳ್ತೀನಿ. ಮಾತಾಡೋದೇ ಸಾಧನೆ ಆಗಬಾರ್ದು, ಸಾಧನೆ ಮಾತಾಡಬೇಕು ಅನ್ನುವಂಥ ವ್ಯಕ್ತಿ ಮಾತು ಕಡಿಮೆ ಆದರೂ ಕೂಡ ಅವ್ರ ಕೆಲಸ ಜಾಸ್ತಿ ಇದೆ. ಗೌರವ ಡಾಕ್ಟ್ರೇಟ್ ಎಲ್ರಿಗೂ ಸಿಗಲ್ಲ, ಅವ್ರ ಪ್ರಾಕ್ಟಿಕಲ್ ವರ್ಕಿಗೆ ಸಿಗ್ತದೆ. ಸೊ ಹಾಗಾಗಿ ಅಂಥ ಪ್ರಾಕ್ಟಿಕಲ್ ಪರ್ಸನ್ ನಮ್ಮ ಡಾಕ್ಟರ್ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ ಅವರು ಮುಖ್ಯ ಅತಿಥಿಗಳಾಗಿ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು 2 ಮಾತುಗಳಲ್ಲಿ ಒಳ್ಳೆಯ ಆಶಯ ಭಾವನವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೊಮ್ಮೆ ಅವರಿಗೆ ಜೋರಾದ ಚಪ್ಪಾಳೆ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಮತ್ತೋರ್ವರು ಡಾಕ್ಟರ್ ತುಕಾರಾಮ್ PS ವೈದ್ಯರು, CEO ಹಾಗೂ ಸಂಸ್ಥಾಪಕರು, LR ಶಿರ್ಡಿ ಸಾಯಿ ಹಾಸ್ಪಿಟಲ್, ಹೆಸರುಘಟ್ಟ, ಬೆಂಗಳೂರು. ಇವರು ಈ ಒಂದು ಕಾರ್ಯಕ್ರಮದ ಕುರಿತು 2 ಮಾತುಗಳನ್ನು ಆಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಶ್ರೀ 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 ಸಾಧ್ವಿ ಯೋಗಿ ಮಾತಾರವರಿಗೆ ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಡಾಕ್ಟರ್ SM ನೇತ್ರಾನಂದ್ ಸರ್ ಅವರಿಗೂ ಮತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಭಾಗವಹಿಸಿದಂಥ ಸನ್ಮಾನ್ಯ ಪ್ರಕಾಶ್ ಅವರಿಗೂ ಮತ್ತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಸೀನರಾದಂಥ ಸನ್ಮಾನ್ಯ ಇಸ್ಮಾಯಿಲ್ ಶಾಫಿ ಕಟ್ಟೆಯವರಿಗೂ ಮತ್ತು ನನ್ನ ಸ್ನೇಹಿತರು ಮತ್ತು ಹಿತೈಷಿಗಳು ಮತ್ತು ಅತ್ಯಂತ ಒಳ್ಳೆಯ ವ್ಯಕ್ತಿಯಾದಂಥ ನಮ್ಮ ಹೆಸರುಗಡದಲ್ಲಿ ಒಂದು ಭಾರದ್ವಾಜ್ ಕುಟೀರ ನಿಸ್ವಾರ್ಥ ಸೇವಾ ಆಶ್ರಮವನ್ನು ಸಂಸ್ಥಾಪಿಸಿ ಅಲ್ಲಿ ನಿರಾಶ್ರಿತರಿಗೂ ಮತ್ತು ವೃದ್ಧರಿಗೂ ತನ್ನ ತಾಯಿ ತಂದೆಗಿಂತಲೂ ಹೆಚ್ಚಾಗಿ ನೋಡಿಕೊಂಡು ಬರೀ ನೋಡ್ಕೊಳ್ಳೋದಷ್ಟೇ ಅಲ್ಲ, ಅವರ ಆರೋಗ್ಯ ಮತ್ತು ಅವರ ಎಲ್ಲ ರೀತಿಯ ಕಳಕಳಿಯನ್ನು ವಹಿಸಿಕೊಂಡು ಅವರ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಶ್ರೀ ಲಕ್ಷ್ಮೀಶ್ ಸರ್ ಅವರಿಗೂ ಮತ್ತು ಈ ಸಂಸ್ಥೆಯ ಸಂಸ್ಥಾಪಕರಾದಂಥ ಮತ್ತು ನನ್ನ ಆತ್ಮೀಯ ಸ್ನೇಹಿತರಾದಂಥ ಇಶಾಕ್ ದೊಡ್ಡರಿ ಸೇರಿಗೂ ಮತ್ತು ಈ ಕಾರ್ಯಕ್ರಮದಲ್ಲಿ ಬಂದಂಥ ವಿಶೇಷ ಸ್ಥಾನದಲ್ಲಿರ್ತಕ್ಕಂಥ ಗಾಯಕರಾದಂಥ ಶಶಿಧರ್ ಸರ್ ಅವರಿಗೂ ಮತ್ತು ಇನ್ನೋರ್ವ ಇಲ್ಲಿ ಈ ಕಾರ್ಯಕ್ರಮದ ನಿರೂಪಣೆಯನ್ನು ವಹಿಸ್ತಕ್ಕಂಥ ಮತ್ತು ನಿರ್ವಹಣೆಯನ್ನು ಮಾಡ್ತಕ್ಕಂಥ ಡಾಕ್ಟರ್ S ಶೇಖ್ ಮೊಹಮ್ಮದ್ ಅಲಿ ಅವರಿಗೂ ನನ್ನ ಮತ್ತು ಈ ವೇದಿಕೆಯಲ್ಲಿ ಆಸೀನರಾದಂಥ ಮತ್ತು ಮುಂದೆಗಡೆ ಸೀಟ್ಗಳಲ್ಲಿರ್ತಕ್ಕಂಥ ಎಲ್ಲ ಬಂದಂಥ ನನ್ನ ಬಂಧು ಮಿತ್ರರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಒಂದೆರಡು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಈಗ ಪ್ರತಿಯೊಂದು ಕಾರ್ಯಕ್ರಮವನ್ನು ಒಂದು ಜ್ಯೋತಿಯನ್ನು ಬೆಳಗಿಸೋದ್ರ ಮೂಲಕ ಮಾಡ್ತೇವೆ. ಇದರ ಅರ್ಥ ಇಷ್ಟೇ, ಜ್ಯೋತಿ ಅಂದರೆ ಕತ್ತಲೆ ಕಳೆಯೋದು, ಬೆಳಕು ಹಚ್ಚೋದು. ಎರಡನೇದೇನು ಅರ್ಥ ಕೊಡುತ್ತೆ, ಜ್ಯೋತಿ ತನ್ನನ್ನು ತಾನು ಸುಟ್ಕೊಂಡು ಬೇರೆಯವ್ರಿಗೆ ಬೆಳಕು ಕೊಡ್ತದೆ. ಹಾಗೆ ನಮ್ಮ ಜೀವನ ಕೂಡ ಇರಬೇಕು. ಪ್ರತಿಯೊಬ್ಬರು ಇವಾಗ ಮಾತಾಡ್ತಾ ನಮ್ಮ ನಿರೂಪಕರು ಹೇಳಿದರು, ಸಾವು ಖಚಿತ, ಹುಟ್ಟು ಸಾವು ಯಾರ ಕೈಲಿಲ್ಲ ಅಂತ. ನಾವು ಹುಟ್ಟುವಾಗ ಹೌದು ಸತ್ಯ, ನಾವು ಹುಟ್ಟಬೇಕಾದ್ರೆ ಏನು ಅಪ್ಲಿಕೇಶನ್ ಹಾಕಿ ಇಂಥರ ತಾಯಿ ತಂದೆ ಹುಟ್ಟಿನಲ್ಲಿ ಹುಟ್ಟಬೇಕು ಅಥವಾ ಇಂಥ ಊರಲ್ಲಿ ಹುಟ್ಟಬೇಕು ಇಲ್ಲೇ ಹುಟ್ಟಬೇಕಂತೂ ಏನಿರಲ್ಲ. ಮತ್ತು ಸಾಯೋದಂತೂ ಖಚಿತ ಸತ್ಯ ಸಾಯ್ತೀವಿ, ಯಾವತ್ತಾದ್ರೂ ಒಂದು ದಿವಸ ಆಯ್ತೀವಿ. ಆದರೆ ಮಧ್ಯದಲ್ಲಿರೋ 4 ದಿನಗಳಲ್ಲಿ ಅಂದರೆ LKGಯಿಂದ KGಯಿಂದ PGವರೆಗೂ ಪ್ರತಿ 6 ತಿಂಗಳಿಗೆ ವರ್ಷಕ್ಕೆ ಒಂದೊಂದು ಸರಿ ಪರೀಕ್ಷೆಗಳು ನಾವು ಮಾಡ್ತಾ ಇರ್ತೀವಿ. ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡಿತಾ ಇರ್ತೀವಿ. A ಕ್ಲಾಸ್, B ಕ್ಲಾಸ್, C ಕ್ಲಾಸ್ ಅಥವಾ ಇನ್ನು ಹೈಯರ್ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗೋದು, ಇದೆಲ್ಲ ಒಂದು ಸಾಧನೆ. ಅವ್ರವ್ರ ಲೆವೆಲಿಗೆ ಆ ಸಾಧನೆ ಹೌದು, ಕರೆಕ್ಟು. ಅದು ಆದ ನಂತರ ನಾವೇನು ವಯಸ್ಕರಾದ ಮೇಲೆ ಒಂದು
ಪರೀಕ್ಷೆಗೆ ಬರ್ತೀವಿ, ಅದು ಜೀವನದ ಪರೀಕ್ಷೆ. ಜೀವನದ ಪರೀಕ್ಷೆನಲ್ಲಿ LKG ಮತ್ತು PGಗಳಲ್ಲಿ ನಮ್ಮ ಡಿಗ್ರಿಗಳಲ್ಲಿರತಕ್ಕಂಥ ಏನು ಪರೀಕ್ಷಾ ಪೇಪರ್ಸ್ ಇರ್ತಾವಲ್ಲ, ಆ ಥರ ಇರೋದಿಲ್ಲ. ಇದು ಪ್ರತಿಯೊಬ್ಬರ ಜೀವನದಲ್ಲಿ ಅವ್ರದ್ದೇ ಆದ ಒಂದು ವಿಶೇಷ ಪ್ರಶ್ನೆ ಪತ್ರಿಕೆ ಇರ್ತದೆ. ಆ ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡಿಕೊಂಡು ನಮ್ಮದೇ ಆದ ಶೈಲಿನಲ್ಲಿ ಅದನ್ನು ನಿರ್ವಹಣೆ ಮಾಡಿ ಅದರಲ್ಲಿ ಯಶಸ್ಸನ್ನು ಪಡ್ಕೊಳ್ತೀವಲ್ಲ, ಅದು ಬಹಳ ಶ್ರೇಷ್ಠವಾದಂಥದ್ದು. ಇವಾಗ ಯಾವುದೇ ಒಬ್ಬ ಮನುಷ್ಯ ಯಾವುದಾದ್ರೂ ವಿಭಾಗದಲ್ಲಿರಬಹುದು, ಅವರು ಡಾಕ್ಟರೇ ಇರ್ಬೋದು, ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿರ್ಬೋದು, ಪತ್ರಿಕೋದ್ಯಮದಲ್ಲಿರ್ಬೋದು, ಅಥವಾ ಶೈಕ್ಷಣಿಕ ಇದರಲ್ಲಿರ್ಬೋದು, ಯಾವುದೇ ಒಂದು ಇದರಲ್ಲಿ ಯಾವುದಾದ್ರೂ ಇರಲಿ ಸರಿ, ಅವರ ಯಾವುದೇ ಒಬ್ಬ ಮನುಷ್ಯ ತನ್ನ ಕೆಲಸದಲ್ಲಿ ಸರಳತೆ ಮತ್ತು ಪ್ರಾಮಾಣಿಕತೆ ಇಂದ, ಭಕ್ತಿಯಿಂದ, ನಿಸ್ವಾರ್ಥದಿಂದ ತಾನು ಮಾಡ್ತಕ್ಕಂಥ ಸೇವೆ ಇದೆಯಲ್ಲ, ಇವತ್ತಿಲ್ಲ ನಾಳೆ ಜನ ಗುರುತಿಸ್ತಾರೆ, ಅದನ್ನು ಆ ಪ್ರತಿಭೆಯನ್ನು ಪುರಸ್ಕಾರ ಮಾಡ್ತಾರೆ ಅನ್ನೋದಕ್ಕೆ ಇವತ್ತಿನ ಈ ಕಾರ್ಯಕ್ರಮನೇ ಸಾಕ್ಷಿ. ಇದಕ್ಕೆ ನಮ್ಮ ಅತ್ಯಂತ ಸ್ನೇಹಿತರಾದಂಥ ಡಾಕ್ಟರ್ ಡಿಸಕ್ ಸರ್ ಅವರೇನು ಸಾಕ್ಷಿ. ಹಾಗೆ ಈಗ ಜಾಸ್ತಿ ಮಾತಿಲ್ಲ ಅಂತ ಎಲ್ಲರೂ ನಾನು ಹೇಳಬೇಕಾಗಿರೋದೆಲ್ಲ ಹೇಳಿದ್ದಾರೆ. ನಾನು ಇದಕ್ಕಿಂತ ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ. ಈ ನನ್ನ ಎರಡು ಮಾತಾಡಲಿಕ್ಕೆ ಮತ್ತು ಈ ನಮ್ಮ ಅಲ್ಪ ಸೇವೆಯನ್ನು ಗುರುತಿಸಿ ನಮ್ಮನ್ನಲ್ಲಿ ಕರೆಸಿ ನಮ್ಮನ್ನು ಈಗ ಪುರಸ್ಕಾರವನ್ನು ಕೊಡ್ತಾ ಇರೋದಕ್ಕೆ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಸಲ್ಲಿಸುತ್ತಾ, ಮತ್ತು ಯಾವ ರೀತಿ ಒಂದು ಜಾತ್ರೆಯಲ್ಲಿ ತೇರು ಎಳೆಯೋದಕ್ಕೆ ತೇರು ಮೇಲೆ ಕೂತ್ಕೊಳ್ಳೋದು ಇಂಪಾರ್ಟೆಂಟ್ ಇರಲ್ಲ, ತೇರು ಎಳೆಯೋರು ಮತ್ತು ಜಾತ್ರೆಗೆ ಬರೋರು ಭಾಳ ಇಂಪಾರ್ಟೆಂಟು. ಹಾಗೆ ತಾವು ಏನು ತಮ್ಮ ಕಾರ್ಯಗಳಲ್ಲಿ ಸಾಧನೆ ಮಾಡಿ ಹೀಗೆ ಇದನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀರಾ, ಇಲ್ಲೆಲ್ಲ ನೆರೆದಿದ್ದೀರಾ, ತಮ್ಮೆಲ್ಲರಿಗೂ ಕೂಡ ನನ್ನ ಆತ್ಮೀಯದ ವಂದನೆಗಳನ್ನು ಸಲ್ಲಿಸುತ್ತಾ ಈ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಹಿರಿಯರಿಗೆ ನಮಸ್ಕಾರಗಳು. ಸಾಧ್ವಿ ಯೋಗಿನಿ ಮಾತಾ ಅವರಿಗೆ ಅವರ ಆಶೀರ್ವಾದಗಳನ್ನು ಕೋರ್ತಾ, ಮತ್ತು ಗುರುಗಳಾದಂಥ ಶಶಿಧರ ಕೋಟೆಯವರ ಪ್ರಣಾಮಗಳನ್ನು ತಿಳಿಸ್ತಾ, ವೇದಿಕೆ ಮೇಲೆ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ನನ್ನ ವಂದನೆಗಳನ್ನು ತಿಳಿಸ್ತಾ, ಎಲ್ಲ ಕ್ಷೇತ್ರಗಳಲ್ಲಿ ಅವರವರೇ ಸಾಧನೆಗಳನ್ನು ಮಾಡಿ ಮುಂದೆ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ನಮಸ್ಕಾರ ಮಾಡ್ತಾ ನಾನೊಂದು ಎರಡು ಮಾತುಗಳನ್ನು ಹೇಳ್ತೀನಿ. ಹೆಸರುಘಟ್ಟದಲ್ಲಿ ನಾನು ಒಂದು ಆಶ್ರಮ ಶುರು ಮಾಡಿದೆ, ಭಾರದ್ವಾಜ ಕುಟೀರ ನಿಸ್ವಾರ್ಥ ಸೇವಾಶ್ರಮ ಅಂತ. ಶುರು ಮಾಡಬೇಕು ಅಂತ ಅಂದ್ಕೊಂಡು ಓಡಾಡ್ಕೊಂಡಿದ್ದಾಗ ಊರು ಹೊಸದು, ಜಾಗ ಹೊಸದು, ಎಲ್ಲ ಹೊಸದು. ಅಂಥ ಟೈಮಲ್ಲಿ ಭೇಟಿಯಾದರು ನಮ್ಮ ಇಶಾಕ್ ದೊಡ್ಡೇರಿ ಸರ್ರು. ಅವ್ರನ್ನ ಮಾತಾಡಿದಾಗ ಈ ಥರ ಮಾಡ್ತಾಯಿದ್ದೀನಿ ಸರ್ ಅಂತಂದಾಗ ಅವ್ರು ಒಂದೇ ಒಂದು ಮಾತು ಹೇಳಿದ್ರು ನನಗೆ, ಸರ್ ನೀವೇನೇ ಮಾಡಿ ನಿಮ್ಮ ಜೊತೆಲಿ ನಾನು ಇರ್ತೀನಿ, ನಿಮ್ಮ ಅಣ್ಣ ಅಂತ ತಿಳ್ಕೊಳ್ಳಿ ಅಥವಾ ತಮ್ಮ ಅಂತ ತಿಳ್ಕೊಳ್ಳಿ, ನಿಮ್ಮ ಜೊತೆಲಿ ನಾನು ಇರ್ತೀನಿ ಅಂತ ಹೇಳಿದ್ರು. ಆ ಮಾತು ನನಗೆ ಈಗಲೂ ನನ್ನ ಜೊತೆಲಿ ಇರ್ತಕ್ಕಂಥ ಈಗೀಗ ಹೇಳ್ದಂಗಿದೆ. ಸಮಯ ಕಳೆದೋಯ್ತು, 1.5 ವರ್ಷ ಆಗೋಯ್ತು. ಈಗ ಅದ್ಭುತವಾಗಿರ್ತಕ್ಕಂಥ 3 ಆಶ್ರಮಗಳನ್ನು 3 ಬ್ರಾಂಚ್ಗಳನ್ನು ನಾನು ಮಾಡಿದ್ದೀನಿ. ಇಲ್ಲಿ ಎಲ್ಲ ಹಿರಿಯರನ್ನ ನೋಡ್ಕೊಳ್ತಾ ಇದ್ದೀನಿ. ಒಂದೇ ಒಂದು ಸಣ್ಣದೊಂದು ಉಪಕಥೆ ಹೇಳ್ತೀನಿ, ಚಿಕ್ಕದೊಂದು, ದಯವಿಟ್ಟು ಒಂದೇ ಒಂದು ನಿಮಿಷದಲ್ಲಿ ಮುಗಿಸ್ತೀನಿ. ಎಲ್ಲರೂ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ ಇದು. ನಮ್ಮ ತಂದೆ ತಾಯಿಗಳನ್ನು ಹೇಗೆ ನೋಡ್ಕೊಳ್ಬೇಕು, ಹೇಗೆ ಅಂತ. ನಮ್ಮ ಕೆಲಸಗಳು ನಮಗಿದ್ದೇ ಇರ್ತವೆ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆಗಿರ್ತಕ್ಕಂಥ ಜವಾಬ್ದಾರಿಗಳಿರ್ತದೆ. ಅವರವರು ಗಂಡ ಒಂದು ಕಡೆ, ಹೆಂಡತಿ ಒಂದು ಕಡೆ, ಎಲ್ಲರೂ ಅವ್ರವ್ರ ಪಾಡ್ಗೆ ಅವ್ರವ್ರು ಇರ್ತಾರೆ. ಇಲ್ಲಿ ಒಂದು ಸಣ್ಣದೊಂದು ಕತೆ. ಹಿಂದಿನ ಕಾಲದಲ್ಲಿ ಒಂದು ಊರಿತ್ತು. ಆ ಊರಿನಲ್ಲಿ ಏನಾಗಿತ್ತು ಅಂತಂದರೆ ಅದೊಂದು ತೀರ್ಮಾನ ಮಾಡ್ಕೊಂಡಿದ್ರು. ಯಾರು ವಯಸ್ಸಾಗಿರ್ತಕ್ಕಂಥ 75 ಅಥವಾ 80 ವರ್ಷದ ಮೇಲ್ಗಡೆ ಇರ್ತಕ್ಕಂಥವ್ರನ್ನ ಕಾಡಿನಲ್ಲಿ ಬಿಟ್ಟು ಬರಬೇಕು ಅಂತ ಒಂದು ಮಾತಾಗಿತ್ತು, ಒಂದು ಕಟ್ಟುಪಾಡು ಅಲ್ಲಿದ್ದು. ಏನಾಯಿತು, ಎಲ್ಲರದು ಹೀಗೆ ನಡೀತಾ ಇತ್ತು. ಒಂದು ಕುಟುಂಬದಲ್ಲಿ ಒಬ್ಬ ಅಜ್ಜಿಗೆ 80 ವರ್ಷ ಆಯಿತು. ಇನ್ನು ನಾಳೆ ಬೆಳಿಗ್ಗೆ ನಿನ್ನ ಕಾಡಿನಿಗೆ ಬಿಟ್ಟು ಬರಬೇಕು ನಿನ್ನ ಅಂತ ಅಂದ್ಕೊಂಡು ಏನು ಮಾಡ್ದ, ಮಗ ಸೊಸೆ ಎಲ್ಲನೂ ಏನು ಮಾಡಿದ್ರು, ತೀರ್ಮಾನ ಮಾಡಿಕೊಂಡ್ರು. ಮಾರನೇ ದಿನ ಬೆಳಿಗ್ಗೆ ಅಷ್ಟೊತ್ತಿಗೆ ಇದ್ದರು. ಒಂದು ಮೂಟೆ ಅಕ್ಕಿ, ಒಂದು ಮೂಟೆ ರಾಗಿ ಕಳಿಸ್ಬಿಡೋಣ, ಅಲ್ಲಿಗೆ ರಾಗಿ ಹಿಟ್ಟನ್ನು ಕಳಿಸ್ಬಿಡೋಣ. ಅಲ್ಲಿ ಅಕಸ್ಮಾತ್ ಇತ್ತು ಅಂದರೆ ಕಾಡಿಗೆ ಬಿಟ್ಟು ಬರಬೇಕಲ್ಲ, ಅವರ ಜೀವನೋಪಾಯಕ್ಕೆ ಅಂತ ಅಂದ್ಕೊಂಡು ಕಾಡಿಗೆ ಬಿಟ್ಟು ಬರುವಂಥ ವ್ಯವಸ್ಥೆ. ಒಂದು ಕುದುರೆ ಮೇಲೆಗಡೆ ಮಗ ಕೂತ್ಕೊಂಡ, ಹಿಂದ್ಗಡೆ ತಾಯಿನ ಕೂಡಿಸ್ಕೊಂಡ, ಆದರೆ ಹಿಂದ್ಗಡೆ ಒಂದು ದೊಡ್ಡದೊಂದು ರಾಗಿ ಹಿಟ್ಟಿನ ಮೂಟೆ ಹಾಕ್ಕೊಂಡ. ಕರ್ಕೊಂಡೋಗ್ಬಿಟ್ಟು ದೂರ ನಡೀತು. ಸಂಜೆ ಆಗೋಯ್ತು, ಕತ್ಲಾಯ್ತು. ಹತ್ತತ್ರ ಸಾಯಂಕಾಲ ಒಂದು 4 ಗಂಟೆ ಆಗಿರ್ಬೋದು ಸಮಯ. ಬಿಟ್ಬಿಟ್ಟು, ಅಮ್ಮ ನೀನು ಇಲ್ಲೇ ಇರ್ಬಿಡ್ಬೇಕು, ಇನ್ಮೇಲೆ ನಮ್ಮ ಊರಿಗೆ ಬರೋಂಗಿಲ್ಲ, ನೀನು ಇಲ್ಲೇ ಇದ್ಬಿಡು ಅಂತ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಹೊರಟ. ಅಲ್ಲಿ ರಾಗಿ ಹಿಟ್ಟಿನ ಮೂಟೆ ಇಳಿಸ್ಬೇಕು ಅಂತ ನೋಡಿದಾಗ ಖಾಲಿ ಚೀಲ ಇತ್ತು. ಅಯ್ಯೋ ಏನು ಮಾಡ್ತೀಯ ನೀನು ಇವಾಗ, ನಾಳೆ ಬೆಳಿಗ್ಗೆಗೆ ಏನು ಮಾಡ್ತೀಯ, ರಾತ್ರಿಗೆ ಏನು ಮಾಡ್ತೀಯ, ನಿನ್ನ ಜೀವನಕ್ಕೆ ಏನೋ ಒಂದು ಆಗುತ್ತೆ, ಎಷ್ಟು ದಿನ ಉಳಿತೀಯೋ ಅಷ್ಟು ದಿನ ಉಳಿಬೇಕಾಗಿತ್ತಲ್ವ ಅಂತ ಕೇಳಿದಾಗ ಆ ತಾಯಿ ಹೇಳ್ತಾಳೆ, ಮಗ ನೀನು ಬೆಳಗ್ಗೆಯಿಂದ ಸುಸ್ತಾಗಿ ಇಲ್ಲಿಗೆ ಬಂದುಬಿಟ್ಟಿದ್ಯಾ,
ರಾತ್ರಿ ನೀನು ಸಾಯಂಕಾಲ ಸಂಜೆ ಟೈಮ್ಗೆ ಹೋಗಬೇಕಾದ್ರೆ ನಿನಗೆ ದಾರಿ ಕಾಣುತ್ತೋ ಇಲ್ವೋ, ಕಾಡಿನಲ್ಲಿ ತಪ್ಪಿಸ್ಕೊಂಡ್ಬಿಟ್ರೆ ನಿನಗೆ ಹುಲಿ ಚಿರತೆ ಇಂಥವನ್ನ ಬಾಯಿಗೆ ಈಡಾಗ್ಬಿಡ್ತೀಯ ನೀನು. ಹಾಗಾಗಿ ಹಾಗೆ ಮಾಡಬೇಡ ಮಗ, ದಾರಿ ಉದ್ದಕ್ಕೂ ಕೂಡ ನಿಂಗೆ ದಾರಿ ಮಾಡ್ಕೊಂಡು ಬಂದಿದ್ದೀನಿ, ರಾಗಿ ಹಿಟ್ಟು ಎಲ್ಲಿದೆಯೋ ಅಲ್ಲಿಗೆ ಹೋಗು, ನಿನ್ನ ಮನೆ ಸೇಫಾಗಿ ಸೇರ್ತೀಯ ಅಂತ ಹೇಳ್ತಾಳೆ. ಇದು ತಾಯಿ ಮಮತೆ, ತಂದೆ ಮಮತೆ. ತಂದೆ ಯಾವಾಗಲೂ ಬೈತಾ ಇರ್ತಾನೆ ಅಂತ ಅವ್ರನ್ನ ನಿಂದನೆ ಮಾಡೋಂಗಿಲ್ಲ. ಯಾಕೆ ಅಂತಂದರೆ ಒಬ್ಬ ಗುರುಗಳು ಅಷ್ಟೇ, ಒಬ್ಬ ತಂದೆನೂ ಅಷ್ಟೇ, ಯಾವಾಗಲೂ ಎರಡು ಒಂದೇ ಸ್ಥಾನದಲ್ಲಿ ನಿಂತ್ಕೊಳ್ತಾರೆ. ಯಾವಾಗ ನಿಂತ್ಕೊಳ್ತಾರೆ ಅಂತಂದಾಗ ಪ್ರತಿ ಸರ್ತಿನೂ ಬೈತಾ ಇರ್ತಾರೆ. ಯಾತಕ್ಕೆ ಬೈತಾರೆ ಅಂತಂದರೆ ಅವ್ರ ಅಭಿವೃದ್ಧಿಗೆ ಬರಲಿ, ಅವ್ರು ಚೆನ್ನಾಗಿರಲಿ, ಅವ್ರು ಪಡ್ತಕ್ಕಂಥ ಹೆಮ್ಮೆ ಪಟ್ಟರೆ ಅವ್ರಿಗಿಂತ ಸಂತೋಷ ಪಡ್ತಕ್ಕಂಥದ್ದು ಪ್ರಪಂಚದಲ್ಲಿ ಯಾರೂ ಇಲ್ಲ. ಈ ಎರಡು ಮಾತುಗಳು ನಾವು ಅವಕಾಶ ಮಾಡಿಕೊಟ್ಟಂಥ ದೊಡ್ಡೇರಿ ಸರ್ಗೆ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರ ಗಣ್ಯರಿಗೆ ತಮಗೆಲ್ಲರೂ ನಮಸ್ಕಾರ ಮಾಡ್ತಾ ನಾನು ಮಾತು ಮುಗಿಸ್ತೇನೆ. ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ತು ಮತ್ತು ಸೃಷ್ಟಿಶಕ್ತಿ ಸಂಸ್ಥೆ ಸಂಯುಕ್ತ ಆಶ್ರಯದ ಈ ಒಂದು ಸುಂದರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಯೋಗಿನಿ ಮಾತಾಜಿಯವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಡಾಕ್ಟರ್ ನೇತ್ರಾನಂದ ಸರ್ ಅವರೇ ಮತ್ತು ಮುಖ್ಯ ಅತಿಥಿಗಳೇ, ವೇದಿಕೆ ಮೇಲಿರುವ ಗಣ್ಯರೇ, ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನಿತರಾಗಿ ಗೌರವಕ್ಕೆ ಅರ್ಹರಾಗಿ ರಾಜ್ಯದ ನಾನಾ ಭಾಗಗಳಿಂದ ಬಂದಿರುವ ಎಲ್ಲ ಸನ್ಮಾನಿತರೇ ಹಾಗೂ ಮಾಧ್ಯಮ ಮಿತ್ರರೇ, ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾತಕ್ಕೆ ಅಂತಂದರೆ ಸುತ್ತಮುತ್ತ ಎತ್ತ ದೃಷ್ಟಿ ಹರಿಸಿದ್ರೂ ಕೂಡ ಸಾಧಕರೇ ಕಾಣಿಸ್ತಾ ಇದ್ದಾರೆ, ಅತಿ ವಿದ್ಯಾವಂತರೇ ಕಾಣ್ತಾ ಇದ್ದಾರೆ, ಅವರವರ ಕ್ಷೇತ್ರಗಳಲ್ಲಿ ಉನ್ನತವಾದಂತಹ ಸಾಧನೆ ಮಾಡಿದಂತಹ ವ್ಯಕ್ತಿತ್ವಗಳೇ ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ. ಒಬ್ಬರಿಗಿಂತ ಒಬ್ಬರು ಭಾಷಣಕಾರರು, ಒಬ್ಬರಿಗಿಂತ ಒಬ್ಬರು ಸಾಧಕರು, ಪ್ರತಿಭಾವಂತರು ನಮ್ಮ ಕಣ್ಣೆದುರಿಗಿದ್ದಾರೆ. ಇಂಥ ಒಂದು ಸಾಧನೆಯ ಸಾಗರದಲ್ಲಿ ನಾವು ಬ್ಯಾಂಕ್ನವರು, ಅಂಕಿಅಂಶಗಳ ಜೊತೆ ಆಟ ಆಡೋರು, ನಾವು ಮಾತಾಡೋದು ಏನು, ಈ ಕಬ್ಬಣದ ಅಂಗಡಿಯಲ್ಲಿ ನೊಣಕ್ಕೇನಪ್ಪ ಕೆಲಸ ಅನ್ನೋ ಥರ ಆಗೋಗ್ಬಿಡುತ್ತೆ ನಾವು ಮಾತಾಡ್ಲಿಕ್ಕೆ ನಿಂತರೆ. ಆದರೂ ಕೂಡ ನಮ್ಮ ಊರಿನವರೇ ಆದ ಶ್ರೀ ಇಸಾಕ್ ದೊಡ್ಡೇರಿ ಸರ್ ಅವರು ತುಂಬ ಹೇಳಿಬಿಟ್ರು ನನ್ನ ಬಗ್ಗೆ. ಈ ಮನೆಗೆ ಹೋಗೊಂದು ಸರಿ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ಕೋಬೇಕು ನಾನು, ಆ ಮಾತುಗಳಿಗೆ ನಾನು ಅರ್ಹನಿದ್ದೀನಾ ಇಲ್ವಾ ಅಂತ ಹೇಳ್ಬಿಟ್ಟು. ಅವರು ಚಿಕ್ಕನ್ನಿಂದ ನಮ್ಮನ್ನು ನೋಡಿರ್ಬೋದು, ಆದರೂ ಕೂಡ ಸತತ 20 ವರ್ಷಗಳಿಂದ ಬೆಂಗಳೂರಿಗೆ ಬಂದು ಕೇವಲ ಒಂದು ಹೊಟ್ಟೆಪಾಡಿಗೋಸ್ಕರ ಮಾತ್ರ ಅಲ್ಲ, ಒಂದು ಕನ್ನಡ ಸಾಹಿತ್ಯ, ಸಾಂಸ್ಕೃತಿಕ ರಂಗ, ಈ ಎಲ್ಲ ಕ್ಷೇತ್ರಗಳಲ್ಲೂ ಒಂದು ಉನ್ನತವಾದಂತಹ ಆಶಯವನ್ನು ಇಟ್ಕೊಂಡು ತಾನೂ ಬೆಳೆಯೋದ್ರ ಜೊತೆಗೆ ಇತರ ಸಾಧಕರನ್ನು ಕೂಡ ಗುರುತಿಸಿ, ಎಂಥ ಸಾಧಕರು, ನಮಗೆ ದಿನನಿತ್ಯ ಕಾಣಿಸ್ತಕ್ಕಂಥ ಸೆಲೆಬ್ರಿಟಿಗಳಲ್ಲ, ಎಲ್ರಿಗೂ ಪರಿಚಿತರಾಗಿರೋರು ಅಲ್ಲ, ಎಲ್ಲೋ ನಾಡಿನ ಮೂಲೆಯಲ್ಲಿರೋರು, ರಾಜ್ಯದ ಮೂಲೆಯಲ್ಲಿರೋರು, ಈ ಕನ್ನಡದ ಅಸ್ಮಿತೆಗಳು ಅಂತ ಅಸ್ಮಿತೆಗಳಾಗಿದ್ದರೂ ಕೂಡ ಅವರಿಗೆ ಒಂದು ಐಡೆಂಟಿಟಿ ಇಲ್ಲದೆ ಇರತಕ್ಕಂಥ ಸಾಧಕರನ್ನು ಒಂದು ಪ್ರಧಾನ ವೇದಿಕೆಗೆ ಕರ್ಕೊಂಬಂದು ಅವರನ್ನು ಗುರುತಿಸಿ ಕಳೆದ 20 ವರ್ಷಗಳಿಂದ ಅವರ ಒಂದು ಸಾಧನೆಗೆ ಮನ್ನಣೆಯನ್ನು ಕೊಡ್ತಕ್ಕಂಥ ಒಂದು ಕೆಲಸ ಇದೆಯಲ್ಲ, ಅದು ಬಹುಶ್ರೇಷ್ಠವಾದ ಕೆಲಸ ನನ್ನ ದೃಷ್ಟಿಯಲ್ಲಿ. ಯಾತಕ್ಕೆ ಅಂತಂದರೆ ಎಲ್ರಿಗೂ ಇಂತಹ ಒಂದು ಆಶಯ, ಇಂಥ ಒಂದು ಅದ್ಭುತವಾದ ಆಲೋಚನೆ ಬರಲಿಕ್ಕೆ ಸಾಧ್ಯತೆ ಇಲ್ಲ. ಈಗ ಉದಾಹರಣೆಗೆ ಇದು ಕನ್ನಡ ಸಾಹಿತ್ಯ ಪರಿಷತ್ತು. ಸಾಹಿತ್ಯ ಪರಿಷತ್ತಿಗೆ ಯಾವಾಗ ಒಂದು ತೂಕ ಬರುತ್ತೆ, ಅರ್ಥ ಬರುತ್ತೆ ಅಂದರೆ ಅದರ ಹಿಂದೆ ಕನ್ನಡ ಇದ್ದಾಗ, ಕನ್ನಡ ಉಳಿದಾಗ, ಕನ್ನಡ ಬೆಳೆದಾಗ. ಅದೇ ಥರ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ತು ನಿಮ್ಮ ಸಂಸ್ಕೃತಿಗೆ ಆಗಿರಲಿ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಆಗಲಿ, ನಮ್ಮ ಪ್ರತಿಭೆಗೆ ಆಗಲಿ ಕರ್ನಾಟಕ ಅನ್ನೋದು ನಮ್ಮ ಮೂಲ ಆಧಾರ. ನಾನು ಏನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂದರೆ ಕನ್ನಡ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಇದನ್ನು ನಾವು ಎದೆಯೊಳಗೆ ಉಳಿಸ್ಕೊಂಡಾಗ, ಬೆಳೆಸ್ಕೊಂಡಾಗ ಮಾತ್ರ ನಮ್ಮ ಮುಂದಿನ ಏನು ಒಂದು ಸಫಿಕ್ಸ್ಗಳಿದೆಯಲ್ಲ, ಸಾಹಿತ್ಯ ಪರಿಷತ್ತಾಗಿರ್ಬೋದು, ಸಾಂಸ್ಕೃತಿಕ ಪರಿಷತ್ತಾಗಿರ್ಬೋದು, ಶಕ್ತಿ ಕೇಂದ್ರ ಆಗಿರ್ಬೋದು, ಮತ್ತಾವುದೇ ಆಗಿರಬಹುದು, ಸೊ ಇದಕ್ಕೆ ಒಂದು ಬೆಲೆ, ತೂಕ ಮತ್ತು ಒಂದು ಮೌಲ್ಯಗಳು ಬರಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದರೆ ಇಂದಿನ ಪರಿಸ್ಥಿತಿಯನ್ನು, ಹೌದು, ನಮ್ಮ ಕನ್ನಡಿಗರ ಮೇಲೆ ಮೊದಲಿಂದನೂ ಒಂದು ಆರೋಪ ಇದೆ, ಕನ್ನಡಿಗರು ನಿರಭಿಮಾನಿಗಳು, ಕನ್ನಡಿಗರಿಗೆ ಅವ್ರ ಭಾಷೆ ಬಗ್ಗೆ ಅಭಿಮಾನ ಇಲ್ಲ, ಕನ್ನಡಿಗರು ಔದಾರ್ಯವಂತರು, ಹಾಗೆ ಹೀಗೆ ಅಂತೆಲ್ಲ ಇದೆ. ಇಷ್ಟಾಗಿ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ಮೌನವೇ ನಮಗೆ ಎಲ್ಲೋ ಒಂದು ಕಡೆ ಈ ಒಂದು ಆರೋಪಗಳಿಗೆ ಒಂದು
ಪುಷ್ಟಿಯನ್ನು ಕೊಡತಕ್ಕಂಥ ಒಂದು ಆಧಾರ ಆಗಿದೆ. ಹಾಗಾಗಿ ಯಾವ ಸಂದರ್ಭದಲ್ಲಿ ಕನ್ನಡಿಗ ಎಚ್ಚೆತ್ತುಕೊಳ್ಬೇಕು, ಯಾವ ಸಂದರ್ಭದಲ್ಲಿ ಕರ್ನಾಟಕದ ಅಸ್ಮಿತೆಯನ್ನು ದೇಶದ ಭೂಪಟದಲ್ಲಿ ನಾವು ಗುರುತಿಸುವಂತೆ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಈ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಒಂದು ಒಳನೋಟಗಳ ಜೊತೆಯಲ್ಲೇ ಕನ್ನಡದ ಬಗೆಗಿನ ಒಂದು ಅಂತರ್ಗತವಾದಂಥ ಒಂದು ಅಭಿಮಾನವನ್ನು ಕೂಡ ನಾವು ಬೆಳೆಸ್ಕೊಳ್ಳೋದು ಬಹಳ ಮುಖ್ಯ. ಅಭಿಮಾನ ಅಂದರೆ ಕೇವಲ ಘೋಷಣೆಗಳನ್ನು ಕೂಗೋದು, ಹೋರಾಟ ಮಾಡೋದು ಅಥವಾ ಇನ್ನೇನೋ ಒಂದು ಅಂತಲ್ಲ. ಸಾತ್ವಿಕವಾದ ಪ್ರತಿಭಟನೆ ಕೂಡ ಒಂದು ಕನ್ನಡ ಅಭಿಮಾನದ ರೂಪದಲ್ಲಿ ನಾವು ವ್ಯಕ್ತಪಡಿಸ್ಬೋದು. ನಮ್ಮ ಇತಿಮಿತಿ ಒಳಗಡೆ ನಮಗೆ ಮಾತಾಜಿಯವರು ತುಂಬ ಒಳ್ಳೆ ಮಾತು ಹೇಳಿದರು. ಸಮಯ ಇಲ್ಲ ಅನ್ನೋದು ಬಹಳ ಅದು ಅಂಥ ಒಳ್ಳೆ ಮಾತಲ್ಲ. ಇರೋ ಸಮಯನ ನಾವು ಯಾವುದಕ್ಕೆ ಯಾವ ರೂಪದಲ್ಲಿ ಎಷ್ಟಕ್ಕೆ ನಾವು ಬಳಸ್ಕೊಳ್ತಾ ಇದ್ದೀವಿ ಅನ್ನೋದು ಕೂಡ ಬಹಳ ಮುಖ್ಯ. ಹಾಗಾಗಿ ಸಮಯ ಇಲ್ಲ, ನಮಗೆ ಮತ್ತೊಂದಿಲ್ಲ ಅಂತಕ್ಕಂಥದ್ದೆಲ್ಲ ನಮ್ಮ ಕೇವಲ ಒಂದು ಆರೋಪಗಳಷ್ಟೇ. ಆದರೆ ಆ ಇರೋ ಸಮಯದಲ್ಲೇ ನಮ್ಮ ಇತಿಮಿತಿ ಒಳಗೆ ನಮ್ಮ ನೆಲಕ್ಕೆ, ನಮ್ಮ ಜಲಕ್ಕೆ, ನಮ್ಮ ನುಡಿಗೆ ನಾವು ಏನೋ ಒಂದು ಕಾಣಿಕೆಯನ್ನು ಕೊಡ್ತಾ ಇದ್ದೀವಿ, ಕೊಡಬೇಕಾಗಿದೆ. ಅದು ನಿಜವಾದ ಒಂದು ಕನ್ನಡ ಅಭಿಮಾನ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ನನಗೆ ಇಸಾಕ್ ದೊಡ್ಡೋರಿ ಅವರು ಫೋನ್ ಮಾಡಿಬಿಟ್ಟು, ಸರ್ ನಿಮ್ಮನ್ನು ಒಂದು ಸನ್ಮಾನ ಮಾಡಬೇಕು ಅಂತ ಇದ್ದೀವಿ, ನೀವು ಬರಬೇಕು, ನಿಮ್ಮ ಸಾಧನೆ ನಾವು ಗುರುತಿಸ್ಬೇಕು, ಹಾಗೆ ಹೀಗೆ ಅಂತ ಅಂದರು. ನಿಜಕ್ಕೂ ನಾನು ಅವ್ರಿಗೆ ಹೇಳಿದೆ, ಖಂಡಿತ ಅಂಥ ಸಾಧನೆಯನ್ನು ನಾನೇನು ಮಾಡಿಲ್ಲ, ದಯವಿಟ್ಟು ಬೇಡ, ಬರ್ತೀನಿ, ಒಬ್ಬ ಪ್ರೇಕ್ಷಕನಾಗಿ ಬಂದು ಅಲ್ಲಿ ಕೂತ್ಕೊಂಡು ನಾನು ಕಾರ್ಯಕ್ರಮವನ್ನು ನೋಡಿ ಎಂಜಾಯ್ ಮಾಡೋದ್ರಲ್ಲಿ ಇರೋ ಒಂದು ಸಂತೋಷ ನನಗೆ ವೇದಿಕೆ ಮೇಲೆ ಕೂತ್ಕೊಳ್ಳೋದ್ರಲ್ಲಿ ಸಿಗೋಲ್ಲ ಅಂತ ನೇರವಾಗಿ ಹೇಳಿದೆ. ಆದರೂ ಇಲ್ಲ ಅಣ್ಣ, ನಿಮಗೆ ಗೊತ್ತು, ನನಗೆ ಗೊತ್ತು ನೀವೇನು ಅಂತ, ನೀವು ಬನ್ನಿ ಅಂದರು. ನನಗೆ ಇನ್ನೊಂದೇನೆಂದರೆ, ಈ ಬ್ಯಾಂಕಿಂಗ್ ಕ್ಷೇತ್ರ ಒಂದು ನೀರಸವಾದ ಕ್ಷೇತ್ರ ಎಲ್ಲರ ದೃಷ್ಟಿಯಲ್ಲಿ. ಯಾಕೆ ಅಂತಂದರೆ ಅಲ್ಲಿನ ಒಂದು ಬರೀ ವ್ಯಾವಹಾರಿಕ ಲೋಕ. ಅಲ್ಲಿ ನಿಮ್ಮ ಬೇರೆ ಒಂದು ಚಟುವಟಿಕೆಗಳಿಗೆ, ನಿಮ್ಮ ಒಂದು ಕ್ರಿಯಾಶೀಲತೆಗೆ ಅಥವಾ ನಿಮ್ಮ ಒಂದು ಬೇರೆ ಒಂದು ಆ್ಯಕ್ಟಿವಿಟೀಸ್ಗೆ ನಿಮಗಲ್ಲಿ ಅಂಥ ಸ್ಕೋಪ್ ಇರೋದು ಕಡಿಮೆ. ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ನಮ್ಮದೇ ಆದ ಲೋಕದಲ್ಲಿ ನಾವು ಇರ್ತೀವಿ. ಆದರೆ ಮನುಷ್ಯನಿಗೆ ಇದರ ಆಚೆಗೂ ಒಂದು ಜೀವನ ಇದೆ, ಇದರ ಆಚೆಗೂ ಒಂದು ಹವ್ಯಾಸವನ್ನು ಅವನು ರೂಢಿಸ್ಕೊಳ್ಳೋದು ಬಹಳ ಮುಖ್ಯ. ಸೊ ಹಾಗಾಗಿ ನಾನೇನು ಮಾಡಿದೆ, ನಾನು ಗುಲ್ಬರ್ಗದಲ್ಲಿ ರೀಜನಲ್ ಮ್ಯಾನೇಜರ್ ಆಗಿದ್ದಾಗ ಸುಮಾರು ಈ ಜೇವರ್ಗಿ, ಚಿಂಚೋಳಿ, ಆಳಂದು ಈ ಕಡೆ ಎಲ್ಲ ತುಂಬ 106 ಕಿಲೋಮೀಟರ್ ದೂರದಲ್ಲಿ ನನ್ನ ಕಂಟ್ರೋಲ್ ಬರೋ ಬ್ರಾಂಚ್ಗಳೆಲ್ಲ ಇತ್ತು. ಸೊ ಆ ಸಂದರ್ಭದಲ್ಲಿ ನಾನು ವೆಹಿಕಲಲ್ಲಿ ಹೋಗ್ಬೇಕಾದ್ರೆ, ಬ್ರಾಂಚ್ ವಿಸಿಟ್ಗಳಿಗೆ ಹೋಗ್ಬೇಕಾದ್ರೆ ಆ ಸಮಯನ ಹೇಗೆ ಸದುಪಯೋಗ ಮಾಡ್ಕೊಳ್ತಾ ಇದ್ದೆ ಅಂದರೆ, ಫೇಸ್ಬುಕ್ಕಿಗೆ ಬಂದೆ ಒಂದು ಸುಮಾರು 5 ವರ್ಷದಿಂದ. ಫೇಸ್ಬುಕ್ಕಿಗೆ ಬಂದಾಗ ಅಲ್ಲಿ ದಿನನಿತ್ಯದ ಆಗುಹೋಗುಗಳು, ಅದರಲ್ಲೂ ಮುಖ್ಯವಾಗಿ ನಮ್ಮ ಕನ್ನಡದ ಸೇವೆ, ಕನ್ನಡದ ಬಗೆಗಿನ ಅಭಿಮಾನವನ್ನು ಜಾಗೃತಗೊಳಿಸೋದು, ಅಥವಾ ಈ ರೀತಿಯಾದಂತಹ, ಅಥವಾ ನಮ್ಮ ಸಾಂಸ್ಕೃತಿಕ ರಂಗದಲ್ಲೇ ಆಗಿರ್ಬೋದು, ಅಥವಾ ನಮ್ಮ ಕನ್ನಡಕ್ಕೆ ಸೇವೆ ಸಲ್ಲಿಸಿದಂಥ ಪ್ರತಿಭಾವಂತರೇ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಸಕಾಲಿಕವಾದಂತಹ ಒಂದು ವಿಚಾರಗಳನ್ನು ತಗೊಂಡು ನಾನು ಅದನ್ನು ಬರೀಲಿಕ್ಕೆ ಶುರು ಮಾಡಿದೆ. ಅದು ಬರಿತಾ ಯಾವ ಥರ ಆಗೋಗಿದೆ ಅಂದರೆ, ಸುಮಾರು ಪತ್ರಿಕೆಗಳು ಕೂಡ ನನ್ನನ್ನು ಗುರುತಿಸಿ ಇವತ್ತು ನನ್ನ ಆರ್ಟಿಕಲ್ಗಳನ್ನೆಲ್ಲ ಅವರು ಹಾಕ್ಕೊಳ್ಳೋ ಥರ ಆಗೋಗಿದೆ. ಸೊ ಇದು ಏನಂದರೆ, ಇದೇನಂಥ ಸಾಧನೆ ಅಲ್ಲ, ನನ್ನ ದೃಷ್ಟಿಯಲ್ಲಿ ಸಾಧನೆ ಅಲ್ಲ, ನನ್ನ ಹವ್ಯಾಸವನ್ನು ಸಾಧನೆಯನ್ನಾಗಿ ಗುರುತಿಸಿ ಇವತ್ತು ಇಷ್ಟೆಷ್ಟು ದೊಡ್ಡ ವ್ಯಕ್ತಿಗಳ ನಡುವೆ ನನ್ನನ್ನು ತಂದು ನಿಲ್ಲಿಸಿ ಒಂದು ಸನ್ಮಾನ ಮಾಡ್ತಾ ಇದ್ದಾರಲ್ಲ, ಸೊ ಅದು ಬಹಳ ದೊಡ್ಡದು ಅಂತ ಹೇಳ್ಬಿಟ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಪ್ರತಿಭೆ ಎಲ್ಲರಲ್ಲೂ ಇರುತ್ತೆ, ಆ ಪ್ರತಿಭೆಯನ್ನು ಗುರುತಿಸೋ ಅಂಥ ದೃಷ್ಟಿಕೋನ ಅದು ಬಹಳ ಮುಖ್ಯ. ಅದನ್ನು ಕಳೆದ 2 ದಶಕಗಳಿಂದಲೂ ಹೆಚ್ಚಿಗೆ ನಮ್ಮ ಇಸಾಕ್ ದೊಡ್ಡೇರಿ ಅವರು ಅವ್ಯಾಹತವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರ ಈ ಒಂದು ಪುಣ್ಯದ ಕೆಲಸ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸಾಂಸ್ಕೃತಿಕ ಲೋಕದ ಅನೇಕ ಪ್ರತಿಭಾವಂತರು ಇಲ್ಲಿ ನನ್ನ ಕಣ್ಣೆದುರಿಗಿದ್ದಾರೆ. ಒಂದು ರೀತಿ ಅವ್ರನ್ನೆಲ್ಲ ನೋಡಿದ್ರೆ ನೀವು ಕನ್ನಡದ ಆಸ್ತಿ, ಕನ್ನಡದ ಸಾಂಸ್ಕೃತಿಕ ಆಸ್ತಿ ನೀವೆಲ್ಲ. ಸೊ ಹಾಗಾಗಿ ನಿಮ್ಮಗಳ ಜೊತೆ ಇವತ್ತು ವೇದಿಕೆ ಹಂಚ್ಕೊಂಡಿರೋದು, ನಿಮ್ಮಗಳ ಜೊತೆ ನಾನು ಇರೋದು ಕೂಡ ಯಾವುದೋ ಜನ್ಮದ ಪುಣ್ಯ ಅಂತ ನಾನು ಭಾವಿಸ್ತೀನಿ. ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಶಶಿಧರ್ ಸರ್ ಕೂಡ ಇವತ್ತು ನಮ್ಮೊಂದಿಗಿದ್ದಾರೆ. ಅವ್ರನ್ನ ನಾವು ದೂರದರ್ಶನಗಳಲ್ಲಿ ನೋಡ್ತಾ ಇದ್ವಿ, ಅವ್ರ ಬಗ್ಗೆ ಕೇಳಿದ್ವಿ, ನೋಡಿದ್ವಿ. ಸೊ ಅವರ ಒಂದು ನೋಡಿ, ಜೈ ಭಾರತ ಜನನಿಯ ತನುಜಾತೆ ಅಂತಕ್ಕಂಥ ಒಂದು ನಾಡಗೀತೆಯನ್ನು, ರಾಷ್ಟ್ರಕವಿ ಕುವೆಂಪು ಅವರ ನಾಡಗೀತೆಯನ್ನು ಎಷ್ಟು ಒಂದು ರೀತಿ ಮೈ ರೋಮಾಂಚನಗೊಳಿಸುವ ರೀತಿಯಲ್ಲಿ, ಯಾವುದೇ ವಾದ್ಯದ ಒಂದು ಸಹಕಾರ ಮತ್ತು ಸಹಯೋಗ ಇಲ್ಲದಿದ್ದರೆ ನಮ್ಮಗಳಲ್ಲೆಲ್ಲ ಕನ್ನಡದ ಒಂದು ಜಾಗೃತಿ ಆಗೋ ರೀತಿ, ರೋಮಾಂಚನ ಆಗೋ ರೀತಿ ಒಂದು ನಾಡಗೀತೆಯನ್ನು ಅವರು ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ರು. ಬಹಳ ಖುಷಿ ಆಯಿತು. ಅವ್ರ ಜೊತೆಗೆ ವೇದಿಕೆ ಹಂಚ್ಕೊಂಡಿರೋದೇ ನಮಗೊಂಥರ ಖುಷಿ. ಅದಕ್ಕಿಂತ
ಅಷ್ಟೇ ಮುಖ್ಯವಾಗಿ ಕಾರ್ಯಕ್ರಮದ ಆರಂಭದಲ್ಲಿ ನಮ್ಮ ಮಂಗಳೂರಿನ ಆದಿತ್ಯ ಕಲಾ ಕೇಂದ್ರದವರು ಮೇಡಮ್ ವಿದುಷಿ ನಯನ ಅವರ ಒಂದು ನೇತೃತ್ವದಲ್ಲಿ ಆ ಮಕ್ಕಳೆಲ್ಲ ಎಷ್ಟು ಸುಂದರವಾದಂತಹ ಒಂದು ನಾಟ್ಯ ಪ್ರದರ್ಶನವನ್ನು ನೀಡಿ 1 ಗಂಟೆ ನಮಗೆ ಕಳೆದಿದ್ದೇ ಗೊತ್ತಾಗಿಲ್ಲ, ಇಷ್ಟು ಬೇಗ ಮುಗಿತಾ ಅಂತಕ್ಕಂಥದ್ದನ್ನು ನಾವೆಲ್ಲ ಎಂಜಾಯ್ ಮಾಡಿದ್ವಿ. ಸೊ ಆ ಒಂದು ಸುಂದರವಾದ ಕಾರ್ಯಕ್ರಮವನ್ನು ಕೂಡ ನಾವು ನೋಡಿದ್ವಿ. ಇನ್ನು ಹೆಚ್ಚಿಗೆ ನಾನು ಸಮಯ ತೊಗೊಳ್ಳಲ್ಲ. ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ನಡುವೆ ನಿಂತ್ಕೊಂಡು 4 ಮಾತಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಂತಹ ಇಸಾಕ್ ದೊಡ್ಡೇರಿ ಅವರಿಗೂ ಮತ್ತು ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೂ, ಸೃಷ್ಟಿಶಕ್ತಿ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ವಂದಿಸುತ್ತಾ, ತಾವೆಲ್ಲ ಈಗ ರಾಜ್ಯದ ನಾನಾ ಭಾಗಗಳಿಂದ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ನಾನು ಮೊಟ್ಟ ಮೊದಲನೇದಾಗಿ ನೀವು ಸನ್ಮಾನಿತರಾಗೋದಕ್ಕಿಂತ ಮುಂಚೆನೇ ನಿಮ್ಮ ಪ್ರತಿಭೆಗೆ ನಾನು ಒಂದು ದೊಡ್ಡ ನಮಸ್ಕಾರವನ್ನು ಶರಣವನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ, ಜೈ ಹಿಂದ್. ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ. ವೇದಿಕೆಯಲ್ಲಿ ಹಾಗೂ ಮುಂಭಾಗದಲ್ಲಿರುವ ಭಗವತ್ ಸ್ವರೂಪಿಗಳಾದ ನನ್ನ ಎಲ್ಲ ಸೋದರ ಸೋದರಿಯರಿಗೆ, ಮುದ್ದು ಮಕ್ಕಳಿಗೆ, ನಿಮ್ಮ ಈ ಪುಟ್ಟ ಪ್ರೀತಿಯ ಗಾಯಕ ನಟ ಶಶಿಧರ್ ಕೋಟೆ ಮಾಡುವ ಅನಂತ ಪ್ರಣಾಮಗಳು, ಪ್ರೀತಿಯ ಶುಭಾಶಯಗಳು, ವಂದನೆಗಳು, ನಮಸ್ಕಾರ. ಎಷ್ಟು ಸಂತೋಷ ಆಗಿದೆ ಅಂದರೆ ಅದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಮನಸ್ಸು ತುಂಬಿ ಬಂದಾಗ, ಹೃದಯ ತುಂಬಿ ಬಂದಾಗ ಎಲ್ಲವನ್ನು ಪದಗಳಲ್ಲಿ ವ್ಯಕ್ತಪಡಿಸೋದು ಕಷ್ಟ ಸಾಧ್ಯ. ಸಮಯದ ಅವಕಾಶವೂ ಇಲ್ಲ. ನನ್ನನ್ನು ಇಲ್ಲಿಗೆ ಬರಮಾಡಿಕೊಂಡ ನನ್ನ ತಮ್ಮ, ಒಂದೇ ಮಾತಲ್ಲಿ ಹೇಳೋದು, ನನ್ನ ತಮ್ಮ ಇಸಾಕ್ ಅವರಿಗೆ ಆಭಾರಿಯಾಗಿದ್ದೀನಿ. ಅವರಿಗೆ ಶರಣು. ಒಂದೇ ಮಾತಲ್ಲಿ ಅವ್ರ ಬಗ್ಗೆ ಹೇಳಬೇಕಾದ್ರೆ, ಇಸಾಕ್ ದೊಡ್ಡೇರಿ ಅಭಿಮಾನಿ ಬಳಗದ ಆಜೀವ ಸದಸ್ಯನಾಗಿ ಈ ಶಶಿಧರ್ ಕೋಟೆ ಯಾವಾಗೂ ಇರ್ತೀನಿ ನಾನು. ಬೇಕಿದ್ರೆ ಅಧ್ಯಕ್ಷ ಸ್ಥಾನಕ್ಕೆ ಫೈಟ್ ಮಾಡ್ತೀನಿ ಬೇಕಿದ್ರೆ. ಅಷ್ಟು ಪ್ರೀತಿ ನನಗೆ. ಯಾಕೆ ಅದು ಯಾವ ಜನ್ಮದ ಋಣಾನುಬಂಧವೋ ಗೊತ್ತಿಲ್ಲ. ಎಲ್ಲ ಈ ಧರ್ಮ ಜಾತಿ ಎಲ್ಲ ನಾವು ಮಾಡಿದ್ದು ಸ್ವಾಮಿ, ಏನಿಲ್ಲ. ನಾವು ಭಾರತೀಯ ಸಂಸ್ಕೃತಿ, ವಿಶಾಲವಾದ ಸಂಸ್ಕೃತಿ. ಕುವೆಂಪು ಹೇಳಿದ, ಓ ನನ್ನ ಚೇತನ ಆಗುನಿ ಅನಿಕೇತನ ವಸುದೈವ ಕುಟುಂಬಕಂ, ಇದು ನಮ್ಮ ಸಂಸ್ಕೃತಿ. ನಾವೆಲ್ಲರೂ ಒಂದೇ. ಸತ್ಯದ ದರ್ಶನವನ್ನು ಬೇರೆ ಬೇರೆ ರೀತಿಯೆಲ್ಲರೂ ಮಾಡ್ತಾ ಹೋಗ್ತೀವಿ. ಭಗವತ್ ಚೈತನ್ಯ ಒಂದೇ. ಅದೆಲ್ಲವೂ ನಾನು ಇಲ್ಲಿರಿ ಎಲ್ಲ ಮಹಾನುಭಾವರಲ್ಲಿ ಅದನ್ನು ನೋಡಿದೆ. ನನ್ನ ಅಪ್ಪ ಅಮ್ಮ ನನ್ನನ್ನು ಬೆಳೆಸಿದ್ದೆ ಅದೇ ಥರ ಸರ್. ईश्वर अल्लाह तेरो नाम सबको सन्मति दे भगवान, रघुपति राघव राजा राम पतित पावन सीताराम. ನಾನು ಬೆಳೆದಿದ್ದು ಹೀಗೆ. ನನಗೆ ಯಾರನ್ನೂ ದ್ವೇಷ ಮಾಡೋದಿಲ್ಲ. ನನ್ನ ಜೀವನ ಅಷ್ಟೊಂದು ನನ್ನ ಸಾಧನೆ ಅಲ್ಲ, ಅದು ನನ್ನ ಅಪ್ಪ ಅಮ್ಮ ಕೊಟ್ಟ ಸಂಸ್ಕಾರ ಅಷ್ಟೇ. ನಾನೇನು ಸಾಧಕನಲ್ಲ, ಪಂಡಿತನಲ್ಲ, ವಿದ್ವಾಂಸನಲ್ಲ, ಏನೂ ಅಲ್ಲ. ಒಂದು ಸಮಾಧಾನ ಇದೆ ನನಗೊಂದು 50 ವರ್ಷ ಚಿಲ್ಲರೆ ಜೀವನ ನೋಡಿದ್ದೀನಿ. ಒಂದು 25-30 ವರ್ಷಗಳಿಂದ ಈ ಒಂದು ಸಂಗೀತ ಕ್ಷೇತ್ರದಲ್ಲಿ ಅಳಿಲೆ ಸೇವೆಯನ್ನು ಸಲ್ಲಿಸುವ ಮಹಾಭಾಗ್ಯವನ್ನು ಭಗವಂತ ನನಗೆ ಕೊಟ್ಟಿದ್ದಾನೆ. ಯಾವ ಕಾರಣಕ್ಕೂ ಯಾರನ್ನೂ ಇದುವರೆಗೆ ನಾನು ದ್ವೇಷಿಸಿಲ್ಲ. ಯಾವ ಕಾರಣಕ್ಕೂ ಗೊತ್ತಿದ್ದುಕೊಂಡು ಇನ್ನೊಬ್ಬರಿಗೆ ನಾನು ತೊಂದರೆ ಕೊಟ್ಟಿಲ್ಲ. ಇಷ್ಟನ್ನು ನಾನು ಭಾಳ ಆತ್ಮವಿಶ್ವಾಸನ ಹೇಳ್ಬೋದು. ಲವ್ ಆಲ್ ಅಷ್ಟೇ ಬಂಧುಗಳೇ. ಪ್ರೀತಿ, ನೀತಿ, ಭಕ್ತಿ, ಇದು ಭಾರತದ ಸಂಸ್ಕೃತಿ. ಇದನ್ನು ನಾವೆಲ್ಲರೂ ತಿಳ್ಕೊಂಡಿದ್ದೇವೆ. ಇದಕ್ಕೆ ನಿಜವಾದ ಉದಾಹರಣೆ ನಮ್ಮ ಇಸಾಕ್. ನನ್ನ ತಮ್ಮನ ಎಲ್ಲ ಕನಸುಗಳು ನನಸಾಗಲಿ, ಅವರೆಲ್ಲ ಯೋಜನೆಗಳು ಯಶಸ್ವಿಯಾಗಲಿ. ನಿಮ್ಮ ಯಾವುದೇ ಕಾರ್ಯಕ್ರಮ ಇದ್ದರೂ ನನಗೆ ಇಷ್ಟು ಸಮಯ ಸಿಕ್ಕಿದ್ರು ಓಡೋಡಿ ಬರ್ತೇನೆ ಅಂತ ಮಾತ್ರ ಹೇಳ್ತೀನಿ ಅಷ್ಟೇ. ಇವತ್ತು ನನ್ನ ಸೌಭಾಗ್ಯ, ನನಗೆ ನನ್ನ ಸ್ವಾರ್ಥಕ್ಕೆ ಬಂದಿದೆ. ಯಾಕಂದ್ರೆ ನನ್ನ ಸಂತೋಷ ಸಿಗತ್ತೆ ನಿಮ್ಮ ಕಾರ್ಯಕ್ರಮಕ್ಕೆ ಬಂದರೆ. ಇವಾಗ ಹೊಸಕೋಟೆಯಲ್ಲಿ ಬೆಳಿಗ್ಗೆ ಇದ್ದ ಕಾರ್ಯಕ್ರಮ ಮಧ್ಯಾಹ್ನ ಮೇಲೆ ಅಂತ ಆಯಿತು. ಇಮ್ಮಿಡಿಯೇಟ್ ಫೋನ್ ಮಾಡಿದೆ. ನನ್ನ ಆ್ಯಕ್ಚುಲಿ ನನಗೆ ಒಂದು 10 ದಿವಸ ಮುಂಚೆನೇ ಗೊತ್ತಾಗಿತ್ತದು. ಸರ್ಪ್ರೈಸ್ ಇರೋಣ ಅಂತ ಹೇಳಿದೆ. ನಿನ್ನೆ ಹೇಳಿದೆ. ಅವರು ಎಷ್ಟು ಸಂತೋಷಪಟ್ಟರು, ನಾನು ಎಷ್ಟು ಸಂತೋಷ. ಈ ವೇದಿಕೆಯಲ್ಲಿ ಎಲ್ಲ ಸಾಧಕರನ್ನು ನೋಡುವಂಥ, ನಿಮ್ಮನ್ನೆಲ್ಲ ನೋಡುವಂಥ ಭಾಗ್ಯ ನನಗೆ ಸಿಕ್ತಲ್ಲ. ಮಾತಾಜಿ ಎಷ್ಟು ಚೆನ್ನಾಗಿ ನೋಡಿದರೆ ಮುತ್ತಿನ ಹಾರ. ಯಾವತ್ತೂ ಅಷ್ಟೇ ನೀವು ಮಾತಾಜಿ ಮಾತಲ್ಲ, ನನ್ನ ಆತ್ಮೀಯ ಬಂಧು ನೀವು ಯಾವತ್ತು. ಇವ್ರು ಲಕ್ಷ್ಮೀಶ್ವರ್ ಮಾಡ್ತಾ ಇರುವ ಸಾಧನೆಯನ್ನು ಸಾಧಾರಣ ಸರ್ ನೀವೆಲ್ಲ. ನಿಜವಾಗಿ ನಾವೆಲ್ಲ ಹೇಳ್ತೀವಿ, ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ, ಇದೆಲ್ಲ ನಮ್ಮ ಸಂಸ್ಕೃತಿ. ಅದನ್ನು ನೀವು ತೋರಿಸ್ತಾ ಇದ್ದೀರಿ. ನೀವು ನೇತ್ರಾಂಧರು, ನನ್ನ ಆತ್ಮೀಯರು ಅಧ್ಯಕ್ಷ ಸ್ಥಾನ ವಹಿಸಿದ್ದಾರೆ. ಎಷ್ಟು ಸಂತೋಷ ಆಯಿತು ನನಗೆ. ಆಮೇಲೆ ನಮ್ಮ ಪ್ರಕಾಶ್ ಅವರು ಸರ್, ನಿಮ್ಮ ಕಸ್ಟಮರ್ ಸರ್, ನಾನು SBI ಕಸ್ಟಮರ್ ಸರ್, ಖುಷಿಯಲ್ಲಿ ಹೇಳ್ಕೊಳ್ತೀನಿ. ಅದ್ರ ಜೊತೆಗೆ ಇಷ್ಟು ಕನ್ನಡದ ಬಗ್ಗೆ ನಿಮಗೆ ಅಭಿಮಾನ, ಅದರ ಜ್ಞಾನ, ಅಷ್ಟು ಒಳ್ಳೆ ಲೇಖನಗಳಿಂದ ನೀವು ಮನಸೂರೆಗೊಂಡಿದ್ದೀರಿ. ಎಲ್ಲರೂ ಮನಸೂರೆ ಮಾಡಿದ್ದೀರಿ. ನಿಮ್ಗೆ ಒಳ್ಳೆಯದಾಗಲಿ ಸರ್, ಭಾಳ ಸಂತೋಷ ಆಯಿತು. ಇಸ್ಮಾಯಿಲ್
ಏನು ಹೇಳಿ ಆ ಮನುಷ್ಯನ ಬಗ್ಗೆ. ನಿಜ ಸದಾ ಲವಲವಿಗೆ ನಾನು ಕಳಿಸಲು ಭೇಟಿಯಾದಾಗಲೇ ಅಷ್ಟೇ ನನ್ನ ಆತ್ಮೀಯ ಬ್ರದರ್ ಆಗಿ ಬಿಟ್ಟಿದ್ರು ಅವರು. ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಸರ್, ಎಲ್ಲಿ ಹೋದ್ರೆ ನಾನು ಐ ಆಮ್ ಫ್ರಮ್ ಸೌತ್ ಕೆನಡಾ, ದಕ್ಷಿಣ ಕನ್ನಡದಿಂದ ನಾನು ಬಂದವನು ಅಂತೇಳಿ. ಭಾರಿ ಖುಷಿ ಅಂಡು ಸರ್, ಭಾರಿ ಖುಷಿ ಅಂಡು. ಎಷ್ಟು ಸಂತೋಷ ಆಯ್ತಂದ್ರೆ ನಮ್ಮ ಇಸ್ಮಾಯಿಲ್ ನಿಜ ನೋಡಿ ಇಷ್ಟು ಜನರನ್ನು ಕರ್ಕೊಂಡು ಬಂದಿದ್ದಾರಲ್ಲ, ನಾನು ನೋಡ್ಲಿಕ್ಕೆ ನನಗೆ ಅವಕಾಶ ಸಿಗಲಿಲ್ಲ, ಇನ್ನೊಂದ್ಸಲ ಅವಕಾಶ ಕೊಡ್ತೇನೆ ಅಂತ ಹೇಳಿದ್ದಾರೆ ಇಸಾಕ್ ಅವರು. ಯಾಕೆಂದ್ರೆ ಭರತನಾಟ್ಯ ನನ್ನ ಜೀವನ ನನಗೆ, ಯಾಕೆ ನನ್ನ ಹೆಂಡತಿನೇ ಭರತನಾಟ್ಯ ಕಲಾವಿದ. ನಾನು ಬೆಳಿಗ್ಗೆ ಆಗೋದು ನನಗೆ ಗೆಜ್ಜೆ ಸದ್ದಿನೊಂದಿಗೆ ನನಗೆ ನಾರದನ ಬೆಳಿಗ್ಗೆ ಆಗೋದು ನಂದು. ತುಂಬ ಮಕ್ಕಳು ಎಲ್ರಿಗೂ ಒಳ್ಳೇದಾಗಲಿ, ನಯನವರಿಗೂ ಮತ್ತು ತಂಡದ ಎಲ್ಲ ಬಂಧುಗಳಿಗೂ ನಾನು ಶುಭ ಹಾರೈಸ್ತೀನಿ. ದೇವರು ನಿಮಗೆಲ್ಲ ಒಳ್ಳೇದು ಮಾಡಲಿ. ತುಂಬ ಖುಷಿ ಪಟ್ಟಿದ್ದಾರೆ ಎಲ್ಲರೂ, ನಾನು ಖುಷಿ ಪಟ್ಟಿದ್ದೇನೆ ಅಂತಲೇ ಅರ್ಥ. ಇಸ್ಮಾಯಿಲ್ ಅವರು ಒಬ್ಬ ಆದರ್ಶ ವ್ಯಕ್ತಿತ್ವ ನನಗೆ ನನ್ನ ಅನುಭವಕ್ಕೆ ಬಂದಿದೆ. ಅಂಥ ಕಲಾ ಪ್ರೋತ್ಸಾಹಕ ಪೋಷಕರು ಇರಬೇಕು. ಎಲ್ರಿಗೂ ಒಳ್ಳೇದಾಗಲಿ. ಇಸ್ಮಾಯಿಲ್ ಅವರೇ ಒಳ್ಳೇದಾಗಲಿ ಸರ್. ಚಂದ ಮಾತಾಡಿದ್ರಿ ಕೂಡ. ಬೆಂಗಳೂರಿಗೆ ಆಗಾಗ ನೀವು ಬರ್ತಾ ಇರಬೇಕು, ಇಂಥ ಕಾರ್ಯಕ್ರಮ ನಾವೆಲ್ಲ ಜೊತೆಯಾಗಿರಬೇಕು. ತುಂಬ ಸಂತೋಷ. ತುಕಾರಾಮ್ ಅವರು ಸರ್, ಹೆಸರೇ ಸಂತ ತುಕಾರಾಮರ ಹೆಸರು ನೆನಪು ಮಾಡಿದಾಗ ಹೆಸರು ಏನು ಬೇಕು ಸರ್ ಇದೆಲ್ಲ. ತಂದೆ ತಾಯಿಗಳಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು, ಇಂಥ ಹೆಸರನ್ನ ಹೇಳಿದ್ದೇವಲ್ಲ. ಆನಂದ ಆಯಿತು. ಜೊತೆಗೆ ಇಲ್ಲಿ ಒಬ್ಬ ಇದ್ದಾನೆ, ಇನ್ನೊಬ್ಬ ತಮ್ಮ ಇಲ್ಲಿ. ಏನು ಮಾತು ಸ್ವಾಮಿ ನಿಮ್ಮದು. ಬಸವಣ್ಣವ್ರು ಹೇಳ್ತಾರಲ್ಲ, ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ. ಮುತ್ತಿನ ಹಾರವೇ ನನಗೆ ಇವತ್ತು. ಹೌದು, ಮಾತು ಮಾತ್ರಲ್ಲ, ಹಾಡು ಕೂಡ ತುಂಬ ಚೆನ್ನಾಗಿ ಹಾಡ್ತಾರೆ. ಮೊಹಮ್ಮದ್ ಅವರಿಗೆ ಜೋರಾಗಿ ಚಪ್ಪಾಳೆ ಕೊಡಲೇಬೇಕು. ಎಲ್ಲರೂ ಹೇಳಿದ್ದಾರೆ, ನಾನು ಕೂಡ ಭಾಳ ಹೃದಯದಿಂದ ಮನಸ್ಸಿನಿಂದ ಅವರಿಗೆ ಅಭಿನಂದನೆ ಹೇಳ್ತೇನೆ. ಇನ್ನೂ ಹುಡುಗ ಭಾಳ ದೊಡ್ಡ ಭವಿಷ್ಯ ಇದೆ. ಬಹುಮುಖ ಪ್ರತಿಭೆಯ ಸಾಧಕ ಶೇಖ್ ಮೊಹಮ್ಮದ್ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಒಳ್ಳೆಯದಾಗಲಿ ಸರ್. ಇಲ್ಲಿರೋ ಎಲ್ಲ ಸಾಧಕರಿಗೂ ಶುಭವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಬಂಧುಗಳೇ, ಈ ಕ್ಷಣ ಮಾತ್ರ ಸತ್ಯ. ಈ ಕ್ಷಣ ಮಾತ್ರ ನಾವು ಇದ್ದೀವಿ. ನೆಕ್ಸ್ಟ್ ಮಿನಿಟ್ ಇಲ್ಲದೇ ಇರ್ಬೋದು. ಇದು ವಾಸ್ತವ. ಇದ್ರೆ ಸಂತೋಷ, ಅದು ಭಗವಂತ ಕೊಡೋ ಭಿಕ್ಷೆ ನಮಗೆ. ಈ ಕ್ಷಣವನ್ನು ನಾವು ಸಂತೋಷದಿಂದ ಕಳಿಬೇಕು. ಬೇವು ಬೆಲ್ಲದ ಬದುಕು, ಬೇವು ಇದೆ ಬೆಲ್ಲವೂ ಇದೆ ಬದುಕಿನಲ್ಲಿ. ನಾವು ಭಗವಂತನ ಹತ್ರ ಏನು ಕೇಳ್ಕೊಳ್ಬೋದಂದರೆ, ಭಗವಂತ ನನ್ನ ಜೀವನದಲ್ಲಿ ಬೆಲ್ಲದ ಅಂಶವು ಹೆಚ್ಚಾಗಿರಲಿ ಸ್ವಾಮಿ. ಬೇವು ಸ್ವಲ್ಪ ಇದ್ದೇ ಇರ್ತದೆ. ವಾಟ್ ಟು ಡೂ, ವಿ ಹ್ಯಾವ್ ಟು ಸ್ಟ್ಯಾಂಡ್. ಏನು ಅದನ್ನು ಟಾಲರೇಟ್ ಮಾಡಬೇಕು. ಅದನ್ನು ಮೀರಿ ನಿಲ್ಲುವಂಥ ಛಾತಿ ನಮ್ಮನ್ನು ಬೆಳೆಸ್ಕೊಳ್ಬೇಕಷ್ಟೇ. ಆತ್ಮವಿಶ್ವಾಸ, ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ನೀವೆಲ್ಲ ಸಾಧಕರು, ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ. ಒಬ್ಬೊಬ್ಬರು 100 ಜನ ಇದ್ದಾಗೆ ಸರ್. ಈಗಲೇ ತುಂಬಿದೆ ಸಭಾಂಗಣ. ಒಬ್ಬೊಬ್ಬರು 100, 1 = 100 ಅಂತ ಅಷ್ಟು ಪ್ರಾಜ್ಞರೆಲ್ಲ ಇಲ್ಲಿದ್ದಾರೆ. ಸಾರ್ಥಕ ಆಯ್ತು ಕಾರ್ಯಕ್ರಮ. ಅಕ್ಕ ಮಹಾದೇವಿ ಹೆಸರೇ. ಆ ಮಾತಾಯಿಗೆ ವಂದಿಸೋಣ. ಕನ್ನಡ ಸಾಹಿತ್ಯ ಪರಿಷತ್ಗೆ ನಾವು ವಂದಿಸೋಣ. ನಮ್ಮ ಸಾಹಿತ್ಯದ, ನಮ್ಮ ಕನ್ನಡದ ಪ್ರಾತಿನಿಧಿಕ ಸಂಸ್ಥೆ ಇದು ಕನ್ನಡ ಸಾಹಿತ್ಯ ಪರಿಷತ್ತು. ನನ್ನ ತಂದೆಯವರು ಭೌತಿಕವಾಗಿ ನನ್ನ ಜೊತೆ ಇಲ್ಲ, ಬಟ್ ವಾಟ್ ಎವರ್ ಲಿಟ್ಲ್ ಐ ಹ್ಯಾವ್ ಅಚೀವ್ಡ್ ಅಂತ ಹೇಳಲ್ಲ. ನಾನು ಏನೊಂದು ಆ್ಯಕ್ಟಿವಿಟೀಸಲ್ಲಿ ಇದ್ದೀನಿ ಅಂದರೆ ಅವರ ಆಶೀರ್ವಾದ ಮುಖ್ಯ ಕಾರಣ. ಅಮ್ಮ ಇದ್ದಾರೆ, ಅವರು ದಕ್ಷಿಣ ಕನ್ನಡದಲ್ಲಿ ಇದ್ದಾರೆ, ಇನ್ನೂ ಕೂಡ ಬೆಳ್ಳಾರಲ್ಲಿ ಇದ್ದಾರೆ. ಸುಳ್ಯ ತಾಲೂಕಿನ ಬೆಳ್ಳಾರಿ ನಮ್ಮ ಊರದು, ಅಲ್ಲಿದ್ದಾರೆ. ಅಪ್ಪ ಅಮ್ಮ ನಾನು ಯಾರು, ನನ್ನ ಜೀವನದಲ್ಲಿ ತಂದೆ ತಾಯಿಗೆ ದೊಡ್ಡವರು ಯಾರೂ ಇಲ್ಲ. ಅವರು ಪ್ರತ್ಯಕ್ಷ ದೇವರೇ ನನಗೆ. ತಂದೆಯವರು ಇಲ್ಲಿಗೆ ಬರ್ತಾ ಇದ್ರು, ಸಾಹಿತ್ಯ ಪರಿಷತ್ತು ಭಾಳ ಒಡನಾಟ ಇತ್ತು ಅವರಿಗೆ. ಅವ್ರಿಗೂ ಇವತ್ತು ಸಂತೋಷ ಆಗಿರುತ್ತೆ. ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾನು ನಡೀತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ. ಎಲ್ಲರನ್ನು ಪ್ರೀತಿಸೋಣ ಬಂಧುಗಳೇ. ಭಾಳ ಕೆಟ್ಟ ವಾತಾವರಣ ಇದೆ. ನಾವು ಹೇಳ್ಬೋದು, ಎಷ್ಟೇ ಹೇಳಿದರೂ ಸ್ವಲ್ಪ ಪ್ರಕ್ಷುಬ್ಧ ವಾತಾವರಣ ಎಲ್ಲ ಕಡೆ ಇರ್ತದೆ. ಜಾತಿ ಹೆಸರಲ್ಲಿ, ವರ್ಗದ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ಕಿತ್ತಾಟ ಸಾಧ್ಯವೇ ಇಲ್ಲ. ಇದು ಬೇಡ. ಎಲ್ಲ ಧರ್ಮಗಳಲ್ಲಿ, ಮತಗಳಲ್ಲಿ, ಎಲ್ಲದರಲ್ಲೂ ನೆಗೆಟಿವ್ ಪಾಸಿಟಿವ್ ಇದ್ದೇ ಇರುತ್ತೆ ಬಂಧುಗಳೇ. ನಾವು ಭಗವಂತ ಒಬ್ಬನೇ ಪರ್ಫೆಕ್ಟ್. ನಮ್ಮಲ್ಲಿ ನಾವು ಯಾವುದೇ ಒಪಿನಿಯನ್ಸ್ ಇರ್ಬೋದು, ನೆಗೆಟಿವ್ ಪಾಸಿಟಿವ್ ಇದ್ದಿದ್ದೆ. ಪಾಸಿಟಿವ್ ನೋಡ್ತಾ ನಾವು ಮುಂದೆ ಹೋಗಬೇಕು. ಇಷ್ಟೇ ನಾನು ಹೇಳೋದು. ಆನಂದ ಆಗಿದೆ, ಸಂತೋಷ ಆಗಿದೆ. ಕೊನೆಯದಾಗಿ ಇಷ್ಟೇ ಹೇಳೋದು, ನಾನು ಎಲ್ಲ ಕಡೆ ಇಸಾಕ್ ಗೊತ್ತಿ ಏನು ಹೇಳ್ತೀನಿ ಅಂತ. ಎಲ್ಲ ಭಾಷೆಗಳನ್ನು ಪ್ರೀತಿಸೋಣ. ಲೆಟ್ ಅಸ್ ಲವ್ ಆಲ್ ಲ್ಯಾಂಗ್ವೇಜಸ್. ನಾನು MA ಮಾಡಿದ್ದೀನಿ ಇಂಗ್ಲೀಷಲ್ಲಿ, ಕೊಣಾಜಲ್ಲಿ ಮಾಡಿದ್ದೆ. ಅದು ಜ್ಞಾನಕ್ಕೋಸ್ಕರ ಮಾತ್ರ. ನಹಿ ಜ್ಞಾನೇನ ಸದೃಶಂ ಅಂತ ಹೇಳ್ತಾರೆ. ಜ್ಞಾನಕ್ಕೆ ಮಿಗಿಲಾದ ಯಾವುದೂ ಇಲ್ಲ. ಅದು ನಾಲೆಜಿಗೆ. ಲೆಟ್ ಅಸ್ ಆಕ್ಸೆಪ್ಟ್ ಎವ್ರಿ ನಾಲೆಜ್ ಫ್ರಮ್ ಆಲ್ ದ ಕಾರ್ನರ್ಸ್ ಆಫ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಆದರೆ ಎಲ್ಲ ಭಾಷೆಗಳನ್ನು ಪ್ರೀತಿಸೋಣ, ಕನ್ನಡವನ್ನು ಆರಾಧಿಸೋಣ. ಕನ್ನಡವನ್ನು ಆರಾಧಿಸೋಣ. ನಾವೆಲ್ಲ ಭಾರತ ಮಾತೆಯನ್ನು ಮರಿಬಾರ್ದು, ಕನ್ನಡ ತಾಯಿಯನ್ನು ಮರಿಬಾರ್ದು. ಹೆಮ್ಮೆ ಪಡೋಣ ನಾವು ಭಾರತೀಯರು ಎಲ್ಲರೂ ಕೂಡ. ಅದಕ್ಕೊಂದ್ಸಲ ಜೋರಾಗಿ ಭಾರತ್ ಮಾತಾ ಕಿ. ಇದು BJP ಡೈಲಾಗ್ ಅಲ್ಲ. ಅದೇನಾಗಿದೆ, ಕೆಲವು ಸಲ ಒಂದು ಡೈಲಾಗ್ ಬಂದ ಕೂಡಲೇ ಏನೋ ಒಂದು ಪಕ್ಷ ಅಂತ ಬಂದಿದ್ದು. ನಾನು ಯಾವ ಪಕ್ಷಕ್ಕೂ ಸೇರಿಲ್ಲ. ನಾನೊಬ್ಬ ಮನುಷ್ಯ, ಎಲ್ಲರನ್ನು ಪ್ರೀತಿಸೋಣ ಅಷ್ಟೇ.
ಭಾರತ್ ಮಾತಾ ಕಿ. ಕನ್ನಡ ತಾಯಿ ಭುವನೇಶ್ವರಿಗೆ, ಕನ್ನಡ ತಾಯಿ ಭುವನೇಶ್ವರಿಗೆ ಶುಭವಾಗಲಿ. 2 ಸಾಲು ನನ್ನ ಜೊತೆ ಹಾಡಬೇಕು. ಇದೊಂದು ಮನೆಯ ವಾತಾವರಣ ಇಲ್ಲಿ ಕಾಣ್ತಾ ಇದೆ. ನನಗೆ ಅತ್ಯಂತ ಸಂತೋಷ ಕೊಡೋ ಒಂದು ಹಾಡು, 2 ಸಾಲು. ನಮ್ಮ ಸಂಸಾರ ಆನಂದ ಸಾಗರ, ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ಬರದಿಂದ ಬಾಳೆ ಬಂಗಾರ. ಶುಭವಾಗಲಿ ಎಲ್ರಿಗೂ. ಮತ್ತೊಮ್ಮೆ ಶುಭ. ಇಸಾಕ್ ಅವರ ಕಾರ್ಯಕ್ರಮದಲ್ಲಿ ಆಗಾಗ ನಾವು ಭೇಟಿ ಆಗ್ತಾ ಇರಬೇಕು. ನೀವು ಕರೆಯದಿದ್ರು ಬರ್ತೀನಿ ಬಿಡ್ದು, ಅಷ್ಟು ಪ್ರೀತಿ. ಇಸಾಕನ್ ಜೋರಾಗಿ ಚಪ್ಪಾಳೆ ಕೊಡಿ. ಕನ್ನಡದ ಸಂಸ್ಕೃತಿಯ ರಾಯಭಾರಿ ಅವರು ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ಇನ್ನು ಪ್ರಶಸ್ತಿ ಎಲ್ರಿಗೂ ಪ್ರದಾನ ಮಾಡಲಿಕ್ಕಿದ್ದಾರೆ. ಎಲ್ಲರಿಗೂ ಶುಭವಾಗಲಿ. ಹೀಗೆ ಸಂತೋಷದಿಂದ ಮುಂದೆ ಸಾಗೋಣ. ಮಕ್ಕಳಿಗೆ ವಿಶೇಷವಾಗಿ ಎಲ್ಲೇ ಹೋದರೂ ನೀವು ಕನ್ನಡವನ್ನು ಮರಿಬೇಡಿ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಬಾರಿಸು ಕನ್ನಡ ಡಿಂಡಿಮವ, ನಮಸ್ಕಾರ. ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ತು ಹಾಗೂ ಸೃಷ್ಟಿ ಶಕ್ತಿ ಸಂಸ್ಥೆ ಇದರ ಆಶ್ರಯದಲ್ಲಿ ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಯೋಗಿನಿ ಮಾತಾಜಿಯವರಿಗೂ, ಹಾಗೆಯೇ ಕಾರ್ಯಕ್ರಮದ ಉದ್ಘಾಟಕರೇ ಆಗಮಿಸಿರ್ತಕ್ಕಂಥ ಶ್ರೀಯುತ SBI ಹಿರಿಯ ಅಧಿಕಾರಿಗಳಾದಂಥ ಶ್ರೀಯುತ ಪ್ರಕಾಶ್ ಅವರಿಗೂ, ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ ಸಾಹೇಬರಿಗೂ, ಹಾಗೂ ನಮ್ಮ ಹೆಸರುಘಟ್ಟದಲ್ಲಿ ವೈದ್ಯ ವೃತ್ತಿಯನ್ನು ನಡೆಸ್ತಕ್ಕಂಥ ಡಾಕ್ಟರ್ ತುಕಾರಾಮ್ ಸಾಹೇಬರಿಗೂ, ಹಾಗೆಯೇ ಇನ್ನೊಬ್ಬರು ಮಿತ್ರರು ಸನ್ಮಿತ್ರರು ಆದಂಥ ಲಕ್ಷ್ಮೀಶ್ ರಾಜು ಸಂಸ್ಥಾಪಕರು ಭಾರದ್ವಾಜ ಕುಟೀರ ಇವರಿಗೂ, ಹಾಗೆಯೇ ನಿಮ್ಮೆಲ್ಲರ ನೆಚ್ಚಿನ ಗಾಯಕರು, ಕರ್ನಾಟಕದ ಜೇಸುದಾಸ್ ಅಂತಲೇ ಇವರು ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥವರು, ಕಂಚನ ಕಂಠದ ಗಾಯಕರಾದಂಥ ನಿಮ್ಮೆಲ್ಲರ ಶಶಿಧರ್ ಕೋಟೆ ಸಾಹೇಬರಿಗೂ, ಹಾಗೆಯೇ ಈ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿರ್ತಕ್ಕಂಥ ನಮ್ಮ ಶೇಖ್ ಮೊಹಮ್ಮದ್ ಅಲಿ ಸಾಹೇಬರಿಗೂ, ಅವರಿಗೆ ಇದೊಂದೇ ಕಾರ್ಯಕ್ರಮ ಕೊಟ್ಟರೆ ಸಾಕಾಗಲ್ಲ, ಇನ್ನೂ 3-4 ಕಾರ್ಯಕ್ರಮಗಳನ್ನು ಅಟ್ಲೀಸ್ಟು ನಮ್ಮ ಇಸಾಕ್ ದೊಡ್ಡೇರಿಯವರು ಅವರಿಗೆ ಕಲ್ಪಿಸಿಕೊಡ್ಬೇಕಂತ ನಾನು ಈ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀನಿ. ಅವರಿಗೆ ಇದೊಂದು ಕಾರ್ಯಕ್ರಮದಲ್ಲಿ ಅವರನ್ನು ಅವರು ಗುರುತಿಸಿಕೊಳ್ಳಿಕ್ಕೆ ಸಾಕಾಗ್ತಾ ಇಲ್ಲ ಅಂತಕ್ಕಂಥ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದ ರೂವಾರಿಗಳು ತಮ್ಮೆಲ್ಲ ಪ್ರಶಸ್ತಿ ಭಾಜನರಾದ ತಮ್ಮೆಲ್ಲರಿಗೂ ಇಲ್ಲಿ ಸೇರಿರಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಈ ಒಂದು ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ನಡೆಯಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಶ್ರೀಯುತ ಇಸಾಕ್ ಸಾಹೇಬರಿಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಾನು ವಹಿಸ್ಕೊಂಡು ಅವರಿಗೂ ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ಇವತ್ತು ಏನು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಇವತ್ತು ಒಂದು ಹಬ್ಬದ ವಾತಾವರಣವನ್ನು ಈ ಅಕ್ಕ ಮಹಾದೇವಿ ಸಭಾಂಗಣದಲ್ಲಿ ಏನು ತಾವು ಸೃಷ್ಟಿ ಮಾಡಿದ್ದೀರಿ, ಇದೇ ರೀತಿ ನಾಡಿನ ತುಂಬ ತಮ್ಮ ವೃತ್ತಿ ಗೌರವದಲ್ಲಿ ಏನು ಒಂದು ಸಾಧನೆ ಮಾಡಿದ್ದೀರಿ, ಇದು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಪಸರಿಸಲಿ. ತಾವು ತಮ್ಮ ಕ್ಷೇತ್ರದಲ್ಲಿ ಇನ್ನೂ ಉತ್ತಮವಾದ ಸಾಧನೆ ಮಾಡಲಿ. ಇದೇ ರೀತಿ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಇಸಾಕ್ ಸಾಹೇಬರು ಅಂತವರು ನಮ್ಮ ಸಾಂಸ್ಕೃತಿಕ ಪರಿಷತ್ತು ಸೃಷ್ಟಿ ಶಕ್ತಿ ಸಂಸ್ಥೆ ಮುಖಾಂತರ ಹೆಚ್ಚಿನದಾಗಿ ಅವರನ್ನು ಸನ್ಮಾನಿಸುವಂಥ ಒಂದು ಅವಕಾಶ ಸಿಗಲಿ ಅಂತಕ್ಕಂಥ ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆಯೇ ಇವತ್ತು ಈ ಒಂದು ನಮ್ಮ ಅಕ್ಕ ಮಹಾದೇವಿ ಸಭಾಂಗಣದಲ್ಲಿ ಒಂದು ಹಬ್ಬದ ವಾತಾವರಣ ನೆರವೇರಿದೆ ಅಂತಕ್ಕಂಥ ಮಾತನ್ನು ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ.
ಆ ಹಬ್ಬಕ್ಕೆ ಒಬ್ಬ ಮುಖ್ಯ ಅತಿಥಿಗಳು ಆಗಮಿಸಿಬಿಟ್ರು. ನಮಗೆ ಅನಿರೀಕ್ಷಿತವಾಗಿ ಒಬ್ಬ ಅತಿಥಿಗಳು ಆಗಮಿಸಿಬಿಟ್ರು. ಅದೇ ನಮ್ಮ ಶಶಿಧರ ಕೋಟೆ ಸಾಹೇಬರು. ಹಬ್ಬಕ್ಕೆ ಮುಖ್ಯ ಅತಿಥಿಗಳು ಹೇಗೆ ಆಗಮಿಸಿರ್ತಾರೋ ಅದೇ ರೀತಿ ಸಂತೋಷ ನಮ್ಮೆಲ್ಲರಲ್ಲೂ ಇವತ್ತು ಮೂಡ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅವರ ಕಂಚಿನ ಕಂಠದ ಸುದೆ, ಗಾನ ಸುದೆ ತಮ್ಮೆಲ್ಲರನ್ನು ಇವತ್ತು ನಿಬ್ಬೆರಗ ರೀತಿಯಲ್ಲಿ ಮಾಡಿದೆ. ಹಾಗೆಯೇ ಎಲ್ಲರಲ್ಲೂ ಅವರ ಒಂದು ಗಾಯನವನ್ನು ನಾವು ಇವತ್ತು ಕೇಳ್ತಕ್ಕಂಥ ಸುಯೋಗ ಇವತ್ತು ಒದಗಿ ಬಂದಿದೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಾನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಳ್ರಿ ಅಂತ ಹೇಳಿ ನಮ್ಮ ಇಸಾಕ್ ಸಾಹೇಬರು ಕೇಳ್ಕೊಂಡಾಗ ನಾನು ಒಂದು ಕ್ಷಣ ಮೌನಿಯಾಗಿಬಿಟ್ಟೆ. ಯಾಕಂದರೆ ಅವರೇ ಹೇಳಿದಾಗೆ ಇವತ್ತು 20 ವರ್ಷದಿಂದ ಈ ಸಂಸ್ಥೆಯನ್ನು ಬೆಳೆಸ್ಕೊಂಡು ಬಂದಿರತಕ್ಕಂಥವರು, ನಾಡಿನ ಮೂಲೆ ಮೂಲೆಗಳಿಂದನೂ ಅವರಿಗೆ ಅನುಭವಿಗಳು ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ ಇರತಕ್ಕಂಥವರು, ಹಲವಾರು ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥವನ್ನ ಅವರು ಗುರುತಿಸ್ಕೊಂಡು ಪ್ರಶಸ್ತಿ ಪ್ರದಾನ ಸಮಾರಂಭಗಳನ್ನು ಹಮ್ಮಿಕೊಂಡು ತಮ್ಮೆಲ್ಲರಿಗೂ ಒಂದು ಪ್ರಶಸ್ತಿಗಳನ್ನು ಕೊಟ್ಕೊಂಡು ಬಂದಿರತಕ್ಕಂಥವರು. ಅವರಿಗೆ ನನಗಿಂತ ಹೆಚ್ಚಿನ ಗಣ್ಯ ವ್ಯಕ್ತಿಗಳು ಪರಿಚಯ ಇರ್ತಾರೆ. ಅಂಥವ್ರನ್ನ ಕರೆದುಬಿಟ್ಟು ವೇದಿಕೆ ಅಧ್ಯಕ್ಷತೆ ಸ್ಥಾನ ಕೊಡ್ತೀರಾ ಸರ್ ನೀವು ಅಂತ ಒಂದು ಇದರಲ್ಲಿ ನನ್ನಂಥ ಸಣ್ಣ ವ್ಯಕ್ತಿಯನ್ನು ಕರೆದು ನೀವು ಅಧ್ಯಕ್ಷತೆ ಸ್ಥಾನ ಕೊಡೋದು ಸೂಕ್ತನಾ ಅಂತ ನಾನು ಅವರಿಗೆ ಕೇಳ್ಕೊಂಡಾಗ, ಇಲ್ಲ, ನಿಮ್ಮ ಸಾಧನೆಯನ್ನು ಏನು ನಮಗೇನು ಕಡಿಮೆ ಕಾಣಿಸ್ತಾ ಇಲ್ಲ, ನೀವು ನಿಮ್ಮ ವೃತ್ತಿರಂಗದಲ್ಲಿ ನೀವು ಒಂದು ಉತ್ತಮ ಸಾಧನೆಯನ್ನು ಮಾಡಿದಿರಿ, ನಿಮ್ಮಂತನೂ ನಾವು ಗುರುತಿಸಬೇಕಾಗಿದೆ ಅಂತ ಅವರು ಹೇಳಿದಾಗ ನನಗೆ ಅವ್ರ ಮೇಲೆ ಇನ್ನೂ ಇದ್ದಂಥ ಗೌರವ ಜಾಸ್ತಿ ಆಗಲಿಕ್ಕೆ ಕಾರಣ ಆಯಿತು. ಅದೇ ಅವರು ಇಸಾಕ್ ದೊಡ್ಡೇರಿಯವರ ದೊಡ್ಡತನ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದನೂ ಹಲವಾರು ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ತಮ್ಮೆಲ್ಲರನ್ನ ಇವತ್ತು ಆಧರಿಸಿ ಕರೆಸಿಬಿಟ್ಟು ಈ ಒಂದು ಅಕ್ಕ ಮಹಾದೇವಿ ಸಭಾಂಗಣದಲ್ಲಿ ಒಳ್ಳೆ ರೀತಿ ವ್ಯವಸ್ಥೆಯನ್ನು ಮಾಡಿ ಈ ಒಂದು ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಿ ಕಣ್ಣು ಮನೆಗಳಿಗೆ ಮನರಂಜನೆಯನ್ನು ನೀಡತಕ್ಕಂಥ ಈ ಸೌಭಾಗ್ಯಯುತ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥವರು ನಮ್ಮ ಇಸಾಕ್ ದೊಡ್ಡೇರಿ ಸಾಹೇಬರು. ಅವರು ಹಾಗೆಯೇ ಅವರು ಇವತ್ತಿನ ದಿವಸಗಳಲ್ಲಿ ಇಂಥ ಒಂದು ಯಾವುದೇ ಸರ್ಕಾರನೂ ಕೂಡ ಹಲವಾರು ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರನ್ನ ಗುರುತಿಸಲಿಕ್ಕೆ ಹಿಂದೇಟು ಆಗ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಅವರು ತಮ್ಮನ್ನೆಲ್ಲ ಗುರುತಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ತಮಗೆ ಸಲ್ಲಬೇಕಾದಂಥ ಒಂದು ಗೌರವಗಳನ್ನು, ಒಂದು ಪ್ರಶಸ್ತಿಯನ್ನು ನೀಡಿ ತಮ್ಮೆಲ್ಲರನ್ನ ಈ ಸಮಾಜದಲ್ಲಿ ಮುಖ್ಯ ವಾಹಿನಿಗೆ ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂದರೆ ನಾವು ಅವರಿಗೆ ನಿಜವಾಗಿ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕಾಗಿದೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಒಂದು ದೊಡ್ಡ ಚಪ್ಪಾಳೆಯನ್ನು ಸಲ್ಲಬೇಕಾಗಿದೆ. ಹಾಗೆಯೇ ಅವ್ರ ಜೊತೆಗೆ ಸದಾ ಅವರು ಒಡನಾಡಿ ಆಗಿರ್ತಕ್ಕಂಥವರು, ಅವರ ಮಾರ್ಗದರ್ಶಿಗಳು, ಹಿತೈಷಿಗಳು, ಹಾಗೆ ಹೆಚ್ಚಿನಾಗಿ ಧರ್ಮಪತ್ನಿಯಾಗಿ ಅವರ ಹಿಂದ್ಗಡೆ ಬ್ಯಾಕ್ ಬೋನ್ ಸಪೋರ್ಟ್ ಆಗಿ ಇರ್ತಕ್ಕಂಥ ಅವರ ಧರ್ಮಪತ್ನಿ ಅವ್ರದ್ದು ಈ ಸೇವೆನೂ ಇದರಲ್ಲಿ ತೆರೆಮರೆಯಲ್ಲಿ ಜಾಸ್ತಿ ಇದೆ. ಹಾಗೆಯೇ ಅವರಿಗೂ ಒಂದು ಚಪ್ಪಾಳೆ ತಮ್ಮ ಮುಖಾಂತರ ಸಲ್ಲಿ ಅಂತಕ್ಕಂಥ ಒಂದು ಮಾತನ್ನು ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜನ್ಮದ ಜೋಡಿ. ಹಾಗೆಯೇ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಬಹಳ ಒಂದು ಹಬ್ಬದ ರೀತಿಯಲ್ಲಿ ನಡೆಸಿಕೊಂಡು ಬಂದು ಇಸಾಕ್ ಸಾಹೇಬರಿಗೆ ತಮ್ಮೆಲ್ಲರನ್ನ ಕರೆಸಿಬಿಟ್ಟು ಇಂಥ ಒಂದು ಸಭಾಂಗಣದಲ್ಲಿ ಒಂದು ಅಚ್ಚುಕಟ್ಟಾದ ಪ್ರೋಗ್ರಾಮನ್ನು ಮಾಡಿ ತಮ್ಮೆಲ್ಲರಿಗೆ ಒಂದು ಸಂತೋಷವನ್ನು ಉಂಟು ಮಾಡಿ ನಿಮ್ಮಗಳ ಸಂತೋಷದಲ್ಲಿ ಅವರ ಒಂದು ಸುಖವನ್ನು ಕಾಣ್ತಾ ಇದ್ದಾರಲ್ಲ, ಅದು ಅವರ ಒಂದು ದೊಡ್ಡ ಗುಣ, ಅವರ ಒಂದು ನಾಡಿಗೆ ಹೆಮ್ಮೆಯನ್ನು ನೀಡಿರ್ತಕ್ಕಂಥ ಅವರ ಸ್ವಭಾವ. ಆ ಒಂದು ಸ್ವಭಾವಕ್ಕೆ ನಾವು ಸದಾ ಚಿರಋಣಿಯಾಗಿರಬೇಕಾಗ್ತದೆ. ಕೆಲವೊಂದು ಸಮಾರಂಭದಲ್ಲಿ ಇದು ಹಿಂದಿನ ಸಭೆಯಲ್ಲಿ ಅವರಿಗೆ ಈ ಹಾಲು ಸಿಕ್ಕಿರಲಿಲ್ಲ. ಅನಿರೀಕ್ಷಿತವಾಗಿ ಇದು ಯಾರಿಗೆ ಬೇರೆಯವರಿಗೆ ಬುಕ್ ಆಗಿ ಹೋಗಿತ್ತು. ಅಂಥ ಒಂದು ಸಂದರ್ಭದಲ್ಲಿ ಅವರು ಭಾಳ ಅಲವತ್ಕೊಂಡ್ರು, ಭಾಳ ಮನಸ್ಸಿನಲ್ಲೇ ಖೇದವನ್ನು ಉಂಟು ಮಾಡಿದರು. ನಾನು ಅಷ್ಟು ದೂರದಿಂದ ಬರ್ತಾರೆ ನನ್ನ ಅಭಿಮಾನಿಗಳು, ಹಿತೈಷಿಗಳು ಮತ್ತು ಹಲವಾರು ಪ್ರಶಸ್ತಿಯನ್ನು ತೆಗೆದುಕೊಳ್ಳಿಕ್ಕೆ ಬಿಜಾಪುರ, ರಾಯಚೂರು, ಗುಲ್ಬರ್ಗ, ಕೊಡಗು, ಧಾರವಾಡ, ಹುಬ್ಬಳ್ಳಿ
ರಾಜ್ಯದ ನಾನಾ ಭಾಗಗಳಿಂದ ಬರ್ತಾರೆ. ನಾನು ಅವರಿಗೆ ಒಂದು ಕೂರ್ಲಿಕ್ಕೆ ಒಂದು ಒಳ್ಳೆಯ ಆಸನವನ್ನು ದೊರಕಿಕೊಡಲಿಕ್ಕೆ ಒಂದು ಅವಕಾಶ ನನಗೆ ಆಗ್ತಾ ಇಲ್ಲ. ಹಾಗಾಗಿ ಏನು ಮಾಡೋದು ಅಂತ ಹೇಳಿ ಭಾಳ ಆಲೋಚನೆಗೊಂಡಾಗ ಇದೇ ಎದುರುಗಡೆ ಭಾಗದಲ್ಲಿ ಒಂದು ಸಂಸ್ಕೃತ ಭವನ ಸಿಕ್ತು. ಆದರೆ ಇಷ್ಟು ಅಚ್ಚುಕಟ್ಟಾಗಿ ಇರದೇ ಹೋದ್ರೂ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳಿಂದ ಆ ಕಾರ್ಯಕ್ರಮ ಅತಿ ಹೆಚ್ಚಿನ ರೀತಿಯಲ್ಲಿ ಚೆನ್ನಾಗೇ ಮೂಡಿ ಬಂತು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿ ಅವರು ಒಂದು ಮನಸ್ಸಿನಲ್ಲಿ ತಮ್ಮೆಲ್ಲರಿಗೂ ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಡ್ಬೇಕು, ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಡ್ಬೇಕು, ಬಂದು ಹೋದವರಿಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತಕ್ಕಂಥ ಒಂದು ಸಾಮಾಜಿಕ ಕಳಕಳಿ ಇದೆಯಲ್ಲ, ಆ ಕಳಕಳಿಗೆ ನಾವು ತುಂಬ ಹೃದಯದ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕಾಗ್ತದೆ. ಹಾಗೆಯೇ ಇಸಾಕ್ ಸಾಹೇಬರು ಇವತ್ತು 20 ವರ್ಷದಿಂದ ಏನು ಈ ಒಂದು ಸಾಧನೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥವರು, ಅವರಿಗೆ ಸರ್ಕಾರದ ಮಟ್ಟದಿಂದನೂ ಯಾವುದೇ ಒಂದು ಪ್ರೋತ್ಸಾಹ ಆಗಲಿ, ಯಾವುದೇ ಒಂದು ಪ್ರಶಸ್ತಿಗಳಾಗಿ, ಯಾವುದೇ ಒಂದು ಸಂಘ ಸಂಸ್ಥೆಗಳು ದೊಡ್ಡ ದೊಡ್ಡ ಪ್ರಶಸ್ತಿಗಳು ಅವರಿಗೆ ಬರದೇ ಇರ್ಬೋದು. ಆದರೆ 20 ವರ್ಷದಿಂದನೂ ತಮ್ಮಂಥ ಸಾಧಕರನ್ನ ಗುರುತಿಸಿ ಈ ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ತಮ್ಮ ಮುಖಾಂತರ, ತಮ್ಮ ಸಂಸ್ಥೆ ಮುಖಾಂತರ ಹಲವಾರು ರೀತಿಗಳ ಕಾರ್ಯಕ್ರಮಗಳನ್ನು ಕೊಡ್ತಾ ಹಲವಾರು ರೀತಿ ಪ್ರಶಸ್ತಿಗಳನ್ನು ನೀಡಿ ತಮ್ಮೆಲ್ಲರನ್ನು ಹುರಿದುಂಬಿಸಿಕೊಂಡು ಬಂದಿದ್ದಾರೆ. ನಿಮ್ಮ ಹೃದಯದಲ್ಲಿ ಅವರಿಗೆ ಜಾಗ ಕೊಟ್ಟಿದ್ದೀರಲ್ಲ, ಅದೇ ಒಂದು ದೊಡ್ಡ ಪ್ರಶಸ್ತಿ ಅಂತಕ್ಕಂಥ ಮಾತನ್ನು ನಾನು ಇವತ್ತು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಸಮಾಜಕ್ಕೆ ಇಂಥವರೊಂದು ಅವಶ್ಯಕತೆ ಇದೆ. ಅವರು ಇಸಾಕ್ ದೊಡ್ಡೇರಿ ಅವರು ಜಾತಿ, ಧರ್ಮ, ತತ್ವ, ಸಿದ್ಧಾಂತ ಎಲ್ಲದನ್ನು ಮೀರಿ ಬೆಳೆದಿರ್ತಕ್ಕಂಥ ವ್ಯಕ್ತಿತ್ವ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಎಲ್ಲ ರಂಗದಿಂದನೂ ಸೇವೆ ಸಲ್ಲಿಸಿರ್ತಕ್ಕಂಥವರು, ವೈದ್ಯಕೀಯ ವೃತ್ತಿ ಇರ್ಬೋದು, ರಂಗಭೂಮಿ ಕ್ಷೇತ್ರ ಇರ್ಬೋದು, ಸಮಾಜ ಸೇವಾ ಕ್ಷೇತ್ರ ಇರ್ಬೋದು, ಇನ್ನು ಹಲವಾರು ಕ್ಷೇತ್ರದಿಂದ ಸಾಧನೆಯನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ದೂರದಿಂದ ಬಂದಿರತಕ್ಕಂಥವರು ತಾವೆಲ್ಲರೂ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಡಲಿಕ್ಕೆ ಸಹಕಾರವನ್ನು ಕೊಟ್ಟಿದ್ದೀರಿ. ಇನ್ನು ಕೆಲವೇ ನಿಮಿಷಗಳಲ್ಲಿ ನಿಮಗೆ ಒಂದು ಅದ್ಧೂರಿಯಾದ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭ ನಡೀತಾ ಇದೆ. ಆ ಒಂದು ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಚ್ಚುಕಟ್ಟಾಗಿ ನಡೆಸಿಕೊಡಿ. ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಾಕ್ಷೀಭೂತರಾಗಿ ಈ ಕಾರ್ಯಕ್ರಮ ನಡೆಸಿಕೊಡೋಣ ಅಂತ ಹೇಳಿ 2 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿರ್ತಕ್ಕಂಥ ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ತಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಬಂತು ಶ್ರಾವಣ, ಬಂತು ಶ್ರಾವಣ. ನಿಜವಾದ ಶ್ರಾವಣ. ಈಗ ಸಾಧಕರನ್ನು ಸನ್ಮಾನಿಸುವಂತಹ ಸಮಯ. ಒಬ್ಬೊಬ್ಬರಾಗಿ ವೇದಿಕೆ ಮೇಲೆ ನಾವು ಆಹ್ವಾನಿಸಕ್ಕೆ ಇಚ್ಛಪಡ್ತಾ ಇದ್ವಿ. ಮೊದಲಿಗೆ ಡಾಕ್ಟರ್ ಎಂ ವಿಶ್ವೇಶ್ವರಯ್ಯ ತಾಂತ್ರಿಕ ಪ್ರಶಸ್ತಿ 2023 ಈ ಒಂದು ಸಾಲಿನಲ್ಲಿ ನಮ್ಮ ಸೃಷ್ಟಿ ಸಾಂಸ್ಕೃತಿಕ ಸಂಸ್ಥೆ ನೀಡುವಂತಹ ಡಾಕ್ಟರ್ ಎಂ ವಿಶ್ವೇಶ್ವರಯ್ಯ ತಾಂತ್ರಿಕ ಪ್ರಶಸ್ತಿಯನ್ನು ಸನ್ಮಾನ್ಯ ಶ್ರೀ ಪ್ರವೀಣ್ PB ವೈಜ್ಞಾನಿಕ ಮತ್ತು ತಾಂತ್ರಿಕ ಕ್ಷೇತ್ರ ಕಾಸರಗೋಡು ಜಿಲ್ಲೆ ಇವರಿಗೆ ಜೋರಾದ ಚಪ್ಪಾಳೆ ನೀಡುವ ಮೂಲಕ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಸನ್ಮಾನ್ಯ ಶ್ರೀ ಪ್ರವೀಣ್ PB ರವರು ವೈಜ್ಞಾನಿಕ ಮತ್ತು ತಾಂತ್ರಿಕ ಕ್ಷೇತ್ರ ಕಾಸರಗೋಡು ಜಿಲ್ಲೆ ಡಾಕ್ಟರ್ ಎಂ ವಿಶ್ವೇಶ್ವರಯ್ಯ ತಾಂತ್ರಿಕ ಪ್ರಶಸ್ತಿ ಪುರಸ್ಕಾರವನ್ನು 2023ನೇ ಸಾಲಿನಲ್ಲಿ ವಿಶೇಷ ವಿಭಿನ್ನ ಹಿರಿಯ ಅತಿಥಿ ಮಹೋದಯರ ಒಂದು ಅಮೃತ ಹಸ್ತದಿಂದ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ಫಲಕ ಹಾಗೂ ನಾಮಪತ್ರವನ್ನು ನೀಡುವುದಕ್ಕೆ ಕೇಳ್ಕೊಳ್ತಾ ಇದ್ದೀನಿ. ಸನ್ಮಾನ್ಯ ಪ್ರವೀಣ್ PB ರವರು ವೈಜ್ಞಾನಿಕ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರತಕ್ಕಂತಹ ಶ್ರೇಷ್ಠ ಮನಸ್ಕರು, ಕಾಸರಗೋಡು ಜಿಲ್ಲೆ ಡಾಕ್ಟರ್ ಎಂ ವಿಶ್ವೇಶ್ವರಯ್ಯ ತಾಂತ್ರಿಕ ಪ್ರಶಸ್ತಿ ಪ್ರದಾನ ಸಮಾರಂಭ. ಎಲ್ಲರೂ ಕೂಡ ಒಂದು ಹೆಮ್ಮೆಯ ಚಪ್ಪಾಳೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಒಂದು ಸನ್ಮಾನ ಕಾರ್ಯಕ್ರಮ ನಡೆಸಿಕೊಟ್ಟಂತ ಎಲ್ಲ ಅತಿಥಿ ಮಹೋದಯರಿಗೆ ಒಂದು ಜೋರಾದ ಚಪ್ಪಾಳೆ. ಇದು ಡಾಕ್ಟರ್ ಎಂ ವಿಶ್ವೇಶ್ವರಯ್ಯ ತಾಂತ್ರಿಕ ಪ್ರಶಸ್ತಿ 2023. ಹಾಗೆ ತುಂಬ ಹೃದಯದ ಧನ್ಯವಾದಗಳು ಸನ್ಮಾನ್ಯ ಪ್ರವೀಣ್ PB ರವರಿಗೆ. ಹಾಗೆ ಮತ್ತೋರ್ವರು ಸನ್ಮಾನ್ಯ ಲೀಲಾವತಿ C ಹೋಗಾಡಿ ಅಡುಗೆ ತಯಾರಿಕಾ ಕ್ಷೇತ್ರದಲ್ಲಿ
ರಾಜ್ಯ ಮಟ್ಟದ ಕಾಯಕ ಬಸವಶ್ರೀ ಪ್ರಶಸ್ತಿಯನ್ನು 2023ನೇ ಸಾಲಿನಲ್ಲಿ ಕರ್ನಾಟಕ ಸಾಂಸ್ಕೃತಿಕ ಸಂಸ್ಥೆ ನೀಡುವಂಥ ಈ ಒಂದು ಪ್ರಶಸ್ತಿಯನ್ನು ಧಾರವಾಡ ಜಿಲ್ಲೆಯಿಂದ ಬಂದಂತಹ ಅಡುಗೆ ತಯಾರಿಕೆಯಲ್ಲಿ ಆ ಒಂದು ಕ್ಷೇತ್ರದಲ್ಲಿ ಹೆಸರನ್ನು ಮಾಡಿರ್ತಕ್ಕಂಥವರು ಸನ್ಮಾನ್ಯ ಲೀಲಾವತಿ ಸಿ ಹೋಗಾಡಿ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಲೀಲಾವತಿ ಸಿ ಹೋಗಾಡಿರವರು ಅಡುಗೆ ತಯಾರಿಕೆ ಕ್ಷೇತ್ರ ಧಾರವಾಡ ಜಿಲ್ಲೆ ರಾಜ್ಯ ಮಟ್ಟದ ಕಾಯಕ ಬಸವಶ್ರೀ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಹಸಿದ ಹೊಟ್ಟೆಗೆ ಮಮತಾ ಮೂರ್ತಿಯಾಗಿ ಉಣಬಡಿಸುವಂತಹ ಶ್ರೇಷ್ಠ ತಾಯಿ ಮನಸ್ಸಿನ ಈ ಮಾತೆಗೆ ರಾಜ್ಯ ಮಟ್ಟದ ಕಾಯಕ ಬಸವಶ್ರೀ ಪ್ರಶಸ್ತಿ 2023 ಸನ್ಮಾನ್ಯ ಶ್ರೀಮತಿ ಲೀಲಾವತಿ ಸಿ ಹೋಗಾಡಿರವರಿಗೆ ಅಡುಗೆ ತಯಾರಿಕಾ ಕ್ಷೇತ್ರದಲ್ಲಿ ಪ್ರಶಸ್ತಿ ಲಭಿಸ್ತಾ ಇದೆ. ಫಲಕದ ಜೊತೆಗೆ ಎಲ್ಲರೂ ಮತ್ತೊಮ್ಮೆ ಒಂದು ಜೋರಾದ ಹೆಮ್ಮೆಯ ಚಪ್ಪಾಳೆ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಲೀಲಾವತಿ ಸಿ ಹೋಗಾಡಿರವರು ಅಡುಗೆ ತಯಾರಿಕಾ ಕ್ಷೇತ್ರ ಧಾರವಾಡ. ಹಾಗೆ ಮುಂದಿನ ತಯಾರಿ ಸನ್ಮಾನ್ಯ ಚನ್ನಬಸಪ್ಪ ಭೀಮರಾಯ ಬಗಲಿ ರೆಡಿ ಆಗಬೇಕು. ತುಂಬು ಹೃದಯದ ಅಭಿನಂದನೆಗಳನ್ನು ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ತು ಹಾಗೂ ಸೃಷ್ಟಿ ಶಕ್ತಿ ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ಇಡೀ ತಂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ ಆ ತಾಯಿಗೆ. ಹಾಗೆ ಮತ್ತೋರ್ವರು ರಾಜ್ಯ ಮಟ್ಟದ ಕರ್ನಾಟಕ ಶಿಕ್ಷಣ ರತ್ನ ಪ್ರಶಸ್ತಿಯನ್ನು 2023ನೇ ಸಾಲಿನಲ್ಲಿ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ತು ನೀಡ್ತಾ ಇದೆ. ಗಣಿತ ಶಿಕ್ಷಣ ಕ್ಷೇತ್ರದಲ್ಲಿ ಸಾಂಗ್ಲಿ ಜಿಲ್ಲೆಯಿಂದ ಬಂದಂತಹ ಸನ್ಮಾನ್ಯ ಶ್ರೀ ಚನ್ನಬಸಪ್ಪ ಭೀಮರಾಯ ಬಗಲಿರವರು ಸನ್ಮಾನ್ಯ ಚನ್ನಬಸಪ್ಪ ಭೀಮರಾಯ ಬಗಲಿರವರು ಗಣಿತ ಶಿಕ್ಷಣ ಕ್ಷೇತ್ರದಲ್ಲಿ ರಾಜ್ಯ ಮಟ್ಟದ ಕರ್ನಾಟಕ ಶಿಕ್ಷಣ ರತ್ನ ಪ್ರಶಸ್ತಿಯನ್ನು 2023ನೇ ಇಸ್ವಿಯಲ್ಲಿ ನೀಡಲಾಗುವ ಈ ಪ್ರಶಸ್ತಿ ಸಾಂಗ್ಲಿ ಜಿಲ್ಲೆಯಿಂದ ಬಂದಿದ್ದಾರೆ. ಅವರಿಗೆ ನಾವೆಲ್ಲರೂ ಕೂಡ ಒಂದು ಹೆಮ್ಮೆಯ ಚಪ್ಪಾಳೆ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಸಾಧಕ ಮನಸ್ಸುಗಳು ಸಾಧಕರಿಗೆ ಸಾಧನಾ ಪೂರಕ ಜೋರಾದ ಚಪ್ಪಾಳೆ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಸನ್ಮಾನ್ಯ ಚನ್ನಬಸಪ್ಪ ಭೀಮರಾಯ ಬಗಲಿ ಗಣಿತ ಶಿಕ್ಷಣ ಕ್ಷೇತ್ರದಲ್ಲಿ ಸಾಂಗ್ಲಿ ಜಿಲ್ಲೆಯಲ್ಲಿ ಹೆಸರು ಮಾಡಿರ್ತಕ್ಕಂಥವರು ರಾಜ್ಯ ಮಟ್ಟದ ಕರ್ನಾಟಕ ಶಿಕ್ಷಣ ರತ್ನ ಪ್ರಶಸ್ತಿ 2023. ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಮುಂದಿನ ತಯಾರಿ ಮುನೇಶ್ ರೆಡಿಯಾಗಿರಬೇಕು. ಬೇಗ ಬರಬೇಕು, ಫಾಸ್ಟ್ ಇರಬೇಕು. ಮುನೇಶ್ ಆದ ನಂತರ ರವೀಶ್ ನಡವಳಿಯವರು ಕೂಡ ರೆಡಿಯಾಗಿರಬೇಕು. ಹಾಗೆ ಕಲ್ಯಾಣ್ ಕುಮಾರ್ ಕೂಡ ರೆಡಿಯಾಗಿರಬೇಕು. ಈಗ ಬಡ ಮಕ್ಕಳ ವಿದ್ಯಾಭ್ಯಾಸ ಹಾಗೂ ವಿಶೇಷ ಚೇತನರ ಅಭಿವೃದ್ಧಿ ಕ್ಷೇತ್ರ ಈ ಒಂದು ಭಾಗದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ರಾಷ್ಟ್ರ ಮಟ್ಟದ ಡಾಕ್ಟರ್ APJ ಅಬ್ದುಲ್ ಕಲಾಂ ಸದ್ಭಾವನಾ ಪ್ರಶಸ್ತಿ ಅಂದರೆ ವಿಶ್ವ ಮಾನವ ಸಂದೇಶವನ್ನು ಸಾರುವಂತಹ ಒಂದು ಒಳ್ಳೆಯ ಕಾಯಕವನ್ನು ರೂಢಿಸಿಕೊಂಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮುನೇಶ್ ರವರಿಗೆ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ರಾಷ್ಟ್ರ ಮಟ್ಟದ ಡಾಕ್ಟರ್ APJ ಅಬ್ದುಲ್ ಕಲಾಂ ಸದ್ಭಾವನಾ ಪ್ರಶಸ್ತಿಯನ್ನು 2023ನೇ ಸಾಲಿನಲ್ಲಿ ನೀಡ್ತಾ ಇದೆ. ಸನ್ಮಾನ್ಯ ಶ್ರೀ ಮುನೇಶ್ ರವರು ಹಾಗೆ ಸನ್ಮಾನ್ಯ ಶ್ರೀ ರವೀಶ್ ನಡವನಹಳ್ಳಿರವರು ಶಿಕ್ಷಣ ಮತ್ತು ಸಮಾಜ ಸೇವೆ ಕ್ಷೇತ್ರ ತುಮಕೂರು ಜಿಲ್ಲೆ ರಾಜ್ಯ ಮಟ್ಟದ ಕರ್ನಾಟಕ ಕಾಯಕ ಬಸವಶ್ರೀ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ನಮ್ಮ ಜಿಲ್ಲೆಯವರು ಸನ್ಮಾನ್ಯ ಶ್ರೀ ರವೀಶ್ ನಡವನಹಳ್ಳಿಯವರು. ತುಂಬ ಹೃದಯದ ಅಭಿನಂದನೆಗಳು ಸನ್ಮಾನ್ಯ ಶ್ರೀ ಮುನೇಶ್ ಅವರಿಗೆ. ಬಡ ಮಕ್ಕಳ ವಿದ್ಯಾಭ್ಯಾಸ ಹಾಗೂ ವಿಶೇಷ ಚೇತನರ ಅಭಿವೃದ್ಧಿ ಕ್ಷೇತ್ರ ಕೋಲಾರ ಜಿಲ್ಲೆ ರಾಷ್ಟ್ರ ಮಟ್ಟದ ಡಾಕ್ಟರ್ APJ ಅಬ್ದುಲ್ ಕಲಾಂ ಸದ್ಭಾವನಾ ಪ್ರಶಸ್ತಿ ಪಡ್ಕೊಂಡಿದ್ದಕ್ಕೆ. ಹಾಗೆ ಸನ್ಮಾನ್ಯ ಶ್ರೀ ರವೀಶ್ ನಡವನಹಳ್ಳಿರವರು ಶಿಕ್ಷಣ ಮತ್ತು ಸಮಾಜ ಸೇವೆ ಕ್ಷೇತ್ರ ತುಮಕೂರು ಜಿಲ್ಲೆ ರಾಷ್ಟ್ರ ಮಟ್ಟದ ಕರ್ನಾಟಕ ಕಾಯಕ ಬಸವಶ್ರೀ ಪ್ರಶಸ್ತಿಯನ್ನು 2023ನೇ ಸಾಲಿನಲ್ಲಿ ಸಿಗ್ತಾ ಇದೆ. ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ನಮ್ಮ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ವತಿಯಿಂದ ಹಾಗೂ ಎಲ್ಲ ಅತಿಥಿ ಮಹೋದಯರು ಗಣ್ಯಮಾನ್ಯರ ಒಂದು ಜೋರಾದ ಚಪ್ಪಾಳೆ ನೀಡುವುದರ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಸನ್ಮಾನ್ಯ ಶ್ರೀ ರವೀಶ್ ನಡವನಹಳ್ಳಿ ಶಿಕ್ಷಣ ಮತ್ತು ಸಮಾಜ ಸೇವೆ ಕ್ಷೇತ್ರ ತುಮಕೂರು ಜಿಲ್ಲೆ ರಾಜ್ಯ ಮಟ್ಟದ ಕರ್ನಾಟಕ ಕಾಯಕ ಬಸವಶ್ರೀ ಪ್ರಶಸ್ತಿ 2023. ಹಾಗೆ
ಒಂದು ಜೋರಾದ ಚಪ್ಪಾಳೆ. ಧನ್ಯವಾದಗಳು ರವೀಶ್ ನಡವನಾಳಿಯವರಿಗೆ. ಹಾಗೆ ಮತ್ತೋರ್ವರು ಸನ್ಮಾನ್ಯ ML ಕಲ್ಯಾಣ್ ಕುಮಾರ್ ಅವರು ಸಮಾಜ ಸೇವಾ ಕ್ಷೇತ್ರದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಿರ್ತಕ್ಕಂತಹ ಹಿರಿಜೀವ ಮೈಸೂರು ಜಿಲ್ಲೆಯವರಿಂದ ಬಂದಿದ್ದಾರೆ. ರಾಜ್ಯ ಮಟ್ಟದ ಜೀವಮಾನ ಸಾಧನೆ ಪ್ರಶಸ್ತಿ 2023 ನಮ್ಮ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ಇವರಿಗೆ ನೀಡ್ತಾ ಇದೆ. ವಿಶೇಷ ವಿಭಿನ್ನ ಅತಿಥಿ ಮಹೋದಯರ ಒಂದು ಅಮೃತ ಹಸ್ತದ ಅವರ ಆಶೀರ್ವಾದದ ಜೊತೆಗೆ ಈ ಒಂದು ಪ್ರಶಸ್ತಿ ರಾಜ್ಯ ಮಟ್ಟದ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಸಮಾಜ ಸೇವೆ ಕ್ಷೇತ್ರದಲ್ಲಿ ಸನ್ಮಾನ್ಯ ML ಕಲ್ಯಾಣ್ ಕುಮಾರ್ ಅವರು ಪಡ್ಕೊಳ್ತಾ ಇದ್ದಾರೆ. ಒಂದು ನಾವೆಲ್ಲರೂ ಕೂಡ ಜೋರು ಚಪ್ಪಾಳೆ ನೀಡಬೇಕಾಗಿ ಹೇಳ್ಕೊಳ್ತಾ ಇದ್ದೀನಿ. ಹಾಗೆ ಮುಂದಿನ ತಯಾರಿ ಚಂದ್ರಕಾಂತ್ ಭೀಮಪ್ಪ ನಡಿಗೇರ ಬೇಗ ಬರಬೇಕು. ಮತ್ತೋರ್ವರು ಸಮಾಜ ಸೇವಾ ಕ್ಷೇತ್ರದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದೊಳ್ಳೆಯ ಸಾಧನೆಯನ್ನು ಮಾಡಿರ್ತಕ್ಕಂತಹ ರಾಜ್ಯ ಮಟ್ಟದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು 2023ನೇ ಸಾಲಿನಲ್ಲಿ ನಮ್ಮ ಸಂಸ್ಥೆ ನೀಡ್ತಾ ಇದೆ. ಸನ್ಮಾನ್ಯ ಶ್ರೀ ಚಂದ್ರಕಾಂತ್ ಭೀಮಪ್ಪ ನಡಿಗೇರ ಇವರಿಗೆ ಒಂದು ಹೆಮ್ಮೆಯ ಚಪ್ಪಾಳೆಯನ್ನು ಅವರಿಗೆ ಪೇಟವನ್ನು ಧರಿಸುವುದರ ಮೂಲಕ ಫಲಕ ಹಾಗೂ ಬಂಗಾರದಂತಹ ಒಂದು ಮೆಡಲನ್ನು ಹಾಕುವುದರ ಮೂಲಕ ಅವರಿಗೆ ಅಭಿನಂದನೆಗಳನ್ನು ನಮ್ಮ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ಹಾಗೂ ಎಲ್ಲ ಅತಿಥಿ ಮಹೋದಯರವರಿಗೆ ಕೊಡ್ತಾ ಇದ್ದಾರೆ. ಸನ್ಮಾನ್ಯ ಚಂದ್ರಕಾಂತ್ ಭೀಮಪ್ಪ ನಡಿಗೇರ ಸಮಾಜ ಸೇವಾ ಕ್ಷೇತ್ರ ಉತ್ತರ ಕನ್ನಡ ಜಿಲ್ಲೆ ರಾಜ್ಯ ಮಟ್ಟದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ 2023. ಧನ್ಯವಾದಗಳು ನಡಿಗೇರವರೇ. ಹಾಗೆ ಮತ್ತೋರ್ವ ಹಿರಿಯ ಸಾಧಕರು ಸನ್ಮಾನ್ಯ ಪ್ರಸನ್ನ ಕುಮಾರ್ ಶೆಣೈ ವಿ ದಕ್ಷಿಣ ಕನ್ನಡ ಜಿಲ್ಲೆ ಸಮಾಜ ಸೇವೆಯಲ್ಲಿ ಆ ಒಂದು ಕ್ಷೇತ್ರದಲ್ಲಿ ಶ್ರಮಿಸಿರ್ತಕ್ಕಂತಹ ಹಿರಿಜೀವ ಸನ್ಮಾನ್ಯ ಪ್ರಸನ್ನ ಕುಮಾರ್ ಶೆಣೈ ರವರಿಗೆ ರಾಜ್ಯ ಮಟ್ಟದ ಕರ್ನಾಟಕ ಕಾಯಕ ಬಸವಶ್ರೀ ಪ್ರಶಸ್ತಿಯನ್ನು 2023ನೇ ಸಾಲ ನೀಡುವಂಥ ಪ್ರಶಸ್ತಿ ಇದಾಗಿದೆ. ಹಾಗೆ ಮುಂದಿನ ತಯಾರಿ ಡಾಕ್ಟರ್ ಲಕ್ಷ್ಮೀ ನರಸಿಂಹಪ್ಪ VT ರೆಡಿಯಾಗಿರಬೇಕು. ಸನ್ಮಾನ್ಯ ಪ್ರಸನ್ನ ಕುಮಾರ್ ಶೆಣೈ ದಕ್ಷಿಣ ಕನ್ನಡ ಜಿಲ್ಲೆ ಸಮಾಜ ಸೇವಾ ಕ್ಷೇತ್ರ ರಾಜ್ಯ ಮಟ್ಟದ ಕರ್ನಾಟಕ ಕಾಯಕ ಬಸವಶ್ರೀ ಪ್ರಶಸ್ತಿ 2023. ಹೆಸರು ಹೇಳಿರ್ತಕ್ಕಂಥ ಸಾಧಕರು ದಯವಿಟ್ಟು ವೇದಿಕೆ ಬಲ್ ಕೂತ್ಕೊಬೇಕು. ತದನಂತರ ತಮ್ಮ ಪರಿಚಯವನ್ನು ಮಾಡಲಾಗ್ತದೆ. ಹಾಗೆ ಸನ್ಮಾನ್ಯ ಡಾಕ್ಟರ್ ಲಕ್ಷ್ಮೀ ನರಸಿಂಹಪ್ಪ VT ಶಿಕ್ಷಣ ಕ್ಷೇತ್ರ ಚಿಕ್ಕಬಳ್ಳಾಪುರ ಜಿಲ್ಲೆ ರಾಷ್ಟ್ರೀಯ ಶಿಕ್ಷಕ ರತ್ನ ಪ್ರಶಸ್ತಿ 2023 ಸಾಲಿನಲ್ಲಿ ನಮ್ಮ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ಶಕ್ತಿ ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ನೀಡ್ತಾ ಇದೆ. ಒಂದು ದೊಡ್ಡ ಚಪ್ಪಾಳೆಯನ್ನು ಹೆಮ್ಮೆಯ ಚಪ್ಪಾಳೆಯನ್ನು ನೀಡಬೇಕಾಗಿ ಹೇಳ್ಕೊಳ್ತಾ ಇದ್ದೀನಿ. ಇದು ಶಿಕ್ಷಣ ಕ್ಷೇತ್ರದಲ್ಲಿ ಶ್ರಮಿಸಿರ್ತಕ್ಕಂತಹ ಗುರುಗಳು ಡಾಕ್ಟರ್ ಲಕ್ಷ್ಮೀ ನರಸಿಂಹಪ್ಪ ವೀಟಿರವರಿಗೆ ರಾಷ್ಟ್ರೀಯ ಶಿಕ್ಷಕ ರತ್ನ ಪ್ರಶಸ್ತಿ 2023 ಲಭಿಸ್ತಾ ಇದೆ. ತುಂಬ ಹೃದಯದ ಅಭಿನಂದನೆಗಳು ಲಕ್ಷ್ಮೀ ನರಸಿಂಹಪ್ಪರವರಿಗೆ ನಮ್ಮ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ವತಿಯಿಂದ. ಹಾಗೆ ಮುಂದಿನ ತಯಾರಿ ಸನ್ಮಾನ್ಯ VS ನಾಯಕ ಬಳಗೂರು ಅವರಾದ ನಂತರ ಸನ್ಮಾನ್ಯ ಪದ್ಮರಾಜ್ ಅನಂತರಾವ್ ಕುಲಕರ್ಣಿ ಅವರು ಕೂಡ ರೆಡಿಯಾಗಿರಬೇಕು. ಈಗ ಮುಂದಿನ ಸಾಧಕರ ಹೆಸರು ರಾಜ್ಯ ಮಟ್ಟದ ಕರ್ನಾಟಕ ಕಾಯಕ ಬಸವಶ್ರೀ ಪ್ರಶಸ್ತಿಯನ್ನು ಕಲಾ ವಿಮರ್ಶೆ ಕ್ಷೇತ್ರದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಿಂದ ಬಂದಂತಹ ಸನ್ಮಾನ್ಯ ಪ್ರೊಫೆಸರ್ VS ನಾಯಕ್ ಬಳಗೂರು ವೆಂಕಟದಾಸ್ S ನಾಯಕ್ ಇವರಿಗೆ ಒಂದು ಹೆಮ್ಮೆಯ ಚಪ್ಪಾಳೆ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಉತ್ತರ ಕನ್ನಡ ಜಿಲ್ಲೆಯಿಂದ ಆ ಭಾಗದಲ್ಲಿ ಕಲಾ ವಿಭಾಗದಲ್ಲಿ ಶ್ರಮವನ್ನು ಹಾಕಿ ಒಂದೊಳ್ಳೆಯ ಸಾಧನೆ ಮಾಡಿರ್ತಕ್ಕಂತಹ ಶ್ರೇಷ್ಠ ಕಲಾಜೀವಿ ರಾಜ್ಯ ಮಟ್ಟದ ಕರ್ನಾಟಕ ಕಾಯಕ ಬಸವಶ್ರೀ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ 2023 ಸಾಲಿನಲ್ಲಿ. ಧನ್ಯವಾದ.
ಧನ್ಯವಾದಗಳು ಸರ್. ಶಿಕ್ಷಕ ವೃತ್ತಿ ಹೀಗೆ ಸಾಗಲಿ, ಸಾವಿರಾರು ಮಕ್ಕಳಿಗೆ ಆಸರೆಯಾಗಲಿ ಅಂತ ಕೇಳ್ಕೊಳ್ತಾ ಈಗ ಮುಂದಿನ ಸಾಧಕರು ಡಾಕ್ಟರ್ ಪ್ರಸನ್ನ ಕುಮಾರ್ ಸಿ ರಾಘಣ್ಣ, ಅಲ್ಲ ಸನ್ಮಾನ್ಯ ಪದ್ಮರಾಜ್ ಅನಂತರಾವ್ ಕುಲಕರ್ಣಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಈಗಾಗಲೇ ಅವರ ಹೆಸರನ್ನು ಕೂಗಿಲಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಅದರಲ್ಲಿ ಚಿತ್ರಕಲಾ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂತಹ ಗದಗ ಜಿಲ್ಲೆಯಿಂದ ಬಂದಂತಹ ಸನ್ಮಾನ್ಯ ಶ್ರೀ ಪದ್ಮರಾಜ್ ಅನಂತರಾವ್ ಕುಲಕರ್ಣಿರವರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ರಾಷ್ಟ್ರೀಯ ಪ್ರಶಸ್ತಿಯನ್ನು 2023ನೇ ಸಾಲಿನಲ್ಲಿ ನಮ್ಮ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ಹಾಗೂ ಸೃಷ್ಟಿ ಶಕ್ತಿ ಸಂಸ್ಥೆಯ ಒಂದು ಸಂಯುಕ್ತ ಆಶ್ರಯದಲ್ಲಿ ಎಲ್ಲ ವಿಶೇಷ ಅತಿಥಿ ಮಹೋದಯರ ಒಂದು ಅಮೃತ ಹಸ್ತದಿಂದ ಪಡ್ಕೊಳ್ತಾ ಇದ್ದಾರೆ. ಗದಗ ಜಿಲ್ಲೆಯಿಂದ ಬಂದಂತಹ ಸನ್ಮಾನ್ಯ ಶ್ರೀ ಪದ್ಮರಾಜ ಅನಂತರಾವ್ ಕುಲಕರ್ಣಿ. ಶುಭವಾಗಲಿ ಸರ್. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರಾಷ್ಟ್ರೀಯ ಪ್ರಶಸ್ತಿ. ಹಾಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ಪದ್ಮರಾಜ ಅನಂತರಾವ್ ಕುಲಕರ್ಣಿರವರಿಗೆ. ಮತ್ತೋರ್ವ ಸಾಧಕರು ಡಾಕ್ಟರ್ ಪ್ರಸನ್ನ ಕುಮಾರ್ ಸಿ ರಾಘಣ್ಣ ವೇದಿಕೆ ಮೇಲೆ ಬರಬೇಕು. ಮತ್ತೋರ್ವ ಸಾಧಕರು ಡಾಕ್ಟರ್ ಪ್ರಸನ್ನ ಕುಮಾರ್ ಸಿ ರಾಘಣ್ಣ MA PhD ವೇದಾಂಗ ಜ್ಯೋತಿಷ್ಯ ಒಂದು ವಿಭಾಗ, ಯೋಗ ಸಂಸ್ಕೃತಂ ವಿಶ್ವವಿದ್ಯಾನಿಲಯ, ಫ್ಲೋರಿಡಾ USA, ಖ್ಯಾತ ಜ್ಯೋತಿಷ್ಯ ಶಾಸ್ತ್ರಜ್ಞರು ಮತ್ತು ವಾಸ್ತು ಶಾಸ್ತ್ರಜ್ಞರು ಹಾಗೂ ಪಾರಂಪರಿಕ ಆಯುರ್ವೇದ ಮತ್ತು ನಾಟಿ ವೈದ್ಯರು ಹಾಗೂ ಧಾರ್ಮಿಕ ಸಮಾಜ ಸೇವಕರು, ದಾವಣಗೆರೆ ಜಿಲ್ಲೆ. ನಿಜಕ್ಕೂ ಹೆಮ್ಮೆ ಆಗ್ತಾ ಇದೆ. ಇವೆಲ್ಲವುಗಳನ್ನು ಒಂದು ಸೇವಾ ಮನೋಭಾವದಿಂದ ಒಂದೊಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆ ಭಾಗದಲ್ಲಿ ದಾವಣಗೆರೆ ಜಿಲ್ಲೆಯಿಂದ ಬಂದಂಥ ಡಾಕ್ಟರ್ ಪ್ರಸನ್ನ ಕುಮಾರ್ ಸಿ ರಾಘಣ್ಣರವರಿಗೆ ಸಿಗ್ತಾ ಇದೆ ರಾಜ್ಯ ಮಟ್ಟದ ಕರ್ನಾಟಕ ಪದ್ಮಶ್ರೀ ಪ್ರಶಸ್ತಿ. 2023ನೇ ಸಾಲಿನಲ್ಲಿ ರಾಜ್ಯ ಮಟ್ಟದ ಕರ್ನಾಟಕ ಪದ್ಮಶ್ರೀ ಪ್ರಶಸ್ತಿಯನ್ನು ಡಾಕ್ಟರ್ ಪ್ರಸನ್ನ ಕುಮಾರ್ ಸಿ ರಾಘಣ್ಣರವರಿಗೆ ಸಿಗ್ತಾ ಇದೆ. ಒಂದು ಹೆಮ್ಮೆಯ ಚಪ್ಪಾಳೆನ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ತುಂಬ ಹೃದಯದ ಅಭಿನಂದನೆಗಳು ಡಾಕ್ಟರ್ ಪ್ರಸನ್ನ ಕುಮಾರ್ ಅವರಿಗೆ. ಮುಂದಿನ ತಯಾರಿ ತೀರ್ಥಲಿಂಗಪ್ಪರು ದಯವಿಟ್ಟು ವೇದಿಕೆ ಹತ್ರ ಬರಬೇಕು. ಹಾಗೆ ಟೋನಿ ಜಯಸುರಾಜ್ರವರು ಕೂಡ ಬರಬೇಕು. ಮತ್ತೋರ್ವ ಸಾಧಕರು ಸನ್ಮಾನ್ಯ ಡಾಕ್ಟರ್ BR ತೀರ್ಥಲಿಂಗಪ್ಪ. ಚಪ್ಪಾಳೆಯನ್ನು ನೀಡುವುದರ ಮೂಲಕ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ತಾವೆಲ್ಲರೂ ಕೂಡ ಖುಷಿಯಿಂದ ಹೆಮ್ಮೆಯಿಂದ ಕಳಿಸ್ಕೊಡಿ ವೇದಿಕೆ ಹತ್ರ. ಆರೋಗ್ಯ ಇನ್ನೂ ಚೆನ್ನಾಗಿರುತ್ತೆ. ಸನ್ಮಾನ್ಯ ಡಾಕ್ಟರ್ BR ತೀರ್ಥಲಿಂಗಪ್ಪರವರು ಸಾಹಿತ್ಯ, ಧಾರ್ಮಿಕ, ಆಧ್ಯಾತ್ಮಿಕ ಸೇವಾ ಕ್ಷೇತ್ರ, ಬೆಂಗಳೂರು ನಗರ ಜಿಲ್ಲೆ, ರಾಜ್ಯ ಮಟ್ಟದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ. ತಾಯಿ ಕನ್ನಡಾಂಬೆಯ ಹೆಸರಿನಲ್ಲಿ ನೀಡುವಂತಹ ಒಂದು ಪ್ರಶಸ್ತಿ ಇದಾಗಿದೆ. ಈ ಕನ್ನಡ ಸುಪುತ್ರನಿಗೆ, ಕಲಾಪುತ್ರನಿಗೆ, ಸರಸ್ವತಿ ಪುತ್ರನಿಗೆ ಸಿಗ್ತಾ ಇದೆ ರಾಜ್ಯ ಮಟ್ಟದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ. ಸನ್ಮಾನ್ಯ ಡಾಕ್ಟರ್ BR ತೀರ್ಥಲಿಂಗಪ್ಪರವರಿಗೆ ಅಭಿನಂದನೆಗಳನ್ನು ನಮ್ಮ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. ಧನ್ಯವಾದಗಳು ಸರ್. ಹಾಗೆ ಮುಂದಿನ ಸಾಧಕರು ಸನ್ಮಾನ್ಯ ಟೋನಿ ಜಯಸುರಾಜ್ ರವರು, ಯುವ ಚಟುವಟಿಕೆ ಕ್ಷೇತ್ರ, ಬೆಂಗಳೂರು ನಗರ ಜಿಲ್ಲೆ. ಇವರಿಗೆ ಸಿಗ್ತಾ ಇದೆ ಜೀವಮಾನ ಸಾಧನೆ ಪ್ರಶಸ್ತಿ 2023. ಇಟ್ಸ್ ಟೋಟಲ್ ಲೈಫ್ ಟೈಮ್ ಅವಾರ್ಡ್ ಬೈ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್. Give a big applause for of this achiever, ಸನ್ಮಾನ್ಯ ಟೋನಿ ಜಯಸುರಾಜ್, ಯುವ ಚಟುವಟಿಕೆ ಕ್ಷೇತ್ರ, ಆಕ್ಟಿವ್ ಪರ್ಸನ್. ಸನ್ಮಾನ್ಯ ಟೋನಿ ಜಯಸುರಾಜ್ ಅವರಿಗೆ ಯುವ ಚಟುವಟಿಕೆ ಕ್ಷೇತ್ರದಲ್ಲಿ ಬೆಂಗಳೂರು ನಗರ ಜಿಲ್ಲೆಯಿಂದ ಬಂದಂತಹ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ನಮ್ಮ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ನೀಡ್ತಾ ಇದೆ 2023 ಸಾಲಿ. ಡಾಕ್ಟರ್ ಶಿವಣ್ಣ ಅವರು ದಯವಿಟ್ಟು ವೇದಿಕೆ ತಗೊಳ್ಬೇಕು.
ಹಾಗೆ ಮತ್ತೋರ್ವ ಸಾಧಕರು ಸನ್ಮಾನ್ಯ ಶ್ರೀ ಶಿವಣ್ಣ ಜಿ ರವರು, ಬರಹಗಾರರು, ಕನ್ನಡ ಭಾಷಾ ಸುಧಾರಕರು, ಸಾಹಿತ್ಯ ಮತ್ತು ಸಮಾಜ ಸೇವಕರು, ಬೆಂಗಳೂರು ನಗರ ಜಿಲ್ಲೆಯಿಂದ ಬಂದಿರತಕ್ಕಂತಹ ಶ್ರೇಷ್ಠ ಮನಸ್ಕರು. ವಿಶ್ವ ಮಾನವ ಪ್ರಶಸ್ತಿಯನ್ನು 2023ನೇ ಸಾಲಿನಲ್ಲಿ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ನೀಡ್ತಾ ಇದೆ. ಇವರಿಗೆ ಒಂದು ಜೋರಾದ ಚಪ್ಪಾಳೆ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಸನ್ಮಾನ್ಯ ಶ್ರೀ ಶಿವಣ್ಣ ಜೀರವರಿಗೆ ಸಿಗ್ತಾ ಇದೆ ವಿಶ್ವ ಮಾನವ ಪ್ರಶಸ್ತಿ. ಸಮಾಜ ಸೇವಾ ಕ್ಷೇತ್ರದಲ್ಲಿ ಕಟ್ಟಿಮನಿ ದಯವಿಟ್ಟು ಬರಬೇಕು ವೇದಿಕೆ ಹತ್ರ. ಹಾಗೆ ಶಿವಪ್ಪ ಅವರು ಕೂಡ ಬರಬೇಕು. ಮುಂದಿನ ಸಾಧಕರು. ತುಂಬ ಧನ್ಯವಾದಗಳು ಸರ್ ಶಿವಣ್ಣವರೇ. ಹಾಗೆ ಸನ್ಮಾನ್ಯ ನಾಗಶ್ರೀ ಕಟ್ಟಿಮನಿರವರು, ದೇವಿ ಆರಾಧಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ರಾಜ್ಯ ಮಟ್ಟದ ಕರ್ನಾಟಕ ಕಾಯಕ ಬಸವಶ್ರೀ ಪ್ರಶಸ್ತಿ. ದೈವಾರಾಧನೆಯಲ್ಲಿ ದೈವಿಕ ಗುಣಗಳನ್ನು ಬೆಳೆಸ್ತಾ ಬಂದಂತಹ ಸನ್ಮಾನ್ಯ ನಾಗಶ್ರೀ ಕಟ್ಟಿಮನಿಯವರಿಗೆ ಆ ತಾಯಿ ನಿಮಗೆ ಶುಭವಾಗಲಿ ಅಂತ ಕೇಳ್ಕೊಳ್ತಾ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಬಂದಿರತಕ್ಕಂಥ ತಾವುಗಳಿಗೆ ನಮ್ಮ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ತಿಂದ ನೀಡಲಾಗ್ತಾ ಇದೆ ರಾಜ್ಯ ಮಟ್ಟದ ಕರ್ನಾಟಕ ಕಾಯಕ ಬಸವಶ್ರೀ ಪ್ರಶಸ್ತಿ 2023. ನಾಗಶ್ರೀ ಕಟ್ಟಿಮನಿಯವರಿಗೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ರಾಜ್ಯ ಮಟ್ಟದ ಕರ್ನಾಟಕ ಕಾಯಕ ಬಸವಶ್ರೀ ಪ್ರಶಸ್ತಿ ಕೊಡಲಾಗ್ತಾ ಇದೆ. ಹಾಗೆ ಸಮಾಜ ಸೇವಾ ಕ್ಷೇತ್ರದಲ್ಲಿ ಮತ್ತೋರ್ವರು ಸನ್ಮಾನ್ಯ ಶ್ರೀ ಡಾಕ್ಟರ್ ಶಿವಪ್ಪ ಡಿ ರವರಿಗೆ ರಾಜ್ಯ ಮಟ್ಟದ ಕರ್ನಾಟಕ ಕಾಯಕ ಬಸವಶ್ರೀ ಪ್ರಶಸ್ತಿ 2023 ಸಿಗ್ತಾ ಇದೆ. ದಯವಿಟ್ಟು ಡಾಕ್ಟರ್ ಶಿವಪ್ಪ ಅವರು ವೇದಿಕೆ ಹತ್ರ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಮುಂದಿನ ತಯಾರಿ ವಿದೂಷಿ ನಯನ, ಹಾಗೆ ಕ್ರಿಸ್ಟಿ ಜೋಯಲ್ ರಾಜ್, ಶಿವಾನಂದ್ ಭಟ್ರವರು, ಹಾಗೆ DL ದೇವರಾಜು ರೆಡಿಯಾಗಿರಬೇಕು. ಸನ್ಮಾನ್ಯ ಡಾಕ್ಟರ್ ಶಿವಪ್ಪ ಡಿ ರವರಿಗೆ ಸಮಾಜ ಸೇವಾ ಕ್ಷೇತ್ರದಲ್ಲಿ ರಾಜ್ಯ ಮಟ್ಟದ ಕರ್ನಾಟಕ ಕಾಯಕ ಬಸವಶ್ರೀ ಪ್ರಶಸ್ತಿ ನೀಡ್ತಾ ಇದೆ. ಬೆಂಗಳೂರು ನಗರ ಜಿಲ್ಲೆಯ ನಿವಾಸಿ ಡಾಕ್ಟರ್ ಶಿವಪ್ಪ ಡಿ. ರಾಜ್ಯ ಮಟ್ಟದ ಕರ್ನಾಟಕ ಕಾಯಕ ಬಸವಶ್ರೀ ಪ್ರಶಸ್ತಿ 2023. ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರಾಂತ ನೃತ್ಯ ನಿರ್ದೇಶನವನ್ನು ಅನೇಕ ಮಕ್ಕಳ ಪ್ರತಿಭೆಗಳಿಗೆ ಆಸರೆಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರತಕ್ಕಂತಹ ರಾಜ್ಯ ಮಟ್ಟದ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂತಹ ಸಾಮಾನ್ಯ ಶ್ರೀಮತಿ ವಿದೂಷಿ ನಯನರವರಿಗೆ ನೃತ್ಯ ಕ್ಷೇತ್ರದಲ್ಲಿ ಸಿಗ್ತಾ ಇದೆ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ. ಒಂದು ಜೋರಾದ ಚಪ್ಪಾಳ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಅಪ್ರತಿಮ ಸಾಧನೆ ಕಲಾಕ್ಷೇತ್ರದಲ್ಲಿ ಸಿಗ್ತಾ ಇದೆ, ಅದರಲ್ಲೂ ನೃತ್ಯ ಕ್ಷೇತ್ರ. ಸನ್ಮಾನ್ಯ ವಿದೂಷಿ ನಯನರವರಿಗೆ ನೃತ್ಯ ಕ್ಷೇತ್ರದಲ್ಲಿ ರಾಜ್ಯ ಮಟ್ಟದ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ 2023ರಲ್ಲಿ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ಇವರು ಕೂಡ ಮಾಡುವ ಹೆಮ್ಮೆಯ ಗೌರವಪೂರ್ವಕ ಸನ್ಮಾನವನ್ನು, ಸಂತೋಷಾಭಿನಂದನೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ನಯನರವರಿಗೆ. ಹಾಗೆ ಮತ್ತೋರ್ವ ಸಾಧಕರು ಸನ್ಮಾನ್ಯ ಕ್ರಿಸ್ಟಿ ಜೋಯಲ್ ರಾಜ್ ರವರು,
ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದಂತಹ ಸಾಧನೆಯನ್ನು ಮಾಡಿರ್ತಕ್ಕಂಥವರು, ಬೆಂಗಳೂರು ನಗರ ಜಿಲ್ಲೆಗೆ ಸಂಬಂಧಪಟ್ಟಂಥ ನಿವಾಸಿಗಳು ಇವರು. ರಾಜ್ಯ ಮಟ್ಟದ ಕರ್ನಾಟಕ ಶಿಕ್ಷಣ ರತ್ನ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಸನ್ಮಾನ್ಯ ಕ್ರಿಸ್ಟಿ ಜೋಯಲ್ ರಾಜ್ರವರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಸನ್ಮಾನ್ಯ ಕ್ರಿಸ್ಟಿ ಜೋಯಲ್ ರಾಜ್ ಶಿಕ್ಷಣ ಕ್ಷೇತ್ರದಲ್ಲಿ ರಾಜ್ಯ ಮಟ್ಟದ ಕರ್ನಾಟಕ ಶಿಕ್ಷಣ ರತ್ನ ಪ್ರಶಸ್ತಿಯನ್ನು ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ವತಿಯಿಂದ ಕೊಡಮಾಡುವಂತಹ ಒಂದು ಸಂತೋಷಾಭಿನಂದನೆಗೆ ಪಾತ್ರರಾಗಿರ್ತಕ್ಕಂಥ ಕ್ರಿಸ್ಟಿ ಜೋಯಲ್ ರಾಜ್ರವರಿಗೆ ಅಭಿನಂದನೆಗಳನ್ನು ನಮ್ಮ ಪರಿಷತ್ ವತಿಯಿಂದ ಹಾಗೂ ಎಲ್ಲ ಅತಿಥಿ ಮಹೋದಯರ ಪರವಾಗಿ ನಾವು ಕೋರ್ತಾ ಅಭಿನಂದನೆಗಳು, ವಂದನೆಗಳು ಮೇಡಮ್. ಸನ್ಮಾನವನ್ನು ಸ್ವೀಕರಿಸಿದ್ವಿ. ಮತ್ತೋರ್ವ ಹಿರಿಯರು ಸನ್ಮಾನ್ಯ ಶ್ರೀ ಶಿವಾನಂದ ಭಟ್ಕೆ, ಸಮಾಜ ಸೇವಾ ಕ್ಷೇತ್ರ ಹಾಗೂ ಕನ್ನಡ ಪರ ಹೋರಾಟ ಮತ್ತು ಪರಿಸರ ಸಂರಕ್ಷಣೆ ಕ್ಷೇತ್ರ, ಬೆಂಗಳೂರು ನಗರ ಜಿಲ್ಲೆಯಿಂದ ಬಂದಿರತಕ್ಕಂತಹ ಹಿರಿಯ ಸಾಧಕರು ಸನ್ಮಾನ್ಯ ಶಿವಾನಂದ ಭಟ್ಕೆರವರಿಗೆ ಸಿಗ್ತಾ ಇದೆ ರಾಜ್ಯ ಮಟ್ಟದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ 2023 ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ವತಿಯಿಂದ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಹೆಸರು ಮಾಡಿರ್ತಕ್ಕಂತಹ ಪರಿಸರ ಸಂರಕ್ಷಣಾ ಕ್ಷೇತ್ರದಲ್ಲಿ ಸತ್ಯಾನಂದ ಸನ್ಮಾನ್ಯ ಶಿವಾನಂದ ಭಟ್ಕೆರವರಿಗೆ ಸಿಗ್ತಾ ಇದೆ ರಾಜ್ಯ ಮಟ್ಟದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ. ಮುಂದಿನ ತಯಾರಿ ದೇವರಾಜರು ದಯವಿಟ್ಟು ಇಲ್ಲಿ ವೇದಿಕೆ ಹತ್ರ ಬರಬೇಕು. ವೇದಿಕೆ ಬೆಳೀತಾಗ ಮಾತ್ರ ಹೆಸರನ್ನ ಹೇಳ್ತೀವಿ. ಹಾಗೆ ಅರುಣ್ ಡಿಸೋಜಾ, ಸನ್ಮಾನ್ಯ ಶ್ರೀ ಶಿವಾನಂದ ಸಮಾಜ ಸೇವೆ, ಕನ್ನಡ ಪರ ಹೋರಾಟ ಮತ್ತು ಪರಿಸರ ಸಂರಕ್ಷಣೆ ಕ್ಷೇತ್ರದಲ್ಲಿ ರಾಜ್ಯ ಮಟ್ಟದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಈ ಕ್ಷೇತ್ರದಲ್ಲಿ ಶ್ರಮಿಸಿದಂಥವರಿಗೆ ಕೊಡ್ತಾ ಇದ್ದೀವಿ. ರಾಜ್ಯ ಮಟ್ಟದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ 2023 ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ವತಿ. ದೇವರಾಜರಾವ್ ಎಲ್ಲಿದ್ದೀರ? ಇಲ್ಲಿ ವೇದಿಕೆ ಹತ್ರ ಬರಬೇಕು, ಬೇಗ ಬನ್ನಿ. ಹಾಗೆ ಸನ್ಮಾನ್ಯ ಶ್ರೀ ಪ್ರೊಫೆಸರ್ DL ದೇವರಾಜ್ರವರು ಶಿಕ್ಷಣ ಹಾಗೂ ಸಾಹಿತ್ಯ ಕ್ಷೇತ್ರಕ್ಕೆ ಒಂದು ಸಾಧನೆಗೆ ಸಿಗ್ತಾ ಇದೆ ನಿಮಗೆ ರಾಜ್ಯ ಮಟ್ಟದ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ 2023. ನಾಡಪ್ರಭು ಕೆಂಪೇಗೌಡ ಹೆಸರಿನಲ್ಲಿ ನೀಡಿರುವಂತಹ ಪ್ರಶಸ್ತಿ ಇದು. ಶಿಕ್ಷಣ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ಶ್ರಮಿಸಿರ್ತಕ್ಕಂಥ ಸನ್ಮಾನ್ಯ ಪ್ರೊಫೆಸರ್ DL ದೇವರಾಜ್ರವರಿಗೆ ರಾಜ್ಯ ಮಟ್ಟದ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ 2023 ತುಂಬ ಹೃದಯದ ಅಭಿನಂದನೆಗಳು. ಸನ್ಮಾನವನ್ನು ಸ್ವೀಕರಿಸಿದ ದೇವರಾಜರಿಗೆ. ಹಾಗೆ ಮುಂದಿನ ತಯಾರಿ ಡಿಸೋಜಾ ದಯವಿಟ್ಟು ಬಂದು. ಇವರಾದ ನಂತರ ಹನುಮಂತರಾವ್ ಕಾಟ್ರಳ್ಳಿ ಅವರು ರೆಡಿ ಇರಬೇಕು. ಹಾಗೆ ನಿಹಾರಿಕಾ HN ಅವರು ಕೂಡ ಹತ್ರ ಇರಬೇಕು. ಹಾಗೆ ಮುಂದಿನ ಸಾಧಕರು ಸನ್ಮಾನ್ಯ ಶ್ರೀ ಅರುಣ್ ಡಿಸೋಜಾರವರು ಸಮಾಜ ಸೇವಾ ಕ್ಷೇತ್ರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಾಷ್ಟ್ರ ಮಟ್ಟದ ಮದರ್ ತೆರೇಸಾ ಸದ್ಭಾವನಾ ಪ್ರಶಸ್ತಿಯನ್ನು, ಅದರಲ್ಲೂ ಆರೋಗ್ಯ ಇಲಾಖೆ ಅಂದ್ಕೊಂಡಿದ್ದೀನಿ ನಾನು, ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾರೆ. ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ನಮ್ಮ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ಸನ್ಮಾನ್ಯ ಶ್ರೀ ಅರುಣ್ ಡಿಸೋಜರ್ ಅವರಿಗೆ ರಾಷ್ಟ್ರಮಟ್ಟದ ಮದರ್ ತೆರೇಸಾ ಸದ್ಭಾವನಾ ಪ್ರಶಸ್ತಿಯನ್ನು 2023ನೇ ಸಾಲಿನಲ್ಲಿ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ವತಿಯಿಂದ ಸಂಸ್ಥಾಪಕ ಅಧ್ಯಕ್ಷರಾದ ಇಸಾಕ್ ದೊಡ್ಡೇರಿರವರು ಹಾಗೆ ವಿಶೇಷ ಗಣ್ಯಮಾನ್ಯರ ಒಂದು ಸಮ್ಮುಖದಲ್ಲಿ ಈ ಪ್ರಶಸ್ತಿಯನ್ನು ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ವತಿಯಿಂದ ನೀಡಲಾಗ್ತಾ ಇದೆ. ರಾಷ್ಟ್ರಮಟ್ಟದ ಮದರ್ ತೆರೇಸಾ ಸದ್ಭಾವನಾ ಪ್ರಶಸ್ತಿಯನ್ನು ಪಡ್ಕೊಂಡಂತಹ ಸನ್ಮಾನ್ಯ ಶ್ರೀ ಅರುಣ್ ಡಿಸೋಜರ್ ಅವರಿಗೆ ಇನ್ನೂ ಹೆಚ್ಚು ಹೆಚ್ಚು ಸಾಧನೆಗಳನ್ನು, ಜವಾಬ್ದಾರಿ ಹೆಚ್ಚಾಗಲಿ ಅಂತ ಕೇಳ್ಕೊಳ್ತಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ತುಂಬದ ಅಭಿನಂದನೆಗಳು ಸಹ ಡಿಸೋಜಾ ಅವರಿಗೆ. ಹಾಗೆ ಮುಂದಿನ ಸಾಧಕರು ಸನ್ಮಾನ್ಯ ಶ್ರೀ ಹನುಮಂತಪ್ಪ ಕಾಟ್ರಳ್ಳಿ.
ಸನ್ಮಾನ್ಯ ಶ್ರೀ ಹನುಮಂತಪ್ಪ ಕಾಟ್ರಳ್ಳಿ ಸಮಾಜ ಸೇವಾ ಕ್ಷೇತ್ರ ಕೊಪ್ಪಳ ಜಿಲ್ಲೆ ಇವರಿಗೆ ಸಿಗ್ತಾ ಇದೆ ರಾಷ್ಟ್ರಮಟ್ಟದ ಡಾಕ್ಟರ್ APJ ಅಬ್ದುಲ್ ಕಲಾಂ ಸದ್ಭಾವನಾ ಪ್ರಶಸ್ತಿ. ಸನ್ಮಾನ್ಯ ಶ್ರೀ ಹನುಮಂತಪ್ಪ ಕಾಟ್ರಳ್ಳಿ ಇವರಿಗೆ ಸಮಾಜ ಸೇವಾ ಕ್ಷೇತ್ರದಲ್ಲಿ ರಾಷ್ಟ್ರಮಟ್ಟದ ಡಾಕ್ಟರ್ APJ ಅಬ್ದುಲ್ ಕಲಾಂ ಸದ್ಭಾವನಾ ಪ್ರಶಸ್ತಿ 2023. ಹಾಗೆ ಕುಮಾರಿ ನಿಹಾರಿಕಾ HN ಬಾಲ ಪ್ರತಿಭೆ ಬೆಂಗಳೂರು ನಗರ ಜಿಲ್ಲೆ ರಾಜ್ಯ ಮಟ್ಟದ ಕರ್ನಾಟಕ ಕಾಯಕ ಬಸವಶ್ರೀ ಪ್ರಶಸ್ತಿ. ಬೇಗ ಬರಬೇಕು ನಿಹಾರಿಕಾ. ಗಿವ್ ಎ ಬಿಗ್ ಅಪ್ಲಾಸ್ ಫಾರ್ ನಿಹಾರಿಕಾ HN ಬಾಲ ಪ್ರತಿಭೆ ಬೆಂಗಳೂರು ನಗರ ಜಿಲ್ಲೆಯಿಂದ ಬಂದ ಪುಟಾಣಿ ಪ್ರತಿಭೆಗೆ ಸಿಗ್ತಾ ಇದೆ ರಾಜ್ಯ ಮಟ್ಟದ ಕರ್ನಾಟಕ ಕಾಯಕ ಬಸವಶ್ರೀ ಪ್ರಶಸ್ತಿ. ರಾಜ್ಯ ಮಟ್ಟದ ಕರ್ನಾಟಕ ಕಾಯಕ ಬಸವಶ್ರೀ ಪ್ರಶಸ್ತಿ. ಚಿಕ್ಕ ವಯಸ್ಸಿನಲ್ಲೇ ಸೇವೆ ಮಾಡುವಂತಹ ಮನಸ್ಸು, ಪಾಲ್ಗೊಳ್ಳುವಂತಹ ರೀತಿಯನ್ನು ಗಮನಿಸಿ ಆ ಕ್ಷೇತ್ರದಲ್ಲಿ ಈ ಪುಟ್ಟ ಪ್ರತಿಭೆಗೆ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ವತಿಯಿಂದ ನೀಡ್ತಾ ಇದೆ ಕರ್ನಾಟಕ ಕಾಯಕ ಬಸವಶ್ರೀ ಪ್ರಶಸ್ತಿ 2023. ಕುಮಾರಿ ನಿಹಾರಿಕಾ HN. ಧನ್ಯವಾದಗಳು ನಿಹಾರಿಕಾ. ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್, ಕೀಪ್ ಅಪ್ ದ ಗುಡ್ ವರ್ಕ್ ಥ್ರೂ ಯುವರ್ ಸೋಷಿಯಲ್ ಸರ್ವಿಸ್. ಮತ್ತೋರ್ವರು ಡಾಕ್ಟರ್ ಮಂಜುನಾಥ್ S ಕನ್ನಡ ಹೋರಾಟ ಮತ್ತು ಸಮಾಜ ಸೇವಾ ಕ್ಷೇತ್ರ ಬೆಂಗಳೂರು ನಗರ ಜಿಲ್ಲೆ. ಕನ್ನಡ ಪರ ಹೋರಾಟಗಾರರು ಜ್ಞಾಪಿಸ್ಕೊಂಡಾಗ ನಮ್ಗೆ ಅಂಬರೀಷ್ ಅಣ್ಣ ಜ್ಞಾಪಕ ಬರ್ತಾರೆ. ಡಾಕ್ಟರ್ ಮಂಜುನಾಥ್ S ರವರು ಕನ್ನಡ ಪರ ಹೋರಾಟಗಾರರು ಮತ್ತು ಸಮಾಜ ಸೇವಾ ಕ್ಷೇತ್ರದಲ್ಲಿ ದುಡಿದಿರ್ತಕ್ಕಂಥವರು ಬೆಂಗಳೂರು ನಗರ ಜಿಲ್ಲೆಯಿಂದ ಬಂದಿದ್ದಾರೆ. ಇವರಿಗೆ ರಾಜ್ಯ ಮಟ್ಟದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ. ತಾಯಿ ಕನ್ನಡಾಂಬೆಯ ಹೆಸರಲ್ಲಿ ಕನ್ನಡ ಪರವಾದಂಥ ಹೋರಾಟಗಳನ್ನು ಮಾಡ್ಕೊಂಡು ಬಂದಂತಹ ಡಾಕ್ಟರ್ ಮಂಜುನಾಥ್ S ರವರಿಗೆ ಒಂದು ಜೋರಾದ ಹೆಮ್ಮೆಯ ಚಪ್ಪಾಳೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಡಾಕ್ಟರ್ ಮಂಜುನಾಥ್ S ರವರು ಸಿಗ್ತಾ ಇದೆ ರಾಜ್ಯ ಮಟ್ಟದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ. ಒಟ್ಟಿರಿ ಚಪ್ಪಾಳೆ. ಹೌದು, ಜೋರಾದ ಚಪ್ಪಾಳೆ ನೀಡಬೇಕಾಗಿ ಕೊಡ್ತಾ ಇದ್ದೀನಿ. ಹಾಗೆ ಮತ್ತೊಬ್ಬರು ಸನ್ಮಾನ್ಯ ಶ್ರೀ ಮಜೀದ್ ಪಾಷಾರವರು ಮುಖ್ಯ ಶಿಕ್ಷಕರು ಜಾಮಿಯಾ ಉಲ್ ಉಲೂಮ್ ಬನ್ನಿಕೊಪ್ಪ ಬೆಂಗಳೂರು ಶಿಕ್ಷಣ ಕ್ಷೇತ್ರ. ಓ, ಕನ್ನಡ ಅಂದಾಗ ಒಬ್ಬರನ್ನೆಲ್ಲ ಹೋರಾಟದಲ್ಲಿ ಸುಮಾರು ಜನ ಇರ್ತಾರೆ. ಹಾಗಾಗಿ ಅವರೆಲ್ಲ ಕನ್ನಡಾಭಿಮಾನಿಗಳು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ನಿಮ್ಮ ಈ ಕನ್ನಡ ಪ್ರೀತಿಗೆ, ನಿಮ್ಮ ಈ ಹೋರಾಟಕ್ಕೆ ಕನ್ನಡ ರಾಜ್ಯ ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಡಾಕ್ಟರ್ ಮಂಜುನಾಥ್ ರವರಿಗೆ ಸಿಕ್ಕಿರ್ತಕ್ಕಂಥ ತುಂಬ ಖುಷಿ ಹಾಗೂ ಸಂತೋಷದಾಯಕವಾದಂಥ ವಿಚಾರ. ಅಭಿನಂದನೆಗಳು ಸರ್ ಮತ್ತೊಮ್ಮೆ ನಮ್ಮ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ವತಿಯಿಂದ. ಈಗ ಮತ್ತೋರ್ವರು ಸನ್ಮಾನ್ಯ ಶ್ರೀ ಮಜೀದ್ ಬಾಷಾರವರು ಮುಖ್ಯ ಶಿಕ್ಷಕರು ಜಾಮಿಯಾ ಉಲ್ ಉಲೂಮ್ ಬನ್ನಿಕೊಪ್ಪ ಬೆಂಗಳೂರು ಶಿಕ್ಷಣ ಕ್ಷೇತ್ರ. ಇವರಿಗೆ ಸಿಗ್ತಾ ಇದೆ ರಾಷ್ಟ್ರ ಮಟ್ಟದ ಡಾಕ್ಟರ್ APJ ಅಬ್ದುಲ್ ಕಲಾಂ ಸದ್ಭಾವನಾ ಪ್ರಶಸ್ತಿ. ನಾವು ಬರ್ಬೇಕಾ?
ಮುಖ್ಯ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂತಹ ಬನ್ನಿಕೊಪ್ಪ ಬೆಂಗಳೂರು ಶಿಕ್ಷಣ ಕ್ಷೇತ್ರದಿಂದ ಬಂದಂತಹ ಸನ್ಮಾನ್ಯ ಶ್ರೀ ಮಜೀದ್ ಪಾಷಾರವರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ರಾಷ್ಟ್ರಮಟ್ಟದ ಡಾಕ್ಟರ್ APJ ಅಬ್ದುಲ್ ಕಲಾಂ ಸದ್ಭಾವನಾ ಪ್ರಶಸ್ತಿಯನ್ನು 2023ರಲ್ಲಿ ನೀಡಲಾಗ್ತಾ ಇದೆ. ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೀನಿ. ಸನ್ಮಾನ್ಯ ಶ್ರೀ ಮಜೀದ್ ಪಾಷಾ ಅವರಿಗೆ ಸಿಗ್ತಾ ಇದೆ ರಾಷ್ಟ್ರಮಟ್ಟದ ಡಾಕ್ಟರ್ APJ ಅಬ್ದುಲ್ ಕಲಾಂ ಸದ್ಭಾವನಾ ಪ್ರಶಸ್ತಿ 2023. ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ವತಿಯಿಂದ ಪೇಟ ಹಾಗೂ ಶಾಲನ್ನು ಗೌರವವನ್ನು ಸಂತೋಷಾಭಿನಂದನೆಯನ್ನು ತುಂಬ ಗೌರವಪೂರ್ವಕವಾಗಿ ನೀಡಲಾಗ್ತಾ ಇದೆ. ಧನ್ಯವಾದಗಳು ಸರ್. ಮುಂದಿನ ಸಾಧಕರು ಡಾಕ್ಟರ್ ಪ್ರಸನ್ನಕುಮಾರ್ ಸಿ ರಾಘಣ್ಣರವರು MA PhD ವೇದಾಂಗ ಜ್ಯೋತಿಷ್ಯ ಯೋಗ ಸಂಸ್ಕೃತಂ ವಿಶ್ವವಿದ್ಯಾನಿಲಯ ಫ್ಲೋರಿಡಾ USA, ಖ್ಯಾತ ಜ್ಯೋತಿಷ್ಯ ಶಾಸ್ತ್ರಜ್ಞರು ಮತ್ತು ವಾಸ್ತುಶಾಸ್ತ್ರಜ್ಞರು ಹಾಗೂ ಪಾರಂಪರಿಕ ಆಯುರ್ವೇದ ಮತ್ತು ನಾಟಿ ವೈದ್ಯರು ಹಾಗೂ ಧಾರ್ಮಿಕ ಸಮಾಜ ಸೇವಕರು, ದಾವಣಗೆರೆ ಜಿಲ್ಲೆ. ಈಗ ಒಟ್ಟಾರೆಯಾಗಿ ಸೇವಾ ವಿಭಾಗದಲ್ಲಿ ರಾಜ್ಯ ಮಟ್ಟದ ಕರ್ನಾಟಕ ಪದ್ಮವಿಭೂಷಣ ಪ್ರಶಸ್ತಿಯನ್ನು 2023ನೇ ಸಾಲಿನಲ್ಲಿ ನಮ್ಮ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ನೀಡ್ತಾ ಇದೆ. ಅವರಿಗೆ ಅಭಿನಂದನೆಗಳನ್ನು ಜೋರಾದ ಚಪ್ಪಾಳೆ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಡಾಕ್ಟರ್ ಪ್ರಸನ್ನಕುಮಾರ್ ಸಿ ರಾಘಣ್ಣರವರಿಗೆ ಶುಭವಾಗಲಿ ಸರ್. ಮತ್ತೊಬ್ಬ ಸಾಧಕರು ದಯವಿಟ್ಟು ಹುಸೇನ್ ಕುಬಣೂರು ರೆಡಿಯಾಗಿರಬೇಕು. ಹಾಗೆ NS ಪದ್ಮನಾಭ ಅವರು ವೇದಿಕೆ ಹತ್ರ ಬರಬೇಕು. ಮುಂದಿನ ಸಾಧಕರು ಸನ್ಮಾನ್ಯ ಶ್ರೀ ಹುಸೇನ್ ಕುಬಣೂರು, ಮಿಮಿಕ್ರಿ ಮತ್ತು ನಟನೆ ಕ್ಷೇತ್ರ. ತುಂಬ ಸಂತೋಷ ಕಡೆಯ. ಸನ್ಮಾನ್ಯ ಶ್ರೀ ಹುಸೇನ್ ಕುಬಣೂರವರಿಗೆ ಮಿಮಿಕ್ರಿ ಮತ್ತು ನಟನೆ ಕ್ಷೇತ್ರದಲ್ಲಿ ಕಾಸರಗೋಡು ಜಿಲ್ಲೆಯಿಂದ ಬಂದಂತಹ ಈ ಕಲಾವಿದನಿಗೆ ಸಿಗ್ತಾ ಇದೆ ರಾಷ್ಟ್ರಮಟ್ಟದ ಡಾಕ್ಟರ್ APJ ಅಬ್ದುಲ್ ಕಲಾಂ ಸದ್ಭಾವನಾ ಪ್ರಶಸ್ತಿ. ಸನ್ಮಾನ್ಯ ಶ್ರೀ ಹುಸೇನ್ ಕುಬಣೂರವರು ಮಿಮಿಕ್ರಿ ಮತ್ತು ನಟನೆ ಕ್ಷೇತ್ರದಲ್ಲಿ ಕಾಸರಗೋಡು ಜಿಲ್ಲೆಯಿಂದ ಬಂದಂತಹ ಆ ಕ್ಷೇತ್ರದಲ್ಲಿ ರಾಷ್ಟ್ರಮಟ್ಟದ ಡಾಕ್ಟರ್ APJ ಅಬ್ದುಲ್ ಕಲಾಂ ಸದ್ಭಾವನಾ ಪ್ರಶಸ್ತಿಯನ್ನು 2023ನೇ ಸಾಲಿನಲ್ಲಿ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ಸೃಷ್ಟಿ ಶಕ್ತಿ ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ವಿಶೇಷ ವಿಭಿನ್ನ ಗಣ್ಯರ ಸಮ್ಮುಖದಲ್ಲಿ ನೀಡ್ತಾ ಇದೆ. ಈಗ ದಯವಿಟ್ಟು ನಮ್ಮ ಸನ್ಮಾನ್ಯ ಹುಸೇನ್ ಕುಬಣೂರವರು ಒಂದು ಧ್ವನಿಯನ್ನು ಅನುಕರಣೆ ಮಾಡಬೇಕು. ಮಾಡ್ತೀರಲ್ವಾ ಕುಬಣೂರವರ? ನಾವೆಲ್ಲರೂ ನಿಮಗೋಸ್ಕರ ಕಾಯ್ತಾ ಇದ್ದೀವಿ. ನಾನು ಸಾಂಗ್ಲಿಯಾನ ಹೇಳ್ತಾ ಇದ್ದೇನೆ, ಒಬ್ಬರು ಧ್ವನಿಯನ್ನು ಅನುಕರಣೆ ಮಾಡಿ ಅಂತ. ಮಾಡ್ತಾರೆ. ವೇದಿಕೆ ಮೇಲೆ ಉಪಸ್ಥಿತರಾದಂಥ ಎಲ್ಲ ನನ್ನ ಗಣ್ಯ ವ್ಯಕ್ತಿಗಳಿಗೆ ನನ್ನ ತುಂಬ ಹೃದಯದ ಅಭಿನಂದನೆಗಳು. ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಹಾಸನಗರಿ ಕುಳಿತಿರುವಂಥ ನನ್ನ ಎಲ್ಲ ಸಹೋದರ ಸಹೋದರಿಗೆ ನಿಮಗೆಲ್ಲರಿಗೂ ನನ್ನ ಒಂದೇ ಮಾತ್ರ. ದೀರ್ಘವಾಗಿ ನಾನು ಮಾಡೋದಿಲ್ಲ, ಯಾಕಂತೇಳಿ ಉಪವಾಸ ಇದೆ. ಆದ ಕಾರಣ ಒಂದು ಸೌಂಡ್ ನಾನು ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಯಾವುದಾದ್ರು ಸಚಿವರು ಆಗಮಿಸುವಂಥ ಸಂದರ್ಭದಲ್ಲಿ ಅವ್ರು ಮುಂಚಿತವಾಗಿ ಒಂದು ಎಸ್ಕೋಟ್ ಬರ್ತಾ ಇರ್ತಾರೆ. ಆ ಎಸ್ಕೋಟ್ನಲ್ಲಿ ಒಂದು ಅಲಾರಾಮ್ ಇರ್ತದೆ, ಅದು ನೀವೆಲ್ಲ ಕೇಳಿರುವಂಥದ್ದು. ಅದನ್ನು ನಾನೀಗ ನಿಮ್ಮ ಮುಂದೆ ಮಾಡಿ ತೋರಿಸ್ತೇನೆ. ಸಾಕಲ್ಲ. ಇನ್ನು ನಮ್ಮ ಮಾಜಿ ಸಚಿವರು ಸಿದ್ದರಾಮಯ್ಯ ಅವರು ಎರಡು ಮಾತು ಅವ್ರದ್ದು. ಎಲ್ಲರಿಗೆ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಾದಂಥ ನನ್ನ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನನ್ನ ಒಂದೇ ಮಾತನ್ನು ಹೇಳ್ತಾ, ಹಾಗೂ ಈ ವೇದಿಕೆಯಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂಥ ನನ್ನ ಆತ್ಮೀಯರು ಶಾಫಿ ಬಬ್ಬುಗಡ್ಡೆಯವರಿಗೂ ನನ್ನ ಒಂದೇ ಮತ. ಈ ವೇದಿಕೆಯಲ್ಲಿ ಎಲ್ಲರೂ ಬಂದಿದ್ದಾರಲ್ಲ, ಅದೇ ನಮ್ಮ ದೊಡ್ಡ ಸಂತೋಷ. ಅಷ್ಟೇ ಹೇಳಿ ನನ್ನ ಮಾತುಗಳಿಗೆ ವಿರಾಮ. ಜೈ ಹಿಂದ್, ಜೈ ಭಾರತ್. ಅಭಿನಂದನೆಗಳನ್ನ
ಸನ್ಮಾನ್ಯ ಹುಸೇನ್ ಕುಮಣೂರು ಮಿಮಿಕ್ರಿ ಹಾಗೂ ನಟನ ಕ್ಷೇತ್ರದಲ್ಲಿ ಕಾಸರಗೋಡು ಜಿಲ್ಲೆಯಿಂದ ಬಂದು ಇವತ್ತು ರಾಷ್ಟ್ರಮಟ್ಟದ ಡಾಕ್ಟರ್ APJ ಅಬ್ದುಲ್ ಕಲಾಂ ಪ್ರಶಸ್ತಿ ಪಡ್ಕೊಂಡಿದ್ದಾರೆ. ಅವ್ರನ್ನೆಲ್ಲರೂ ಕೂಡ ಜೋರಾದ ಚಪ್ಪಳೆ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಮುಂದಿನ ಸಾಧಕರು ಸನ್ಮಾನ್ಯ NS ಪದ್ಮನಾಭರವರು, ಅಧ್ಯಕ್ಷ ಬೆಂಗಳೂರು ನಗರ ಜಿಲ್ಲೆ. ಇವರಿಗೆ ರಾಜಕೀಯ ಕ್ಷೇತ್ರದಲ್ಲಿ ರಾಜ್ಯ ಮಟ್ಟದ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ 2023ನೇ ಸಾಲಿನಲ್ಲಿ ಈ ರಾಜಧಾನಿಯಲ್ಲಿ ಅವರಿಗೆ ಸಿಗ್ತಾ ಇದೆ. ತುಂಬ ಖುಷಿ ಹಾಗೂ ಅಭಿನಂದನೆಗಳು ಕೂಡ. ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ಕೊಡಮಾಡುವ 2023ನೇ ಸಾಲಿನಲ್ಲಿ ರಾಜ್ಯ ಮಟ್ಟದ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಸನ್ಮಾನ್ಯ ಶ್ರೀ NS ಪದ್ಮನಾಭ, ಅಧ್ಯಕ್ಷರು ಪುರಸಭೆ ಆನೇಕಲ್, ಬೆಂಗಳೂರು ನಗರ ಜಿಲ್ಲೆ, ರಾಜಕೀಯ ಕ್ಷೇತ್ರ. ರಾಜ್ಯ ಮಟ್ಟದ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಸನ್ಮಾನ್ಯ NS ಪದ್ಮನಾಭ, ಪುರಸಭಾ ಅಧ್ಯಕ್ಷರು ಆನೇಕಲ್, ಬೆಂಗಳೂರು ನಗರ ಜಿಲ್ಲೆ, ರಾಜಕೀಯ ಕ್ಷೇತ್ರಕ್ಕೆ ರಾಜ್ಯ ಮಟ್ಟದ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ. ತುಂಬ ಅಭಿನಂದನೆಗಳು ಸರ್ ನಮ್ಮ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ವತಿಯಿಂದ. ಹಾಗೆ ಮುಂದಿನ ಸಾಧಕರು ಸನ್ಮಾನ್ಯ ರಂಗ ಯೇಸುಬಾ ಸಿಂಧೆ. ಸನ್ಮಾನ್ಯ ಶ್ರೀ ರಂಗ ಯೇಸುಬಾ ಸಿಂಧೆ, ಶಿಕ್ಷಣ ಕ್ಷೇತ್ರ, ವಿಜಯಪುರ ಜಿಲ್ಲೆ, ರಾಜ್ಯ ಮಟ್ಟದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಪ್ರಶಸ್ತಿ 2023ನೇ ಸಾಲಿನಲ್ಲಿ ಕೂಡ ಮಾಡುವ ಈ ಪ್ರಶಸ್ತಿ ನಿಮಗೆ ಜವಾಬ್ದಾರಿಯನ್ನು ಹೆಚ್ಚು ಮಾಡ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಪ್ರಶಸ್ತಿ ಹೆಸರಿಗಲ್ಲ, ಉತ್ತಮವಾದಂಥ ಕೆಲಸಗಳು ಮಾಡಲಿಕ್ಕೆ ಒಂದು ಒಳ್ಳೆಯ ಒಂದು ಗ್ರೀನ್ ಸಿಗ್ನಲ್ ಅಷ್ಟೇ. ಸನ್ಮಾನ್ಯ ರಂಗ ಯೇಸುಬಾ ಶಿಂದೆ, ಶಿಕ್ಷಣ ಕ್ಷೇತ್ರ, ವಿಜಯಪುರ ಜಿಲ್ಲೆ, ರಾಜ್ಯ ಮಟ್ಟದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಪ್ರಶಸ್ತಿ 2023. ರಂಗ ಯೇಸುಬಾ ಸಿಂಧೆ, ಶಿಕ್ಷಣ ಕ್ಷೇತ್ರ, ವಿಜಯಪುರ ಜಿಲ್ಲೆ, ರಾಜ್ಯ ಮಟ್ಟದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಪ್ರಶಸ್ತಿ 2023. ಹಾಗೆ ಮುಂದಿನ ಸಾಧಕರು ಸನ್ಮಾನ್ಯ ಶ್ರೀ ರೇಣುಕಾ ಪ್ರಸನ್ನ HR, ಕ್ರೀಡಾ ಕ್ಷೇತ್ರದಲ್ಲಿ ಬೆಂಗಳೂರು ನಗರ ಜಿಲ್ಲೆಯಿಂದ ಬಂದಿದ್ದಾರೆ. ರಾಜ್ಯ ಮಟ್ಟದ ಏಕಲವ್ಯ ಪ್ರಶಸ್ತಿ 2023. ಸನ್ಮಾನ್ಯ ರೇಣುಕಾ ಪ್ರಸನ್ನ HR, ಕ್ರೀಡಾ ಕ್ಷೇತ್ರ, ಬೆಂಗಳೂರು ನಗರ ಜಿಲ್ಲೆ, ರಾಜ್ಯ ಮಟ್ಟದ ಏಕಲವ್ಯ ಪ್ರಶಸ್ತಿ 2023. ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ವತಿಯಿಂದ ಹಾಗೂ ವಿಶೇಷ ಗಣ್ಯಮಾನ್ಯರ ಜೊತೆಗೆ ಈ ಒಂದು ರಾಜ್ಯ ಮಟ್ಟದ ಏಕಲವ್ಯ ಪ್ರಶಸ್ತಿಯನ್ನು ಕೊಡಮಾಡ್ತಾ ಇದೆ. ಸನ್ಮಾನ್ಯ ಶ್ರೀ ರೇಣುಕಾ ಪ್ರಸನ್ನ HR ರವರಿಗೆ ಕ್ರೀಡಾ ಕ್ಷೇತ್ರದಲ್ಲಿ ಶ್ರಮಿಸಿರ್ತಕ್ಕಂಥ ಸಾಧನೆಗೆ ಬೆಂಗಳೂರು ನಗರ ಜಿಲ್ಲೆ. ಮತ್ತೋರ್ವ ಸಾಧಕರು ಕರಾಟೆ ಕಿಂಗ್ ಸೈಯದ್ ಫುರ್ಖಾನ್ ಐ, ಕರಾಟೆ ಕ್ಷೇತ್ರದಲ್ಲಿ ಪ್ರತಿಭಾ ಪುರಸ್ಕಾರವನ್ನು 2023ರಲ್ಲಿ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ವತಿಯಿಂದ ಕರಾಟೆ ಕ್ಷೇತ್ರದಲ್ಲಿ ಅವರಿಗೆ ಸಿಗ್ತಾ ಇದೆ ಪ್ರತಿಭಾ ಪುರಸ್ಕಾರ. ಸೈಯದ್ ಫುರ್ಖಾನ್ ಐ. ಹಾಗೆ ಮತ್ತೋರ್ವರು ನೃತ್ಯ ಕ್ಷೇತ್ರಕ್ಕೆ ಪ್ರತಿಭಾ ಪುರಸ್ಕಾರ 2023 ಸೈಯದ್ ಅಸ್ರಾರ್ ಐ ರವರಿಗೆ ನೀಡ್ತಾ ಇದೆ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್. ಈಗ ಸೈಯದ್ ಫುರ್ಖಾನ್ ರವರಿಗೆ ಕರಾಟೆ ಕ್ಷೇತ್ರ ವಿಭಾಗದಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಕೂಡ ಮಾಡ್ತಾ ಇದೆ. ಹಾಗೆ ಸೈಯದ್ ಅಸ್ರಾರ್ ಐ ನೃತ್ಯ ಕ್ಷೇತ್ರ, ಇವರು ಕೂಡ ಪ್ರತಿಭಾ ಪುರಸ್ಕಾರವನ್ನು ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ವತಿಯಿಂದ ಕೊಡಮಾಡ್ತಾ ಇದ್ದೀವಿ. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು.
ಶ್ರೀ ಮಹೇಶ್ ಕುಲಾಲ್ರವರು ನೃತ್ಯ ಕ್ಷೇತ್ರದಲ್ಲಿ ಶ್ರಮಿಸಿರ್ತಕ್ಕಂತಹ ಇವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಂದಿದ್ದಾರೆ. ಅವರಿಗೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಸದ್ಭಾವನಾ ಪ್ರಶಸ್ತಿನ 2023 ಸಾಲಿನಲ್ಲಿ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ನೀಡ್ತಾ ಇದೆ. ಸನ್ಮಾನ್ಯ ಶ್ರೀ ಮಹೇಶ್ ಕುಲಾಲ್ ಎಲ್ಲಿದ್ರು ವೇದಿಕೆ ಹತ್ರ ಬರಬೇಕು. ಹಾಗೆ ನಜೀರ್ ಅಹಮದ್ ಕೂಡ ವೇದಿಕೆ ಹತ್ರ ಬರಬೇಕು. ಹಾಗೆ ಸನ್ಮಾನ್ಯ ಶಾರದಾ ದಾಮೋದರ್ ಅವರು ಕೂಡ, ಕುಮಾರಿ ಅದಿತಿ ವಿಟ್ಲ, ಡಾಕ್ಟರ್ ಮಹೇಶ್ ಗಾಜಪ್ಪನವರು, ಸನ್ಮಾನ್ಯ ಶ್ರೀ ಮಹೇಶ್ ಕುಲಾಲ್ರವರು ಡಾಕ್ಟರ್ APJ ಅಬ್ದುಲ್ ಕಲಾಂ ಸದ್ಭಾವನಾ ಪ್ರಶಸ್ತಿಯನ್ನು ನೃತ್ಯ ಕ್ಷೇತ್ರದಲ್ಲಿ ಪಡ್ಕೊಳ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವರು ನೃತ್ಯ ಕ್ಷೇತ್ರದಲ್ಲಿ ಪ್ರವೀಣರಾಗಿ ಸಾಧನೆಯನ್ನು ಮಾಡಿದ್ದಾರೆ. ಹಾಗೆ ಮತ್ತೋರ್ವ ಸಾಧಕರು ನಜೀರ್ ಅಹಮದ್ ರವರು ಚಿಕ್ಕಮಗಳೂರು ಜಿಲ್ಲೆಯಿಂದ ಬಂದಂತಹ ಸಮಾಜ ಸೇವೆಯ ಕ್ಷೇತ್ರದಲ್ಲಿ ಶ್ರಮಿಸಿರ್ತಕ್ಕಂತಹ ಇವರಿಗೆ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ವತಿಯಿಂದ ರಾಷ್ಟ್ರಮಟ್ಟದ ಡಾಕ್ಟರ್ APJ ಅಬ್ದುಲ್ ಕಲಾಂ ಸದ್ಭಾವನಾ ಪ್ರಶಸ್ತಿ 2023 ಸಾಲಿನಲ್ಲಿ ನೀಡಲಾಗ್ತಾ ಇದೆ. ವಿಶೇಷ ಹಿರಿಯ ಗಣ್ಯಮಾನ್ಯರ ಒಂದು ಸಹಯೋಗದ ಜೊತೆಗೆ ಇದಾದ ನಂತರ ಊಟದ ವ್ಯವಸ್ಥೆ ಇರುತ್ತೆ, ಉಪಹಾರದ ವ್ಯವಸ್ಥೆ ಇರುತ್ತೆ. ಉಪಹಾರದ ನಂತರ ಒಂದು ಗ್ರೂಪ್ ಫೋಟೋ ಒಂದು ಸೆಷನ್ ಇರುತ್ತೆ. ದಯವಿಟ್ಟು ಮುಂಚಿತವಾಗಿ ಆಗುತ್ತೆ. ಈ ಗ್ರೂಪ್ ಫೋಟೋ ಒಂದು ಸೆಷನ್ ಇದೆ, ಎಲ್ಲರೂ ಕೂಡ ಪಾಲ್ಗೊಳ್ಬೇಕು. ಸನ್ಮಾನ್ಯ ಶ್ರೀ ನಜೀರ್ ಅಹಮದ್ ರವರು ರಾಷ್ಟ್ರಮಟ್ಟದ ಡಾಕ್ಟರ್ APJ ಅಬ್ದುಲ್ ಕಲಾಂ ಸದ್ಭಾವನಾ ಪ್ರಶಸ್ತಿಯನ್ನು ಸಮಾಜ ಸೇವಾ ಕ್ಷೇತ್ರದಲ್ಲಿ ಪಡ್ಕೊಳ್ತಾ ಇದ್ದಾರೆ. ಹಾಗೆ ಮತ್ತೋರ್ವ ಸಾಧಕರು ಸನ್ಮಾನ್ಯ ಶ್ರೀಮತಿ ಶಾರದಾ ದಾಮೋದರ್ ನೃತ್ಯ ಕ್ಷೇತ್ರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥ ಸಾಧಕರು. ಇವರಿಗೆ ಸಿಗ್ತಾ ಇದೆ ರಾಜ್ಯ ಮಟ್ಟದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕನ್ನಡಾಂಬೆ ಹೆಸರಲ್ಲಿ ನಮ್ಮ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ಕೊಡ ಮಾಡ್ತಾ ಇದೆ. ಅವರಿಗೆ ಒಂದು ಹೆಮ್ಮೆಯ ಚಪ್ಪಾಳೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಸನ್ಮಾನ್ಯ ಶ್ರೀಮತಿ ಶಾರದಾ ದಾಮೋದರ್ ಅವರಿಗೆ ನೃತ್ಯ ಕ್ಷೇತ್ರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಂದಂತಹ ಈ ಪ್ರತಿಭೆಗೆ ರಾಜ್ಯ ಮಟ್ಟದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ 2023. ವಂದನೆ ಸಾವಿರ ವಂದನೆ, ಸಾಧನೆ ತೋರಿದ ಜರುವೆ ಗೆಲುವಿನ ಬಂಗಾರಿಗೆ ಸೊಬಗಿನ ಸಿಂಗಾರಿಗೆ ವಂದನೆ 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 ವಂದನೆ, ಸಾವಿರ ವಂದನೆ, ಸಾಧನೆ ತೋರಿದ ಜಾರಿಗೆ ಗೆಲುವಿನ ಬಂಗಾರಿಗೆ ಸೊಬಗಿನ ಧನ್ಯವಾದಗಳು ವಂದನೆ ವಂದನೆ. ಮತ್ತೊಂದು ಪುಟಾಣಿ ಕುಮಾರಿ ಅದಿತಿ ವಿಟ್ಲ ನೃತ್ಯ ಕ್ಷೇತ್ರಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡಿರ್ತಕ್ಕಂಥ ನೃತ್ಯ ಕ್ಷೇತ್ರದ ಸಾಧನೆಗೆ ಚಿಕ್ಕ ವಯಸ್ಸಿನಲ್ಲಿ ಸಿಗ್ತಾ ಇದೆ. ಅವರಿಗೆ ರಾಜ್ಯ ಮಟ್ಟದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ. ತಾಯಿ ಕನ್ನಡಾಂಬೆ ಆಶೀರ್ವಾದ ನಿನಗೆ ಸದಾ ಇದೆ. ನಮ್ಮ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ಹಾಗೂ ಸೃಷ್ಟಿ ಶಕ್ತಿ ಸಂಸ್ಥೆ ಸಂಯುಕ್ತಾಶ್ರಯದಲ್ಲಿ ಒಂದೊಳ್ಳೆಯ ಶ್ಲಾಘನೆಯನ್ನು ಪ್ರಶಸ್ತಿ ಫಲಗಳನ್ನು ನೀಡುವುದರ ಮೂಲಕ ಅವರಿಗೆ ಗೌರವವನ್ನು ಸೂಚಿಸ್ತಾ ಇದ್ವಿ. ಕುಮಾರಿ ಅದಿತಿ ವಿಟ್ಲ ಮತ್ತು ಜೋರಾದ ಚಪ್ಪಾಳೆ. ಹಾಗೆ ಮತ್ತೋರ್ವ ಹಿರಿಯರು ಸಾಧಕರು ಡಾಕ್ಟರ್ ಮಹೇಶ್ ಗಾಜಪ್ಪನವರು ಕನ್ನಡ ಸಹಾಯಕ ಪ್ರಾಧ್ಯಾಪಕರು, ಶಾಸ್ತ್ರೀಯ ಕನ್ನಡ ಭಾಷೆ ಅಧ್ಯಯನ ಸಂಸ್ಥೆ, ರಾಣಿ ಚೆನ್ನಯ್ಯ ವಿಶ್ವವಿದ್ಯಾನಿಲಯ ಬೆಳಗಾವಿ. ತುಂಬ ಖುಷಿ ಆಗ್ತಾ ಇದೆ. ರಾಜ್ಯ ಮಟ್ಟದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು 2023 ಸಾಲಿನಲ್ಲಿ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್
2023ನೇ ರಾಜ್ಯ ಮಟ್ಟದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಡಾಕ್ಟರ್ ಮಹೇಶ್ ಫ ಘಾಜಪ್ಪನವರು, ಕನ್ನಡ ಸಹಾಯಕ ಪ್ರಾಧ್ಯಾಪಕ, ಇವರಿಗೆ ಶಾಸ್ತ್ರೀಯ ಕನ್ನಡ ಭಾಷೆ ಅಧ್ಯಯನ ಸಂಸ್ಥೆಯಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಬೆಳಗಾವಿಯಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇರತಕ್ಕಂತಹ ಡಾಕ್ಟರ್ ಮಹೇಶ್ ಫ ಘಾಜಪ್ಪನವರಿಗೆ ಸಿಗ್ತಾ ಇದೆ ರಾಜ್ಯ ಮಟ್ಟದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ 2023ನೇ ಸಾಲಿನಲ್ಲಿ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ನವರ ಕಟಾಕ್ಷದಲ್ಲಿ. ಇದುವರೆಗೂ ನಮ್ಮಲ್ಲೆಲ್ಲ ರಂಜಿಸಿ ಕಾರ್ಯಕ್ರಮದ ರಂಗೇರಿಸಿದಂತಹ ನೃತ್ಯ ಪ್ರತಿಭೆಗಳಿಗೆ ಪ್ರತಿಭಾ ಪುರಸ್ಕಾರ. ಆ ಪ್ರತಿಭೆಗಳೆಲ್ಲ ಗ್ರೂಪಲ್ಲಿ ತೆಗೆಸ್ಕೊಂಡ್ರೆ ಚಂದ, ಒಟ್ಟಿಗೆ ಬಂದರೆ ಇನ್ನೂ ಚಂದ ಅನಿಸುತ್ತೆ. ಅವರ ಹೆಸರು ಹೀಗಿದೆ: ಕುಮಾರಿ ದಿಶಾ ಶೆಟ್ಟಿ, ನೃತ್ಯ ಕ್ಷೇತ್ರ ಚಪ್ಪಾಳೆ. ಹಾಗೆ ಕುಮಾರಿ ದಿಶಿತಾ, ನೃತ್ಯ ಕ್ಷೇತ್ರ, ಕುಮಾರಿ ಶಮಿತಾ ಕೆವಿ, ಕುಮಾರಿ ಅಂಕಿತಾ ಕೆವಿ, ಕುಮಾರಿ ತ್ರಿಷಾ, ಕುಮಾರಿ ಶಿಫಾಲಿ, ಕುಮಾರಿ ತ್ರಿಷಾ ಶೆಟ್ಟಿ, ಕುಮಾರಿ ಸಂಜನಾ ಘಟ್ಟಿ, ಕುಮಾರಿ ಸಾಕ್ಷಿ ಶೆಟ್ಟಿ, ಕುಮಾರಿ ವೈಷ್ಣವಿ KS. ಊಟ ಮಾಡಿ ಹೇಳ್ಬೇಕು ನಿಮ್ಮೆಲ್ಲ ಹೆಸರುಗಳು. ನಯನ ಮೇಡಮ್ ಅವರು ದಯವಿಟ್ಟು ವೇದಿಕೆ ಹತ್ರ ಬರಬೇಕು. ಆದಿತ್ಯ ನೃತ್ಯ ಕೇಂದ್ರದ ಮಂಗಳೂರು ಹಾಗೂ ತಂಡದವರು ಶ್ರೀಮತಿ ವಿದುಷಿ ನಯನ KR ಅವರು ದಯವಿಟ್ಟು ಆ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ಒಮ್ಮೆಲೆ ಒಂದು ಒಳ್ಳೆ ಫೋಟೋ ಸೆಷನ್ ಮೂಲಕ ಈ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು. ಕನಸು ಕಂಡೆ ನಾನು, ಕನಸುಗಾರ ನಾನು. ಈ ಪ್ರೀತಿಗಾಗಿ, ಚಪ್ಪಾಳೆಗಾಗಿ, ಅಭಿಮಾನಕ್ಕಾಗಿ ಕನಸು ಕಂಡೆ ನಾನು, ಕನಸುಗಾರ ನಾನು.
ಅಭಿಮಾನಕ್ಕಾಗಿ ಕನಸು ಕಂಡೆ ನಾನು, ಕನಸುಗಾರ ನಾನು. ಈ ಪ್ರೀತಿಗಾಗಿ, ಚಪ್ಪಾಳೆಗಾಗಿ, ಅಭಿಮಾನಕ್ಕಾಗಿ ಕನಸು ಕಂಡೆ ನಾನು, ಕನಸುಗಾರ ನಾನು. ನಮ್ಮ ನಯನ ಮೇಡಮ್ ಅವರ ತಾಯಿ ಶ್ರೀಮತಿ ಹರಿಣಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿ ಸೇವೆ ಸಲ್ಲಿಸಿರ್ತಕ್ಕಂಥವ್ರು. ಅಂತಹ ಮಕ್ಕಳನ್ನು ಪಡೆದ ನೀವೇ ಧನ್ಯರು. ಅದರಲ್ಲೂ ಒಂದು ಒಳ್ಳೆಯ ನಿಮ್ಮ ಗರಡಿಯಲ್ಲಿ ಇಂಥ ಪ್ರತಿಭಾವಂತ ನೃತ್ಯ ಪಟುಗಳನ್ನು ನೀವು ರೆಡಿ ಮಾಡ್ತಾ ಇದ್ದೀರಾ ಅಂತಂದರೆ ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ನಿಮಗೆಲ್ಲ. ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ. ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ. ಅನ್ನವ ನೀಡುತ್ತ ಸಲಹಿರುವ ಹೇಗಿನ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ದೇಶವಾಡಿದ ನಾಯಕರೇ ನಿಮಗಿದು ಕಾರ್ಯಕ್ರಮದ ಕೊನೆ ಘಟ್ಟ. ವೇದಿಕೆ ಮೇಲೆ ಇದುವರೆಗೂ ಸಾವಕಾಶವಾಗಿ ಕೂತ್ಕೊಂಡು ಈ ಸಭೆಯ ಗಾಂಭೀರ್ಯತೆಯನ್ನು ಕಾಪಾಡಿಕೊಂಡು ಸಭಾ ಮರ್ಯಾದೆಗೆ ಕೊಡ್ತಾ ಎಲ್ಲ ಸಾಧಕರನ್ನು ಗೌರವಿಸ್ತಾ ಈ ಕಾರ್ಯಕ್ರಮದಲ್ಲಿ ಕೊನೆವರೆಗೂ ಉಳ್ಕೊಂಡಿರ್ತಕ್ಕಂಥ ಮುಖ್ಯ ಅತಿಥಿಗಳಿಗೆ ಹಾಗೂ ಅಧ್ಯಕ್ಷರಿಗೆ ನಮ್ಮ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ಹಾಗೂ ಸೃಷ್ಟಿ ಶಕ್ತಿ ಸಂಸ್ಥೆ ಮೂಲಕ ಸನ್ಮಾನವನ್ನು ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಡಾಕ್ಟರ್ ನಮ್ಮ ಇಸಾಕ್ ದೊಡ್ಡೇರಿ ಸರ್ ಅವರು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ನಡೆಸ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಆಧ್ಯಾತ್ಮ ಮತ್ತು ದೈವಿಕ, ಸ್ಪಿರಿಚುವಲ್ ಆ್ಯಂಡ್ ಡಿವೈನ್. ಸೊ ಇವರಿಗೆ ಗೌರವ ಡಾಕ್ಟರೇಟ್ ಲಭಿಸಿದೆ. ನಮ್ಮ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ವತಿಯಿಂದ ಅವರಿಗೆ ತುಂಬ ಹೃದಯದ ಗೌರವ ಸಮರ್ಪಣೆ, ಸಂತೋಷ, ಅಭಿನಂದನೆ ನಾನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿರ್ತಕ್ಕಂಥ ಡಾಕ್ಟರ್ ಎಸ್.ಎಂ. ನೇತ್ರಾನಂದರವರು, ಅಖಿಲ ಕರ್ನಾಟಕ ನಾಮಫಲಕಗಳ ಕಲಾವಿದರ ಸಂಘ ಬೆಂಗಳೂರು ಹಾಗೂ ಮಾಲೀಕರು ಯಶಸ್ ಆರ್ಟ್ಸ್ ಡಿಜಿಟಲ್ ಬಿಗ್ ಪ್ರಿಂಟ್ ಟಿ ದಾಸರಳ್ಳಿ ಬೆಂಗಳೂರು, ಇವರಿಗೆ ನಮ್ಮ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ವತಿಯಿಂದ ಗೌರವಪೂರ್ವಕ ಸಂತೋಷಾಭಿನಂದನೆ.
ಹಾಗೆ ಈ ಕಾರ್ಯಕ್ರಮದ ಕಾರ್ಯಕ್ರಮ ನಡೆಸಿಕೊಟ್ಟಂತಹ ಸನ್ಮಾನ್ಯ ಶ್ರೀ ಪ್ರಕಾಶ್ ಸರ್ ಅವರು, ಸನ್ಮಾನ್ಯ ಸಹಾಯಕ ಪ್ರಧಾನ ವ್ಯವಸ್ಥಾಪಕರು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬೆಂಗಳೂರು, ಬ್ಯಾಂಕಿಂಗ್ ಸೇವಾ ಕ್ಷೇತ್ರ ಚಿತ್ರದುರ್ಗ ಜಿಲ್ಲೆ, ಇವರಿಗೆ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ವತಿಯಿಂದ ರಾಷ್ಟ್ರಮಟ್ಟದ ಜೀವಮಾನ ಸಾಧನಾ ಪ್ರಶಸ್ತಿಯನ್ನು 2023ನೇ ಸಾಲಿನಲ್ಲಿ ಈ ಒಂದು ಅಕ್ಕ ಮಹಾದೇವಿ ಸಭಾಂಗಣದಲ್ಲಿ ನೀಡಲಾಗ್ತಾ ಇದೆ. ದಯವಿಟ್ಟು ಈ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಸನ್ಮಾನ್ಯ ಶ್ರೀ ಪ್ರಕಾಶ್ ಅವರು ಬ್ಯಾಂಕಿಂಗ್ ಸೇವಾ ಕ್ಷೇತ್ರ ರಾಷ್ಟ್ರಮಟ್ಟದ ಜೀವಮಾನ ಸಾಧನಾ ಪ್ರಶಸ್ತಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಗ್ಳೂರು. ಹಾಗೆ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಂತಹ ಸನ್ಮಾನ್ಯ ಶ್ರೀ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ, ಗೌರವ ಡಾಕ್ಟರೇಟ್ ಪುರಸ್ಕೃತರು ಹಾಗೂ ಸಮಾಜ ಸೇವಕರು, ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಂದಂತಹ ಈ ಶ್ರೇಷ್ಠ ಪ್ರತಿಭೆಗೆ ನಮ್ಮ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ವತಿಯಿಂದ ಸಂತೋಷಾಭಿನಂದನೆ. ದಯವಿಟ್ಟು ಈ ಒಂದು ಸಂತೋಷಾಭಿನಂದನೆಯನ್ನು ಸನ್ಮಾನ್ಯ ಶ್ರೀ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ, ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಂದಂತಹ ಸಮಾಜ ಸೇವಕರು, ಗೌರವ ಡಾಕ್ಟರೇಟ್ ಪುರಸ್ಕೃತರು, ಇವರಿಗೆ ಸಂತೋಷಾಭಿನಂದನೆ ನಮ್ಮ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ವತಿಯಿಂದ. ಮತ್ತೋರ್ವ ಮುಖ್ಯ ಅತಿಥಿಗಳು ಡಾಕ್ಟರ್ ತುಕಾರಾಮ್ PS ವೈದ್ಯರು, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಹಾಗೂ ಸಂಸ್ಥಾಪಕರು, ಎಲ್ಲ ಶಿರಡಿ ಸಾಯಿ ಹಾಸ್ಪಿಟಲ್, ಹೆಸರುಘಟ್ಟ, ಬೆಂಗಳೂರು. ಇವರಿಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಮಾಡಿದಂಥ ಸಾಧನೆಗೆ ನಮ್ಮ ರಾಷ್ಟ್ರಮಟ್ಟದ ಮದರ್ ತೆರೇಸಾ ಪ್ರಶಸ್ತಿಯನ್ನು ನಮ್ಮ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ನೀಡ್ತಾ ಇದೆ. ದಯವಿಟ್ಟು ಈ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತೀನಿ. ಡಾಕ್ಟರ್ ತುಕಾರಾಮ್ PS ವೈದ್ಯರು, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆ್ಯಂಡ್ ಫೌಂಡರ್ ಆಫ್ ದಿಸ್ ಎಲ್ಲ ಶಿರಡಿ ಸಾಯಿ ಹಾಸ್ಪಿಟಲ್, ಹೆಸರುಘಟ್ಟ, ಬೆಂಗಳೂರು. ಇವರಿಗೆ ಸಿಗ್ತಾ ಇದೆ ರಾಷ್ಟ್ರಮಟ್ಟದ ಮದರ್ ತೆರೇಸಾ ಪ್ರಶಸ್ತಿ ವೈದ್ಯಕೀಯ ಕ್ಷೇತ್ರಕ್ಕೆ. ಹಾಗೆ ಮತ್ತೋರ್ವರು ಮುಖ್ಯ ಅತಿಥಿಗಳಾಗಿ ಬಂದು ಪಾಲ್ಗೊಂಡಂತಹ ಸನ್ಮಾನ್ಯ ಶ್ರೀ ಲಕ್ಷ್ಮೀಶ್ ರಾಜುರವರು, ಸಂಸ್ಥಾಪಕರು ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ನಿರ್ದೇಶಕರು, ಭಾರದ್ವಾಜ್ ಕುಟೀರ ನಿಸ್ವಾರ್ಥ ಸೇವಾ ಶ್ರಮ, ಬೆಂಗಳೂರು ನಗರ ಜಿಲ್ಲೆ, ಸಮಾಜ ಸೇವಾ ಕ್ಷೇತ್ರಕ್ಕೆ. ಇವರಿಗೆ ರಾಜ್ಯ ಮಟ್ಟದ ಕರ್ನಾಟಕ ಪದ್ಮಶ್ರೀ ಪ್ರಶಸ್ತಿ 2023. ಸನ್ಮಾನ್ಯ ಶ್ರೀ ಲಕ್ಷ್ಮೀಶ್ ರಾಜುರವರು, ಸಂಸ್ಥಾಪಕರು ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ನಿರ್ದೇಶಕರು, ಭಾರದ್ವಾಜ್ ಕುಟೀರ ನಿಸ್ವಾರ್ಥ ಸೇವಾಶ್ರಮ, ಬೆಂಗಳೂರು ನಗರ ಜಿಲ್ಲೆ, ಸಮಾಜ ಸೇವಾ ಕ್ಷೇತ್ರ. ಇವರಿಗೆ ಸಿಗ್ತಾ ಇದೆ ರಾಜ್ಯ ಮಟ್ಟದ ಕರ್ನಾಟಕ ಪದ್ಮಶ್ರೀ ಪ್ರಶಸ್ತಿ 2023. ಹಾಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಉತ್ತಮ ಸುಮಧುರ ಕಂಠದ ಗಾಯಕರು ಸನ್ಮಾನ್ಯ ಶ್ರೀ ಶಶಿಧರ್ ಕೋಟೆರವರು, ಹೆಸರಾಂತ ಕಲಾವಿದರು, ಹೆಸರಾಂತ ಗಾಯಕರು, ಹೆಸರಾಂತ ಖ್ಯಾತ ಗಾಯಕರು. ಗುಡ್. ನಿಜಕ್ಕೂ ಅವರ ಹಾಡುವ ಶೈಲಿ, ಆರಿಸಿಕೊಳ್ಳುವ ಸಾಹಿತ್ಯಗಳು ಎಲ್ಲರ ಜನಮಾನಸದಲ್ಲಿ ಉಳ್ಕೊಂಡಿದ್ದಾವೆ. ಅವರಿಗೆ ನಮ್ಮ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ವತಿಯಿಂದ ಸಂತೋಷಾಭಿನಂದನೆಯನ್ನು ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಶಶಿಧರ್ ಕೋಟೆರವರಿಗೆ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ವತಿಯಿಂದ ಗೌರವ ಸನ್ಮಾನ.
ಕಾರ್ಯಕ್ರಮದ ಅಂತಿಮ ಹಂತದಲ್ಲಿದ್ದೇವೆ. ಈ ಕಾರ್ಯಕ್ರಮದ ರೂವಾರಿ, ಕಾರ್ಯಕ್ರಮದ ನಿರ್ವಹಣೆ, ನಿರೂಪಣೆ ಎಲ್ಲ ಮಾಡಿದಂತಹ ಉತ್ತಮ ವಾಗ್ಮಿ ಬರಗೂರು ರಾಮಚಂದ್ರಪ್ಪ ಅವರ ಶಿಷ್ಯ ಆದಂತಹ ಡಾಕ್ಟರ್ ಎಸ್ ಶೇಖ್ ಮೊಹಮ್ಮದ್ ಅಲಿ ಅವರಿಗೆ ಶಿಕ್ಷಣ ಮತ್ತು ಜಾನಪದ ಕ್ಷೇತ್ರಕ್ಕೆ ರಾಜ್ಯ ಮಟ್ಟದ ನಾಡ ಪ್ರಭು ಕೆಂಪೇಗೌಡ ಪ್ರಶಸ್ತಿ 2023 ನೀಡಬೇಕಾಗಿ ಈ ಮೂಲಕ ವಿನಂತಿ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ. ಬಂಧುಗಳೇ, ಈ ನನ್ನ ತಮ್ಮನ ಫಂಕ್ಷನ್ಗೆ ನಾನು ಬರೋದೇ ಇದಕ್ಕೆ ಕಷ್ಟ ಆಗತ್ತೆ, ಅಷ್ಟು ಇಮೋಷನಲ್ ಆಗಿ ಬಿಡ್ತೇವೆ ನಾವು. ಯಾಕೆಂದ್ರೆ ಇದಕ್ಕೆ ಮೂಲ ಸೆಲೆ, ಅದು ಮೂಲ ದ್ರವ್ಯ ಪ್ರೀತಿ ಇಲ್ಲಿದೆ ಹೃದಯದಲ್ಲಿ. ಹಾಗಾಗಿ ಇಸಾಕ್ ಇಸ್ ಲವ್ಡ್ ಬೈ ಮೆಲುಕು ಹಾಕ್ತಾ ಇರ್ತೀವಿ. ಒಳ್ಳೇದಾಗಲಿ. ಅವರ ಮನೆಯಲ್ಲಿ ಅವರಿಗೆ ನಾವೊಂದು ಪ್ರೀತಿಯ ಸನ್ಮಾನ ಮಾಡಬೇಕಾ ಬೇಡವಾ? ಇಸಾಕ್ ಅವರಿಗೊಂದು ಜೋರಾಗಿ ಚಪ್ಪಾಳೆ ಇನ್ನೊಂದ್ಸಲ ಕೊಡೋಣ, ಅವರಿಗೆ ನಾವೆಲ್ಲ ಸೇರಿ ಸನ್ಮಾನ ಮಾಡೋಣ. ದಯವಿಟ್ಟು ಎಲ್ಲ